ರಕ್ಷಕನಾಗಿ ಬಂದನು ನನ್ನ ಯೇಸು. ಮಧ್ಯದಲ್ಲಿರುವಂಥ ಎಲ್ಲ ಅತಿಥಿಗಳು, ಗೌರವಾನ್ವಿತ ರೆವರೆಂಡ್ ಹೇಮಚಂದ್ರ ಕುಮಾರ್ ಹಾಗೂ ಎಲ್ಲ ಸಭಾಪಾಲಕರನ್ನು ಹೂವನ್ನು ಕೊಟ್ಟು ನಾವು ಸ್ವಾಗತಿಸ್ತಾ ಇದ್ದೇವೆ. ಆಸನವನ್ನು ಸ್ವೀಕರಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಉಪಹಾರದ ಬಳಿಕ ನೋಂದಣಿ ಆದ ಬಳಿಕ ಎಲ್ಲ ವಿದ್ಯಾರ್ಥಿನಿಯರು ದಯಮಾಡಿ ಮುಂದಿನ ಆಸನವನ್ನು ಬಂದು ಸ್ವೀಕರಿಸಬೇಕಾಗಿ ಕೇಳಿಕೊಳ್ಳುತ್ತೇನೆ. ರೈಟ್ ರೆವರೆಂಡ್ ಹೇಮಚಂದ್ರ ಕುಮಾರ್ ಬಿಷೋಪರಿಗೆ ಮೊದಲನೇದಾಗಿ ನಾನು ನನ್ನ ಈ ದಿನದ ಶುಭಾಶಯ ಮತ್ತು ಅವರನ್ನು ಗೌರವಿಸಿ ವಂದಿಸುವವಳಾಗಿದ್ದೇನೆ. ಅದೇ ರೀತಿಯಲ್ಲಿ ವೇದಿಕೆಯಲ್ಲಿರುವ ಎಲ್ಲ ಧರ್ಮಗುರುಗಳು ಅವರೆಲ್ಲರಿಗೂ ಈ ಕಾರ್ಯಕ್ರಮದ ಪರವಾಗಿ ನನ್ನ ವಂದನೆಗಳನ್ನು ಹೇಳ್ತಾ ಇದ್ದೇನೆ. ಹಾಗೆ ಬಂದ ಮಕ್ಕಳು ಮತ್ತು ಅತಿಥಿಗಳು ಎಲ್ಲರೂ ಇದ್ದೀರಿ, ಇನ್ನೂ ಬರಲಿಕ್ಕಿದ್ದೀರಿ. ಇದು ಕಾರ್ಯವು ವ್ಯವಸ್ಥಿತವಾದ ರೀತಿಯಲ್ಲೇ ಆಶೀರ್ವಾದದಾಯಕವಾಗಿ ಕೂಡಿ ಬರಲಿಕ್ಕಾಗುವಾಗಿ ದೇವರಲ್ಲೇ ಭಿನ್ನವಿಸುತ್ತಾ ಈ ವಿಶೇಷವಾದ ಕಾರ್ಯಕ್ರಮ ಪ್ರಥಮ ಭಾಗದಲ್ಲೇ ಮಕ್ಕಳ ಕ್ಯಾರಲ್ಸ್ ಕಾಂಪಿಟೇಷನ್ ಇದೆ. ಅದರ ಕೆಲವು ಮಕ್ಕಳು ಬರ್ತಾ ಇರೋದ್ರಿಂದ ಕೆಲವು ನಿಯಮಗಳನ್ನು ನಾನು ಹೇಳ್ತೇನೆ, ಮಕ್ಕಳು ಅದನ್ನು ಗಮನವಿಟ್ಟು ಕೇಳಿ. ಕ್ರಿಸ್ಮಸ್ ಹಾಡುಗಳನ್ನು ಗುಂಪಿನಲ್ಲಿ ಕನಿಷ್ಠ 18 ಜನರು 5 ರಿಂದ 7 ನಿಮಿಷದಲ್ಲಿ ಯಾವುದೇ ಭಾಷೆಯಲ್ಲಿ ಹಾಡಬಹುದು. ಸಂಗೀತದ ಸ್ವರ, ಸಮಯ, ಪ್ರೆಸೆಂಟೇಷನ್ ಅದಕ್ಕೆ ಪ್ರಾಧಾನ್ಯತೆ ಕೊಡಲಾಗುವುದು. ಸ್ವರಕ್ಕೆ 10 ಅಂಕಗಳು, ತಾಳಕ್ಕೆ ಸಮಯ, ಬೀಟ್ಸ್ ಅದಕ್ಕೆ 10 ಅಂಕಗಳು, ಸಂಯೋಜನೆ ಅದಕ್ಕೆ 10 ಅಂಕಗಳು ಕೊಡಲಾಗುವುದು. ಕ್ರಿಸ್ಮಸ್ ಹಾಡುಗಳಿಗೆ ಬೇಕಾದ ಇನ್ಸ್ಟ್ರೂಮೆಂಟ್ಸ್ ಪ್ಲೇ ಮಾಡಲಿಕ್ಕೆ ಅದು ನೀವೇ ತಂದಿರಬೇಕು. ವಿಜೇತರಿಗೆ ಪ್ರಥಮ, ದ್ವಿತೀಯ, ತೃತೀಯ ಬಹುಮಾನ ಹಾಗೂ ಪ್ರಮಾಣ ಪತ್ರ ಹಾಗೂ ಸ್ಪರ್ಧೆಯಲ್ಲಿ ಭಾಗವಹಿಸುವ ಎಲ್ಲ ತಂಡಗಳಿಗೆ ಸಮಾಧಾನಕರ ನಗದು ಬಹುಮಾನ ಹಾಗೂ ಪ್ರಮಾಣ ಪತ್ರ ನೀಡಲಾಗುವುದು. ವಿಶೇಷವಾದ ಒಂದು ಸಂತೋಷವೆಂದರೇನು, ಈ ಸೌಹಾರ್ದ ಕೂಟದಲ್ಲಿ ಎಲ್ಲ ಜಾತಿಯ ಮಕ್ಕಳು, ಇದು ಕೇವಲ ಕ್ರೈಸ್ತರಿಗೆ ಮಾತ್ರ ಅಲ್ಲ, ಈ ಸ್ಥಳದಲ್ಲೇ ಎಲ್ಲ ಧರ್ಮದ ಮಕ್ಕಳು ನೀವು ಸೇರಿ ಬಂದಿದ್ದೀರಿ. ನಿಮಗೆ ನಮ್ಮ ಹೃದಯದ ತುಂಬಿದ ಒಂದು ಸ್ವಾಗತವನ್ನು ಮತ್ತು ವಂದನೆಯನ್ನು ಹೇಳ್ತೇನೆ. ಯಾಕೆ ಹೇಳಿದರೆ ನಾನು ಇದು 8ನೇ ವರ್ಷ ಇಲ್ಲಿ ಬರ್ತಾ ಇರೋದು. ಎಲ್ಲ ಜಾತಿಯ ಮಕ್ಕಳು ಇಲ್ಲಿ ಧರ್ಮ, ಸತ್ಯ, ದೇವರು ಎಲ್ಲ ಒಂದೇ. ಆ ನಿಟ್ಟಿನಲ್ಲಿ ನೀವೆಲ್ಲರೂ ಇಲ್ಲಿ ಭಾಗವಹಿಸುವುದೇ ನಮಗೆ ಬಹಳ ಸಂತೋಷವಾದ ಒಂದು ವಿಚಾರ. ಹಾಗಾಗಿ ಪ್ರೈಸ್ ಸಿಗ್ಬೋದು, ಸಿಗದೇ ಇರ್ಬೋದು, ಆದರೆ ದೇವರಿಗೆ ನೀವು ಸಮರ್ಪಿಸುವ ಈ ಒಂದು ಕಾರ್ಯಕ್ರಮದಲ್ಲಿ ನಿಮಗೂ ನಿಮ್ಮ ಮುಂದಿನ ಭವಿಷ್ಯಕ್ಕೂ ಒಳ್ಳೆಯದಾಗಲಿ, ಸಂತೋಷದಲ್ಲಿ ಭಾಗವಹಿಸಿ ನಿಮ್ಮ ಪ್ರತಿಭೆಯನ್ನು ತೋರಿಸಿ ಅಂತ ಹೇಳ್ತಾ ನನ್ನ ಒಂದೆರಡು ಮಾತುಗಳನ್ನು ಮುಗಿಸ್ತೇನೆ. ಫಾದರ್ ವಿನಯ್ ಲಾಲ್ ಬಂಗೇರ, ಸಭಾಪಾಲಕರು, CSI ಚರ್ಚ್ ಬೊಲ್ಮಾ ಇವರು ಪ್ರಾರ್ಥನೆಯನ್ನು ನೆರವೇರಿಸಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಒಡೆಯನಾಗಿರುವಂಥ ನಮ್ಮ ತಂದೆಯಾದ ದೇವರೇ, ಮಾನವರನ್ನು ಬಹಳವಾಗಿ ಪ್ರೀತಿ ಮಾಡಿ ನಿನ್ನ ಒಬ್ಬನೇ ಮಗನನ್ನು ಈ ಲೋಕಕ್ಕೆ ಕಳುಹಿಸಿಕೊಟ್ಟು ಆತನ ಮೂಲಕ ನಾವೆಲ್ಲರೂ ಕೂಡ ನಿನ್ನವರಾಗಬೇಕು, ನಿನ್ನ ಮಕ್ಕಳೆನಿಸಿಕೊಳ್ಳಬೇಕು, ನಿನ್ನ ಸಂತೋಷದಲ್ಲಿ ನಾವೆಲ್ಲರೂ ಕೂಡ ಪಾಲು ತೆಗೆದುಕೊಳ್ಳಬೇಕು ಎಂಬಂಥ ಉದ್ದೇಶದಿಂದ ನಿನ್ನ ಮಗನನ್ನು ನಮಗೋಸ್ಕರ ಕ್ರೂಜೆಯಲ್ಲಿಯೇ ಪ್ರಾಣವನ್ನು ಕೊಡುವಷ್ಟರ ಮಟ್ಟಿಗೆ ಪ್ರೀತಿ ಮಾಡಿದಂಥ ದೇವರೇ, ಈ ದಿವಸ ನಮ್ಮ ಮಧ್ಯದಲ್ಲಿ ಬೇರೆ ಬೇರೆ ಕಾಲೇಜುಗಳಿಂದ ಬಂದು ಸೇರಿರುವಂಥ ಯವನಸ್ಥ ಮಕ್ಕಳಿದ್ದಾರೆ. ಕ್ರಿಸ್ತ ಜನನದ ವಿಷಯದಲ್ಲಿ ಅವರು ಸಿದ್ಧಪಡಿಸಿಕೊಂಡು ಬಂದಿರತಕ್ಕಂಥ ಸಂಗೀತಗಳನ್ನು ಅವರು ನಮ್ಮ ಮಧ್ಯದಲ್ಲಿ ಹಾಡಲಿಕ್ಕಿದ್ದಾರೆ. ಆ ಹಾಡು ಸ್ವಾಮಿ ನಿನಗೆ ಸಮರ್ಪಿತವಾಗಿರಲಿ. ಮಕ್ಕಳನ್ನು ನಿನ್ನ ಕೈಗಳಿಗೆ ಒಪ್ಪಿಸಿಕೊಡ್ತೇವೆ.
ಮಕ್ಕಳನ್ನು ಬಹಳವಾಗಿ ಪ್ರೀತಿ ಮಾಡುವಂಥ ನಮ್ಮ ದೇವರೇ, ಇಲ್ಲಿ ಕೂಡಿ ಬಂದಿರತಕ್ಕಂಥ, ಕೂಡಿ ಬರಲಿಕ್ಕಿರುವಂಥ ಎಲ್ಲ ಮಕ್ಕಳನ್ನು ನಿನ್ನ ಜೋಕಿಯುಳ್ಳ ಹಸ್ತಗಳಿಗೆ ಒಪ್ಪಿಸಿಕೊಟ್ಟು ನಿನ್ನ ಆಶೀರ್ವಾದದಿಂದ ಅವರ ಭವಿಷ್ಯಗಳನ್ನು ಸುಂದರಗೊಳಿಸು. ಅವರು ನಿನ್ನ ಮಕ್ಕಳಾಗಿ ಜೀವಿಸಲಿಕ್ಕಾಗುವ ಹಾಗೆ ಅವರಿಗೆ ಬೇಕಾಗುವಂಥ ಎಲ್ಲ ಬಲ ತ್ರಾಣ ಶಕ್ತಿಗಳನ್ನು ನಿನ್ನ ಆತ್ಮನ ಸಹಾಯದ ಮೂಲಕ ಅವರಿಗೆ ದಯಪಾಲಿಸೆಂಬುದಾಗಿ ಬೇಡಿಕೊಳ್ಳುತ್ತೇವೆ. ಈ ಕಾರ್ಯಕ್ರಮವನ್ನು ಏರ್ಪಡಿಸಿರ್ತಕ್ಕಂಥ ನಮ್ಮ ಸಹೋದರರಾದಂಥ ಡ್ಯಾನಿಯಲ್ ದೇವರಾಜರವರನ್ನು ನಿನ್ನ ಕೈಗಳಿಗೆ ಒಪ್ಪಿಸಿಕೊಡುತ್ತೇವೆ. ಕಳೆದ 8 ವರ್ಷಗಳಿಂದ ಈ ಸ್ಥಳದಲ್ಲಿ ಈ ಒಂದು ಬಹಳ ಊರಿನ ಜನರು, ಸಮಾಜದ ಜನರು ಸಂತೋಷಪಡಲಿಕ್ಕೆ ಆಗುವ ಹಾಗೆ ಏರ್ಪಡಿಸಿಕೊಂಡು ಬರ್ತಾ ಇದ್ದಾರೆ. ಈ ವರ್ಷವೂ ಕೂಡ ಅದನ್ನು ಏರ್ಪಡಿಸಿದ್ದಾರೆ. ಬಹಳ ಶ್ರಮ ವಹಿಸಿದ್ದಾರೆ. ಭಾಳಷ್ಟು ಸಿದ್ಧತೆಗಳನ್ನು ಹಲವಾರು ದಿವಸಗಳಿಂದ ಮಾಡ್ತಾ ಇದ್ದಾರೆ. ಸ್ವಾಮಿ, ಈ ಸಹೋದರರನ್ನು ನಿನ್ನ ಕೈಗಳಿಗೆ ಒಪ್ಪಿಸಿಕೊಡ್ತೇವೆ. ಸಮಾಜದಲ್ಲಿ, ಸಭೆಯಲ್ಲಿ ಅವರು ಮಾಡುವಂಥ ಸೇವೆ ಅದು ನಿನಗೆ ಸಮರ್ಪಿತವಾಗಿರಲಿ. ಅವರ ಮೂಲಕ ಇನ್ನೂ ಅನೇಕ ಕೆಲಸ ಕಾರ್ಯಗಳು ನಮ್ಮ ಸಮಾಜದಲ್ಲಿ, ಸಭೆಯಲ್ಲಿ ಅದು ನಡೆಯುವುದಾಗಲಿ. ಅವರ ಕುಟುಂಬವನ್ನು, ಮಕ್ಕಳನ್ನು ಆಶೀರ್ವದಿಸು. ಇಲ್ಲಿ ಕೂಡಿ ಬಂದಿರತಕ್ಕಂಥ ಎಲ್ಲ ಸಭಾಪಾಲಕರುಗಳು, ಮಾನ್ಯ ಬಿಷೋಪರನ್ನು ಹಾಗೂ ಸಂಗೀತ ಇದಕ್ಕೆ ಸಂಬಂಧಪಟ್ಟಂಥ ಪರಿಣಿತರು ಬಂದಿದ್ದಾರೆ. ಅವರೆಲ್ಲರನ್ನು ಕೂಡ ನಿನ್ನ ಕೈಗಳಿಗೆ ಒಪ್ಪಿಸಿಕೊಡ್ತೇವೆ. ಈ ಕಾರ್ಯ ಸ್ವಾಮಿ ನಿನ್ನ ಹೆಸರಿನಲ್ಲಿ ಅತ್ಯಂತ ಸುಂದರವಾಗಿ ರೂಪುಗೊಳ್ಳಲಿ. ನಿನಗೆ ಎಲ್ಲ ಕಾಲದಲ್ಲಿ ಮಹಿಮೆ ಉಂಟಾಗಲಿ. ಯೇಸು ಕ್ರಿಸ್ತನ ಅತಿ ಮುದ್ದಾದ ನಾಮದಲ್ಲಿ ಈ ಪ್ರಾರ್ಥನೆಯನ್ನು ದೀನತೆಯಿಂದ ಬೇಡಿ ಹೊಂದಿಕೊಂಡಿದ್ದೇವೆ. ಆಮೇಲೆ ಇಂದಿನ ಕ್ರಿಸ್ಮಸ್ ಸೌಹಾರ್ದ ಕೂಟವನ್ನು ದೀಪ ಬೆಳಗಿಸುವ ಮೂಲಕ ನಾವು ಆರಂಭಿಸಲಿದ್ದೇವೆ. ಇಂದಿನ ಕಾರ್ಯಕ್ರಮದ ಉದ್ಘಾಟನಕರಾದ ರೆವರೆಂಡ್ ಹೇಮಚಂದ್ರ ಕುಮಾರ್, ಬಿಷಪ್ CSI KST ಇವರು ಈ ಕಾರ್ಯಕ್ರಮವನ್ನು ದೀಪ ಬೆಳಗಿಸುವುದರ ಮೂಲಕ ಉದ್ಘಾಟನೆ ಮಾಡಿದರು. ನಮ್ಮನು ದೇವರು ಎಷ್ಟೋ ಪ್ರೀತಿಸಿ ತನ್ನಯ ಮಗನನು ಕಳುಹಿಸಿ ಕೊಟ್ಟನು. ನಮ್ಮನು ದೇವರು ಎಷ್ಟೋ ಪ್ರೀತಿಸಿ ತನ್ನಯ ಮಗನನು ಕಳುಹಿಸಿ ಕೊಟ್ಟನು. ಆತನ ಈ ಪ್ರೀತಿಗೆ ಬದಲೇನು ಕೊಡಲಾರೆನು. ಆತನ ಈ ಪ್ರೀತಿಗೆ ಬದಲೇನು ಕೊಡಲಾರೆನು. ಆತನ್ ಯೇಸು ನನ್ನ ಯೇಸು, ಆತನ್ ಯೇಸು ನನ್ನ ಯೇಸು, ಆತನ್ ಯೇಸು ನನ್ನ ಯೇಸು, ನನ್ನ ರಕ್ಷಕನಾಗಿ ಬಂದನು ನನ್ನ ಯೇಸು. ಉಪಕಾರ ಸಲ್ಲಿಸ್ತೇನೆ. ಈ ಕ್ರಿಸ್ತ ಜಯಂತಿಯ ದಿನಗಳಲ್ಲಿ ನಮ್ಮ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರು, ಭಾರತದ ಕ್ರೈಸ್ತ ಚರ್ಚುಗಳ ಒಕ್ಕೂಟ ಮಂಗಳೂರು ಹಾಗೂ ಭಾರತದ ಕಾನೂನು ನೆರವು ಘಟಕ ಹಳೆಯಂಗಡಿ ಹಾಗೂ ವಿಜಯ ಮಾಸ್ಟರ್ ಟ್ರಸ್ಟ್ ರಿಜಿಸ್ಟರ್ ಹಳೆಯಂಗಡಿ ಈ ಎಲ್ಲ ಅಂಗಸಂಸ್ಥೆಗಳ ಸಹಯೋಗದಲ್ಲಿ ನಮ್ಮ ಹಮ್ಮಿಕೊಂಡಿರುವಂತಹ ಕ್ರಿಸ್ಮಸ್ ಸೌಹಾರ್ದ ಕೂಟ, ಅದರ ಜೊತೆಗೆ ಕಾನೂನು ಮಾಹಿತಿ ಶಿಬಿರ, ಇದನ್ನು ಹಮ್ಮಿಕೊಳ್ಳುವಂಥ ಒಂದು ದೊಡ್ಡ ಅವಕಾಶವನ್ನು ಕ್ರಿಸ್ತ ಜಯಂತಿಯಲ್ಲಿ ಈ ಎಲ್ಲ ಟೆಸ್ಟ್ಗಳು ಮಾಡೋದಕ್ಕೆ ನಾನು ಅವರಿಗೆ ಹೃದಯದಿಂದ ಕೃತಜ್ಞತೆ ಸಲ್ಲಿಸ್ತೇನೆ. ಅದೇ ರೀತಿಯಲ್ಲಿ ಈ ಕಾರ್ಯಕ್ರಮದ ವೇದಿಕೆಯಲ್ಲಿರುವಂಥ ಎಲ್ಲ ಗುರುವೃಂದದವರಿಗೆ ವಂದಿಸ್ತೇನೆ. ಮತ್ತು ಶಿಕ್ಷಕರಿದ್ದಾರೆ ಮತ್ತು ಅದೇ ರೀತಿಯಲ್ಲಿ ನ್ಯಾಯಾಂಗ ವಿಚಾರಕ್ಕೆ ಸೇರಿದಂಥ ಎಲ್ಲ ಗಣ್ಯರಿದ್ದವರಿಗೆ ಪ್ರೀತಿಯ ವಂದನೆಗಳು. ಸಿಸ್ಟರ್ಸ್ ಇದ್ದಾರೆ, ಅವರಿಗೂ ಸಹ ಪ್ರೀತಿಯ ವಂದನೆಗಳು ಸಲ್ಲಿಸ್ತೇನೆ. ಮುಖ್ಯವಾಗಿ ಇದರ ರೂವಾರಿಯಾದಂಥ ಡ್ಯಾನಿಯಲ್ ದೇವರಾಜ್ ಅವರು, ವಕೀಲರಾದಂಥ ಡ್ಯಾನಿಯಲ್ ದೇವರಾಜ್ ಅವರು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ನಮ್ಮೆಲ್ಲರಿಗೆ ಕೇವಲ ಕ್ರಿಸ್ತ ಜಯಂತಿಯ ಆಚರಣೆ ಮಾತ್ರ ಅಲ್ಲ, ಅದರ ಉದ್ದೇಶದಲ್ಲಿ ಒಂದು ಭಾಗ ಇದು ಎಂಬುದಾಗಿ ಇಡೀ ಸಮುದಾಯಕ್ಕೆ ಪರಿಚಯಿಸುವುದರ ಮೂಲಕ ಅದರ ಮಹತ್ತನ ಮುಂದೆ ತೆಗೆದುಕೊಂಡು ಹೋಗೋದಕ್ಕೆ ಪ್ರಯತ್ನ ಪಡುವಂಥ ದೊಡ್ಡ ಒಂದು ಕಾಯಕಕ್ಕೆ ನಾನು ಪ್ರೀತಿಯಿಂದ ಅವರಿಗೆ ವಂದನೆ ಸಲ್ಲಿಸ್ತೇನೆ.
ಒಂದು ಕಾರ್ಯಕ್ರಮ, ಒಂದು ಸಮಾರಂಭ ಆಯೋಜಿಸಿ ಅದನ್ನು ಯಶಸ್ವಿಗೊಳಿಸುವಂಥದ್ದು ಅಷ್ಟು ಸುಲಭವಾದಂಥ ಕಾರ್ಯ ಅಲ್ವೇ ಇಲ್ಲ. ಈಗಾಗಲೇ ಪ್ರಾರ್ಥನೆಯಲ್ಲಿ ರೆವರೆಂಡ್ ವಿನಯಲಾಲ್ ಬಂಗೇರ ಏನೋ ತಿಳಿಸಿದ ಹಾಗೆ ಇದರ ಹಿಂದೆ ಸಿದ್ಧತೆ ಇದೆ. ಆ ಸಿದ್ಧತೆಯಲ್ಲಿ ಪರಿಪಕ್ವವಾದಂಥ ಆಲೋಚನೆಗಳಿದೆ, ಅದನ್ನು ಕೈಗೂಡಿಸುವಂಥ ಪ್ರಯತ್ನಗಳಿದೆ, ಅದಕ್ಕೆ ಬೇಕಾದಂಥ ಮನಸ್ಸುಗಳನ್ನು ಒಂದಾಗಿಸುವಂತಹ ಆಲೋಚನೆಗಳಿದೆ. ಅದರಿಂದಲೇ ಈ ಕಾರ್ಯಕ್ರಮ ಇಷ್ಟು ಸುಂದರವಾಗಿ ಪ್ರಾರಂಭಗೊಂಡಿದೆ ಎಂಬುದಾಗಿ ನಾನು ಭಾವಿಸ್ತೇನೆ. ಕ್ರಿಸ್ತ ಜಯಂತಿಯ ಈ ದಿನಗಳಲ್ಲಿ ನಾವು ಯಾವಾಗಲೂ ಹೇಳುವಂಥದ್ದು ಬೆಳಕಿನ ಹಬ್ಬ, ಕೊಡುಗೆಯ ಹಬ್ಬ ಅಂತ ಹೇಳ್ತಾ ಇರ್ತೇವೆ. ಹಲವಾರು ಜಯಂತಿಯನ್ನು ನಮ್ಮ ಭಾರತ ದೇಶದಲ್ಲಿ ನಾವು ಆಚರಿಸ್ತೇವೆ, ನಾವಿರುವಂಥ ಪರಿಸರದಲ್ಲಿ ಆಚರಿಸ್ತೇವೆ. ಎಲ್ಲ ಗಣ್ಯರ ಜಯಂತಿಯ ಆಚರಿಸುವಂಥ ಉದ್ದೇಶ ಕೇವಲ ನೆನಪು ಮಾತ್ರ ಅಲ್ಲ, ಅವರ ಜೀವನದ ಸಾಧನೆಗಳು, ಅವರ ಜೀವನ, ಅವರ ಬೋಧನೆಗಳು, ಅವರ ಎಲ್ಲ ರೀತಿಯ ಆದರ್ಶಗಳನ್ನು ನೆನಪು ಮಾಡಿಕೊಂಡು ಅದನ್ನು ಜೀವಿಸುವಂತೆ ಮಾಡುವಂಥದ್ದು. ಅಂತಹ ನಿಟ್ಟಿನಲ್ಲಿ ಈ ನಾಯಕರ ಜಯಂತಿಗಳು ಅಥವಾ ನಾವು ನಂಬಿದಂಥ ಅನೇಕ ಹಿರಿಯರ ಜಯಂತಿಗಳನ್ನು ಆಚರಣೆ ಮಾಡ್ತಾ ಹೋಗ್ತೇವೆ. ಕ್ರೈಸ್ತ ಸಮುದಾಯದಲ್ಲಿ ಕ್ರಿಸ್ತ ಜಯಂತಿ ಎನ್ನುವಾಗ ಒಂದು ವೇಳೆ ದೇವರು ನಮಗೆ ಮಾಡಿದಂಥ ಒಂದು ದೊಡ್ಡ ಕೊಡುಗೆಯ ಜೀವಿತವನ್ನು ನೆನಪು ಮಾಡ್ತೇವೆ. ಯೋಹಾನ ಸ್ವಾರ್ಥಿಯ 3ನೇ ಅಧ್ಯಾಯ ಬೈಬಲ್ನಲ್ಲಿ ಇರುವಂಥ ಭಾಗ 16ನೇ ವರ್ಷದಲ್ಲಿ ದೇವರು ಲೋಕದ ಮೇಲೆ ಪ್ರೀತಿನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು ಅನ್ನುವಂಥದ್ದು. ಅಂದರೆ ದೇವರ ಪ್ರೀತಿ ಕೇವಲ ಆಲೋಚನೆಯದು ಮಾತ್ರ ಅಲ್ಲ, ಆ ಪ್ರೀತಿಯಲ್ಲಿ ತನ್ನ ಜನಾಂಗವನ್ನು, ಇಡೀ ಲೋಕವನ್ನು ಒಂದು ಸುಂದರವಾದಂಥ ಬಾಳ್ವೆಗೆ ನಡೆಸಲಿಕ್ಕಾಗಿ ಯಾವ ಉಪದೇಶ ಇದೆಯೋ, ಯಾವ ಬೋಧನೆ ಇದೆಯೋ ಅದರ ವಿಶ್ವಾಸದ ಅಡಿಯಲ್ಲಿ ಜೀವಿಸಬೇಕನ್ನುವಂಥ ಉದ್ದೇಶ. ಕಾನೂನು ಮಾಹಿತಿ ಶಿಬಿರ ಒಂದು ವೇಳೆ ಯೇಸುವಿನ ಜೀವನವನ್ನು ಪ್ರಕಟ ಮಾಡ್ತದೆ. ಯೇಸು ತನ್ನ ಜನಾಂಗ ಅಥವಾ ದೇವರು ಕಳಿಸ್ಕೊಟ್ಟಂತಹ ಜನಾಂಗದ ಮಧ್ಯದಲ್ಲಿದ್ದುಕೊಂಡು ಮಕ್ಕಳಿಗಾಗಿ, ಸ್ತ್ರೀಯರಿಗಾಗಿ, ಸಮುದಾಯಕ್ಕಾಗಿ, ತಾನಿದ್ದಂಥ ಪರಿಸರಕ್ಕಾಗಿ, ತನ್ನ ಜನಾಂಗಕ್ಕಾಗಿ ಅಂತಹ ಹೋರಾಟಗಳನ್ನು ಮಾಡ್ತಾ ಬರ್ತಾರೆ. ಯಾರಿಗೆ ನೆಲೆ ಇಲ್ಲವೋ, ಯಾರಿಗೆ ಸಮಾಜದ ಹೊರಗೆ ಇಟ್ಟಿದ್ದಾರೋ ಅಂಥವರನ್ನು ಸಮಾಜದ ಮಧ್ಯಕ್ಕೆ ತರುವಂಥ ಪ್ರಯತ್ನಗಳನ್ನು ತನ್ನ ಜೀವನದಲ್ಲಿ ಮಾಡಿ ತೋರಿಸ್ತಾರೆ. ಗುರುತು ಇಲ್ಲದಂಥ ಜನಾಂಗಕ್ಕೆ ಗುರುತನ್ನು ನೀಡುವುದರ ಮೂಲಕ ಹೊರಗಿದಂಥ ಜನರನ್ನು ಒಳಗೆ ತಂದು ಅವರಿಗೆ ಅವಕಾಶವನ್ನು ಕೊಟ್ಟು, ಅವಕಾಶ ವಂಚಿತರಿಗೆ ನೀವು ಸಹ ಸಮಾಜದಲ್ಲಿ ಒಬ್ಬರಿರುವಂಥ ಗುರುತು ಹಚ್ಚೋದ್ರ ಮೂಲಕ ಮಹಿಳೆಗಿರ್ಬೋದು, ನೊಂದವರಿಗಿರ್ಬೋದು, ಇಂಥದ್ದನ್ನು ಯೇಸುವಿನ ಬೋಧನೆಯಲ್ಲಿ ನಾವು ಕಾಣ್ತೇವೆ. ಅದಕ್ಕೆ ಯೇಸು ಹೇಳುವಂಥದ್ದು, ನಿನ್ನ ನೆರೆಯವನನ್ನು ನಿನ್ನ ಹಾಗೆಯೇ ಪ್ರೀತಿಸು ಅಂತ. ನೀನು ಹೇಗೆ ನಿನ್ನನ್ನು ಪ್ರೀತಿ ಮಾಡ್ಕೊಂತೀಯೋ ಅದೇ ರೀತಿಯಲ್ಲಿ ಸಮಾಜವನ್ನು ಸಹ ಪ್ರೀತಿ ಮಾಡು, ಆಗ ಮಾತ್ರ ನೀನು ದೇವರನ್ನು ಕಾಣಲಿಕ್ಕೆ ಸಾಧ್ಯ ಅಂತ. ಯೇಸುವಿನ ಜನನದ ಹಿಂದೆ ಇಂಥ ಅರ್ಥಗಳೆಲ್ಲ ಇದೆ. ಅದನ್ನು ಯೇಸುವಿನ ಜನನದಲ್ಲಿ ಯಾವಾಗಲೂ ಪ್ರತಿಫಲನ ಮಾಡ್ತಾ ಬರ್ತೇವೆ. ಕೇವಲ ಹುಟ್ಟುಹಬ್ಬದ ಆಚರಣೆ ಅಲ್ಲ, ಅಥವಾ ಜನನದ ಆಚರಣೆ ಅಲ್ಲ, ಇಡೀ ಜೀವನ, ಬೋಧನೆ, ಆತನ ಶ್ರಮೆ ಇವುಗಳನ್ನು ಧ್ಯಾನ ಮಾಡುವಂಥದ್ದು. ಯೇಸುವಿನ ಕ್ರೂಜಿಯ ಮರಣ ಒಬ್ಬ ವ್ಯಕ್ತಿ ತನ್ನ ಸಮುದಾಯಕ್ಕೆ ಹೇಗೆ ತನ್ನನ್ನು ತ್ಯಾಗ ಮಾಡಿಕೊಳ್ಳಲಿಕ್ಕೆ ಸಾಧ್ಯ, ಹೇಗೆ ಅಂತ್ಯದವರೆಗೆ ತಾನು ನಂಬಿದ ನೀತಿ, ಧರ್ಮ, ದೇವರ ನೀತಿಗೆ ಬದುಕಿ ಜೀವಿಸಲಿಕ್ಕೆ ಸಾಧ್ಯ ಅನ್ನುವಂಥದ್ದನ್ನು ತೋರಿಸ್ತಾರೆ. ಒಂದು ಬದ್ಧತೆಯ ಜೀವನ ಏನು ಅಂತದನ್ನು ಪ್ರಕಟ ಮಾಡ್ತಾರೆ. ಇದೆಲ್ಲವೂ ಸಹ ಕ್ರಿಸ್ತ ಜಯಂತಿಯಲ್ಲಿ ಇರುವಂಥದ್ದು. ಯೇಸುವಿನ ಜೀವನವನ್ನು, ಜನನವನ್ನು ಇಂತಹ ಮಾಹಿತಿಯಾಗಿ ನೀಡುವುದರ ಮೂಲಕ ಅಥವಾ ಕಾನೂನಿನಲ್ಲಿ ಇದಕ್ಕೆ ಅವಕಾಶ ಕೊಟ್ಟು ಸಮಾಜದಲ್ಲಿ ಬದ್ಧತೆಯ ಜೀವನ ಅಂದರೆ ಏನು, ನಾವು ಯಾವುದಕ್ಕಾಗಿ ಹುಟ್ಟುತ್ತೇವೆ, ನಮ್ಮ ಜೀವನ ಏನಾಗಬೇಕು ಅನ್ನುವಂಥ ಅರ್ಥವನ್ನು ಅರ್ಥೈಸುವಂಥ ಕಾಯಕಕ್ಕೆ ಈ ಶಿಬಿರಗಳು ಸಾಕ್ಷಿಯಾಗಲಿ ಎಂಬುದಾಗಿ ನಾನು ಹಾರೈಸ್ತೇನೆ. ಮತ್ತೊಮ್ಮೆ ಈ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸಿದಂಥ ಶ್ರೀಯುತ ವಕೀಲರಾದಂಥ ಡ್ಯಾನಿಯಲ್ ದೇವರಾಜ್ ರವರಿಗೆ, ಸಹೋದರಿಗೆ ಪ್ರೀತಿಯಿಂದ ನಾನು ಕೃತಜ್ಞತೆ ಹೇಳ್ತೇನೆ. ಅವರ ಈ ಕಾರ್ಯಕ್ರಮಗಳು ಯಾವಾಗಲೂ ಮೂಡಿ ಬರಲಿ. ಒಬ್ಬ ವ್ಯಕ್ತಿಯಾಗಿ ನಾನು ಈ ಹಬ್ಬವನ್ನು ನಾನಾಗಿ ಆಚರಣೆ ಮಾಡ್ಕೋಬೋದಿತ್ತು, ಆದರೆ ಅವರು ತನ್ನನ್ನು ವ್ಯಕ್ತಿ ಅಂತ ತಿಳ್ಕೊಳ್ಳಿಲ್ಲ, ನಾನೊಂದು ಶಕ್ತಿ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅವರು ಹಬ್ಬವನ್ನು ಅಥವಾ ಈ ಆಚರಣೆಯನ್ನು
ಸಮುದಾಯವು ಸಹ ಅನುಭವ ಮಾಡಲಿ ಅನ್ನುವಂಥ ನಿಟ್ಟಿನಲ್ಲಿ ಇದನ್ನು ರೂಪಿಸಿದ್ದಾರೆ. ಅವರ ಪ್ರಯತ್ನಗಳು ಸಫಲವಾಗಲಿ, ಅವರ ನಿರೀಕ್ಷೆಗಳು ಕೈಗೂಡಲಿ, ಅವರ ಉದ್ದೇಶಗಳಿಗೆ ತಕ್ಕ ಪ್ರತಿಫಲನ ನೀಡಲಿ ಎಂಬುದಾಗಿ ನಾನು ಆಶಿಸ್ತೇನೆ. ಇದರಲ್ಲಿ ಭಾಗವಹಿಸುವಂಥ ಎಲ್ಲ ವಿದ್ಯಾರ್ಥಿನಿಯರಿಗೆ ಶುಭ ಕೋರ್ತೇನೆ. ಇಂದು ನೀವು ಇದರಲ್ಲಿ ಭಾಗವಹಿಸಿ ಇದರಲ್ಲಿ ಸಂತೋಷ ಪಡಲಿಕ್ಕಿದ್ದೀರಿ. ಆ ಸಂತೋಷದ ದಿನಗಳು ನಿರಂತರವಾಗಿ ನಿಮ್ಮೊಂದಿಗಿರಲಿ ಎಂಬುದಾಗಿ ನಾನು ಹಾರೈಸಿ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ದೇವರು ನಿಮ್ಮೆಲ್ಲರನ್ನ ಆಶೀರ್ವದಿಸಿ ನಡೆಸಲಿ. ಎಲ್ಲರಿಗೆ ಕ್ರಿಸ್ತ ಜಯಂತಿಯ ಮತ್ತು ನೂತನ ವರ್ಷದ ಶುಭಾಶಯಗಳನ್ನು ತಿಳಿಸುವಂಥವನಾಗಿದೆ. ದೇವರು ನಿಮ್ಮೆಲ್ಲರನ್ನ ಆಶೀರ್ವದಿಸಿ. ವೇದಿಕೆಯಲ್ಲಿರುವ ಎಲ್ಲ ಗೌರವಾನ್ವಿತರೆ, ನಿಮ್ಮನ್ನು ವಂದಿಸುತ್ತಾ ಇವತ್ತಿನ ಈ ಕಾರ್ಯಕ್ರಮದ ಮಹತ್ವವನ್ನು ಈಗಾಗಲೇ ಬಿಷಪ್ ಸ್ವಾಮಿಯವರು ಹೇಳಿಕೊಟ್ಟಿದ್ದಾರೆ. ಕ್ರಿಸ್ಮಸ್ ಮತ್ತು ಅದರ ಅರ್ಥ ಏನು, ನಾವು ಯಾಕೆ ಇಲ್ಲಿ ಜೀವಿಸ್ತೇವೆ, ದೇವರು ಯಾಕೆ ನಮ್ಮನ್ನು ಸೃಷ್ಟಿಸಿದ್ದಾರೆ, ಎಲ್ಲ ವಿಷಯಗಳನ್ನು ಚೊಕ್ಕವಾಗಿ ಹೇಳಿಕೊಟ್ಟಿದ್ದಾರೆ. ಇವತ್ತಿನ ಈ ಕಾರ್ಯಕ್ರಮದ ಆರಂಭದಲ್ಲಿ ಈ ವಾತಾವರಣದಲ್ಲಿ ಕ್ರಿಸ್ಮಸ್ ಹಬ್ಬದ ಸಂಭ್ರಮ ಸಡಗರ ಆರಂಭವಾಗಿದೆ. ಅಂದರೆ 2025 ವರ್ಷಗಳ ಹಿಂದೆ ಯೇಸು ಕ್ರಿಸ್ತರು ಜನಿಸಿದರಾದರೂ ಪ್ರತಿ ವರ್ಷ ಈ ಕ್ರಿಸ್ಮಸ್ ಹಬ್ಬವನ್ನು ಆಚರಿಸುವಾಗ ಅವರು ಕೊಟ್ಟಂಥ ಈ ಮೌಲ್ಯಗಳನ್ನು ನಾವು ಪುನಃ ಮನಸ್ಸಿನ ಗಮನಕ್ಕೆ ತಂದು ಆ ಮೌಲ್ಯಗಳ ಪ್ರಕಾರ ಜೀವಿಸಲು ಪ್ರಯತ್ನಿಸುವುದು. ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಕ್ರಿಸ್ಮಸ್ ಸೌಹಾರ್ದಕೂಟ ಹಾಗೂ ಕಾನೂನು ಮಾಹಿತಿ ಶಿಬಿರ ಈ ಎಲ್ಲದರ ನಡುವೆ ವಿದ್ಯಾರ್ಥಿಗಳಿಗಾಗಿ ಕ್ರಿಸ್ಮಸ್ ಹಾಡುಗಳ ಸ್ಪರ್ಧೆಯನ್ನು ಕೂಡ ಹಮ್ಮಿಕೊಂಡಿದ್ದಾರೆ. ಮಕ್ಕಳು ಬಂದದ್ದು, ವಿದ್ಯಾರ್ಥಿಗಳು ಬಂದದ್ದು ಹಾಡುಗಳನ್ನು ಹಾಡಲು. ಅವರು ಬಹುಶಃ ಅದಕ್ಕೆ ಕಾಯ್ತಾ ಇದ್ದಾರೆ. ಆದರೂ ಒಂದು ಸಣ್ಣ ವಿಷಯ, ಕ್ರಿಸ್ಮಸ್ ಬಗ್ಗೆ ಹೆಚ್ಚು ನಾನು ಮಾತನಾಡುವುದಿಲ್ಲ. ಈಗಾಗಲೇ ಕ್ರಿಸ್ಮಸ್ ಹಬ್ಬದ ವಿಷಯವನ್ನು ಹೇಳಿ ಆಗಿದೆ. ಪ್ರೀತಿ, ದೇವರು ಪ್ರೀತಿಯಿಂದ ಯೇಸುವನ್ನು ಭೂಮಿಗೆ ಕಳಿಸಿಕೊಟ್ಟರು. ಅವರು ನಮಗೆ ಪ್ರೀತಿಯಿಂದ ಜೀವಿಸಲು ನಮಗೆ ಹೇಳಿಕೊಟ್ಟರು. ಅದೇ ಒಂದು ವಾಕ್ಯ, ತನಗಾಗಿ ಬೆಳಗುವುದು ದೀಪವಲ್ಲ, ತನಗಾಗಿ ಅರಳುವುದು ಹೂವಲ್ಲ, ತನಗಾಗಿ ಬಾಳುವುದು ಬಾಳಲ್ಲ. ನಾವೆಲ್ಲರೂ ಪರರಿಗಾಗಿ ಇರುವುದು, ಪರರ ಪ್ರೀತಿಗಾಗಿ, ಪರರ ಸೇವೆಗಾಗಿ, ಏನಾದರೂ ಒಳ್ಳೆಯ ಕೆಲಸ ಮಾಡಲು ನಾವಿಲ್ಲಿ ಬಾಳುತ್ತೇವೆ. ಅದರಿಂದ ನಮ್ಮ ಜೀವನ ಒಂದು ಹೂವಿನಂತೆ ಪರರಿಗೆ ಪರಿಮಳ ಕೊಡುತ್ತದೆ, ಆಕರ್ಷಣೆ ಕೊಡುತ್ತದೆ. ಒಂದು ದೀಪದಂತೆ ಪರರಿಗೆ ಬೆಳಕನ್ನು ಕೊಡುವಂತೆ ನಮ್ಮ ಜೀವನ ಕೂಡ ಪರರಿಗೆ ಒಳಿತು ಮಾಡುವಂಥದ್ದಾಗಲಿ. ಈ ಕ್ರಿಸ್ಮಸ್ ಹಬ್ಬದ ಸಂದರ್ಭದಲ್ಲಿ ಈಗಾಗಲೇ ಹೇಳಿದಂತೆ ಶ್ರೀ ಡೇನಿಯಲ್ ದೇವರಾಜರವರು ತುಂಬ ಕಾರ್ಯಚಟುವಟಿಕೆಗಳನ್ನು ಇಟ್ಟುಕೊಂಡಿದ್ದಾರೆ. ನಮ್ಮನ್ನು ಆಮಂತ್ರಿಸಿದ್ದಾರೆ, ನಿಮ್ಮನ್ನು ಆಮಂತ್ರಿಸಿದ್ದಾರೆ. ಅವರಿಗೆ ದೇವರು ಆಶೀರ್ವಾದವನ್ನು ಕೊಡಲಿ ಎಂದು ಹಾರೈಸುತ್ತಾ ಇವತ್ತಿನ ಈ ಕಾರ್ಯಕ್ರಮಕ್ಕೆ ದೇವರ ಆಶೀರ್ವಾದ ಯಾವತ್ತೂ ಇರಲಿ. ಮತ್ತು ಈ ಕ್ರಿಸ್ಮಸ್ ದಿನಗಳ ಸಂದರ್ಭದಲ್ಲಿ ನಾವು ಸೇರಿದವರು, ಬೇರೆಯವರಿಗೆ ಕೇಳುವುದಿಲ್ಲ, ನಾವಿಲ್ಲಿ ಸೇರಿದವರು ಪ್ರೀತಿಯಿಂದ ಬಾಳೋಣ. ಮನೆಯಲ್ಲಿ ಮತ್ತು ಪರಿಸರದಲ್ಲಿ ಪ್ರೀತಿಯಿಂದ ಬಾಳೋಣ. ಯಾವುದು ಭಾಷೆ, ಯಾವುದು ಜಾತಿ, ಯಾವುದು ಧರ್ಮ, ಅದೆಲ್ಲ ಯಾವುದೂ ವಿಷಯ ಬೇಡ. ನಾವು ಪ್ರೀತಿಯಿಂದ ಬಾಳೋಣ, ಮಾನವರಾಗೋಣ ಎಂದು ಹೇಳುತ್ತಾ ನನ್ನೆರಡು ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದಗಳು. ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳು. ಎ ವೆರಿ ಹ್ಯಾಪಿ ಕ್ರಿಸ್ಮಸ್ ಟು ಆಲ್ ಆಫ್ ಯು. ಈ ಸುಂದರವಾದ ದಿವಸ ನಮ್ಮ ಡಯಾಸಿಸ್ನ ಧರ್ಮಾಧ್ಯಕ್ಷರಾದ ರೆವರೆಂಡ್ ಹೇಮಚಂದ್ರ ಕುಮಾರ್ ಬಿಷಪ್ ಅವರು ಮಧ್ಯದಲ್ಲಿದ್ದಾರೆ. ಹಾಗೂ ಮಂಗಳೂರಿನ ವಲಯಾಧ್ಯಕ್ಷರಾದಂಥ ಗೋಲ್ಡಿನ್ ಬಂಗೇರ ಅವರು ನಮ್ಮ ಮಧ್ಯದಲ್ಲಿದ್ದಾರೆ. ಸಭಾಪಾಲಕರಾದ ರೆವರೆಂಡ್ ವಿನಯಲಾಲ್ ಬಂಗೇರ ಮತ್ತು ರೆವರೆಂಡ್ ಸೆಬಾಸ್ಟಿನ್ ಜತನ್ನ ಮತ್ತು ಧರ್ಮಗುರುಗಳು ಫಾದರ್ ಆಂಟನಿ ಅವರು ನಮ್ಮ ಮಧ್ಯದಲ್ಲಿದ್ದಾರೆ. ಮತ್ತು ವೇದಿಕೆಯಲ್ಲಿ ಅನೇಕ ಗಣ್ಯರಿದ್ದಾರೆ. ನಿಮ್ಮನ್ನೆಲ್ಲರನ್ನು ಕೂಡ ನಾನು ಅಭಿನಂದಿಸುತ್ತೇನೆ. ಈಗ ನಾನು ನಿಮ್ಮ ಮಧ್ಯದಲ್ಲಿ ಹ್ಯಾಪಿ ಕ್ರಿಸ್ಮಸ್ ಎಂಬುದಾಗಿ ಒಂದು ಸಂದೇಶವನ್ನು ಇಟ್ಟೆ. ಈ ಸಂದೇಶ ಎಲ್ಲಿಂದ ಬಂದದಂದರೆ, ಇದು ದೇವರು ಕೊಟ್ಟಂಥ ಧರ್ಮಶಾಸ್ತ್ರ, ಕಾನೂನು ಮಾಹಿತಿ ಶಿಬಿರ ಮತ್ತು
ಕ್ರಿಸ್ಮಸ್ ಸೌಹಾರ್ದ ಕೂಟ ಎಂಬುದಾಗಿ ಹೇಳುವಾಗ ಇದರ ಹಿನ್ನೆಲೆ 4,000 ವರ್ಷಗಳ ಹಿಂದೆ ಅರಸನಾದಂಥ ಸೊಲೊಮನ್, ಕಿಂಗ್ ಸೊಲೊಮನ್, ನಿಮಗೆ ಗೊತ್ತುಂಟು, ಅನೇಕ ಸಂದರ್ಭಗಳಲ್ಲಿ ಅದನ್ನು ನಾವು ಇಡೀ ವರ್ಲ್ಡಲ್ಲಿ ಕೋಟ್ ಮಾಡ್ತೇವೆ. ಅವರು ಹೇಳಿದಂಥ ಒಂದು ಮಾತು, ಹರ್ಷ ಹೃದಯವು ಒಳ್ಳೆ ಔಷಧ. ಎ ಮೆರಿ ಹಾರ್ಟ್ ಈಸ್ ಎ ಗುಡ್ ಮೆಡಿಸಿನ್. ಇವತ್ತು ಇಲ್ಲಿ ನಾವು ಸೇರಿ ಬಂದು ಈ ಸಂತೋಷವನ್ನು ಆಚರಿಸುವಾಗ ನಮಗೆಲ್ಲರಿಗೂ ಕೂಡ ತುಂಬ ಹರ್ಷ, ಜಾಯ್. ಆದ್ದರಿಂದ ಬಹಳ ಸುಂದರವಾದ ಸಂಗೀತವನ್ನು ಆಡ್ತೇವೆ. ಜಾಯ್ ಟು ದ ವರ್ಲ್ಡ್, ದ ಲಾರ್ಡ್ ಹ್ಯಾಸ್ ಕಮ್. 2025 ವರ್ಷಗಳ ಹಿಂದೆ ಈಗಾಗಲೇ ಫಾದರ್ ಅವರು ಹೇಳಿದ ಹಾಗೆ ಯೇಸುವಿನ ಜನನ, ಅದು ಪರಲೋಕದ ದೂತರು ಅದನ್ನು ಸಾರುವಾಗ ಹೇಳಿದಂಥ ಮಾತು ಜನರಿಗೆಲ್ಲ ಮಹಾ ಸಂತೋಷವನ್ನುಂಟು ಮಾಡುವ ಶುಭ ಸಮಾಚಾರವನ್ನು ನಿಮಗೆ ತಿಳಿಸುತ್ತೇನೆ. ಇವತ್ತು ಈ ಸಂತೋಷದ ಸಂಭ್ರಮವನ್ನು ಆಚರಿಸುವಾಗ ನಾವು ಶುಭ ಸಮಾಚಾರವನ್ನು ತಿಳಿಸುವಂಥದ್ದು. ಈ ಶುಭ ಸಮಾಚಾರಕ್ಕೆ ನಮಗೆ ಒಂದು ಆದರ್ಶ. ಈ ಇಡೀ ಕಾರ್ಯಕ್ರಮವನ್ನು ಆಯೋಜಿಸಿದಂಥ ಅಡ್ವೊಕೇಟ್ ದೇವರಾಜ್. ಯಾಕಂದರೆ ಸಂತೋಷವನ್ನು ಹಂಚಿಕೊಳ್ಳುವಂಥದ್ದು ಅದು ಅತ್ಯಂತ ಅದ್ಭುತವಾದ ವಿಷಯ. ನಾವು ಸಾಮಾನ್ಯವಾಗಿ ಸಂತೋಷ ಎಂಬುದಾಗಿ ಹೇಳುವಾಗ ನಾವು ಸಂತೋಷಕ್ಕೆ ಬೇಕಾದಂಥ ಎಲ್ಲ ವ್ಯವಸ್ಥೆಗಳನ್ನು ನಮಗೋಸ್ಕರವಾಗಿ ಮಾಡ್ತೇವೆ. ಆದರೆ ಡೇನಿಯಲ್ ದೇವರಾಜ್ ಅವರು ಈ ಸಂತೋಷವನ್ನು ಹಂಚಿಕೊಳ್ಳೋದಕ್ಕೆ ರಾತ್ರಿ ಹಗಲು ಕೆಲಸ ಮಾಡಿ ತಮ್ಮ ಬೆವರು ರಕ್ತ ಸುರಿಸಿ ಸಂತೋಷವನ್ನು ವೃದ್ಧಿಸುತ್ತಾ ಇದ್ದಾರೆ ಮತ್ತು ಸಮಾಜಕ್ಕೆ ಉತ್ತಮವಾದಂಥ ಆದರ್ಶವನ್ನು ಕೊಡುತ್ತಾ ಇದ್ದಾರೆ. ಆ ಆದರ್ಶವನ್ನು ನಾವು ಕೂಡ ನಮ್ಮ ಜೀವನದಲ್ಲಿ ಪಾಲಿಸಬೇಕು. ಕೆಲವು 100-200 ವರ್ಷಗಳ ಹಿಂದೆ ಮಿಷನರಿಗಳು ಇಲ್ಲಿ ಬಂದಾಗ ಅವರು ಕೂಡ ರಕ್ತ ಬೆವರು ಸುರಿಸಿ, ಇವತ್ತು ನೀವು ಕುಳಿತುಕೊಂಡಂಥ ಈ ಸ್ಥಳ ಇದೆಲ್ಲ ಅವರು ರಕ್ತ ಬೆವರು ಸುರಿಸಿ ಮಾಡಿದಂಥ ಸ್ಥಳ, ಜಾಗಗಳು. ಯಾಕಂದರೆ ಈ ಸಂತೋಷವನ್ನು ನಮ್ಮ ಸಮಾಜಕ್ಕೆ ಹಂಚಬೇಕು ಎಂದು. ಆದುದರಿಂದ ನಾವು ಈ ಸ್ಥಳದಲ್ಲಿ ಇರುವಾಗ ಅವರು ಮಾಡಿದಂಥ ತ್ಯಾಗ, ಯಾಕಂದರೆ ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು. ಆ ಪ್ರೀತಿಯನ್ನು ಹಂಚುವಂಥ ಈ ವಿಶೇಷವಾದ ಸಂದೇಶದ ಸ್ಥಳ. ಆದ್ದರಿಂದ ನಾವೆಲ್ಲರೂ ಕ್ರಿಸ್ಮಸ್ ಹಬ್ಬವನ್ನು ಆಚರಿಸುವಾಗ ಈ ಸಂದೇಶವನ್ನು ಹಂಚಿಕೊಳ್ಳುತ್ತೇವೆ. ವಿಶೇಷವಾಗಿ ಪ್ರಿಯ ಮಕ್ಕಳು, ನೀವಿಲ್ಲಿ ಬಂದಿದ್ದೀರಿ, ವಿದ್ಯಾರ್ಥಿಗಳು, ನೀವೀಗ ಕ್ರಿಸ್ಮಸ್ ಕ್ಯಾರಲ್ಸ್ ಹಾಡುಗಳನ್ನು ಹಾಡ್ತೀರಿ. ಅದು ವಿಶೇಷವಾದಂಥ ಆಶೀರ್ವಾದ ನಿಮಗೆ. ನಾಟ್ ಫಾರ್ ಓನ್ಲಿ ಫಾರ್ ದ ಕಾಂಪಿಟೇಷನ್ ಆ್ಯಂಡ್ ಟು ಗೆಟ್ ದ ಪ್ರೈಸಸ್, ಬಟ್ ಅಮೇಝಿಂಗ್ ಪ್ರೇಯರ್, ಬ್ಲೆಸ್ಸಿಂಗ್ ವಿತ್ ಜಾಯ್. ಆದುದರಿಂದ ಈ ಹರ್ಷ ಹೃದಯವು ಒಳ್ಳೆ ಔಷಧ ನಮ್ಮ ಫಿಸಿಕಲ್ ಬಾಡಿಗೆ ಮತ್ತು ನಮ್ಮ ಸ್ಪಿರಿಚುವಲ್ ಲೈಫ್ಗೆ ಒಳ್ಳೆ ಔಷಧ. ಆದ್ದರಿಂದ ಈ ದಿನದ ಸಂತೋಷ ನಿಮ್ಮ ಜೀವನದಲ್ಲಿ ಯಾವಾಗಲೂ ಇದ್ದು ಉಳಿಯಲಿ ಎಂದು ಹರಸುತ್ತಾ ಈ ಅವಕಾಶವನ್ನು ಮಾಡಿಕೊಟ್ಟಂಥ ಅಡ್ವೊಕೇಟ್ ದೇವರಾಜ್ ಕರ್ಕಡ ಅವರಿಗೆ ನಾನು ಕೃತಜ್ಞತೆಯನ್ನು ಸಲ್ಲಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಕೂಡಿ ಬಂದಂಥ ಬಂಧುಗಳಿಗೂ, ವಿಶೇಷವಾಗಿ ವೇದಿಕೆಯಲ್ಲಿರುವಂಥ ನಮ್ಮ ಡಯಸ್ನ ಬಿಷಪರಾದಂಥ ರೈಟ್ ರೆವರೆಂಡ್ ಹೇಮಚಂದ್ರ ಕುಮಾರ್ ಬಿಷಪರವರಿಗೂ ವಂದಿಸುತ್ತಾ, ಅದೇ ರೀತಿಯಲ್ಲಿ ವಿಶ್ರಾಂತ ಬಿಷಪರಾದಂಥ ಮೊಹಮ್ಮದ್ ಬಿಷಪರನ್ನು ಕೂಡ ವಂದಿಸುತ್ತಾ, ವೇದಿಕೆಯಲ್ಲಿರುವಂಥ ಎಲ್ಲ ಅಯ್ಯನವರನ್ನು, ಗಣ್ಯರನ್ನು ಪ್ರೀತಿಪೂರ್ವಕವಾಗಿ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತಾ, ಈ ಒಂದು ಕಾರ್ಯ ನಿಜವಾಗ್ಲೂ ಕೂಡ ಡೇನಿಯಲ್ ದೇವರಾಜ್ ಅವರು ಅದ್ಭುತವಾಗಿ ಆಯೋಜಿಸಿದ್ದಾರೆ. ಮುಖ್ಯವಾಗಿ ಕಾನೂನು ಮಾಹಿತಿ ಶಿಬಿರದ ಮೂಲಕ ಕ್ರಿಸ್ಮಸ್ ಸೌಹಾರ್ದ ಕೂಟವನ್ನು ಆಯೋಜಿಸಿದ್ದಾರೆ. ಈ ಒಂದು ಯಾವುದೇ ಕಾರ್ಯಕ್ರಮ ಮಾಡಬೇಕಂತಾದ್ರೂ ಕೂಡ ಅದು ಸುಲಭ ಅಲ್ಲ. ಅದರ ಹಿಂದೆ ಬಹಳಷ್ಟು ಶ್ರಮ ಇರ್ತದೆ. ಕೆಲವೇ ನಿಮಿಷದ ಕಾರ್ಯಕ್ರಮ ಆದರೂ ಕೂಡ ಅದರ ಹಿಂದೆ ಅನೇಕ ದಿನಗಳ ಪ್ರಯಾಸ ಇದೆ. ಆ ಪ್ರಯತ್ನಕ್ಕೆ ಪೂರಕವಾಗಿ ನಾವೆಲ್ಲರೂ ಸೇರಿ ಬಂದಿದ್ದೇವೆ. ಆದ್ದರಿಂದ ಕ್ರಿಸ್ಮಸ್ ಹಬ್ಬ
ಅನ್ಯೋನ್ಯತೆ ಹಬ್ಬ, ಪ್ರೀತಿ ಹಬ್ಬ, ಒಬ್ಬರಿಗೊಬ್ಬರು ನಮ್ಮ ಶ್ರೇಷ್ಠವಾದಂಥ ಕ್ರಿಸ್ತನ ತ್ಯಾಗವನ್ನು ಹಂಚಿಕೊಳ್ಳುವಂಥ ಒಂದು ಹಬ್ಬ. ಅದರಿಂದ ಈ ಹಬ್ಬದ ಆ ಶ್ರೇಷ್ಠವಾದಂಥ ಸಂದೇಶ ಈ ಮೂಲಕ ಲೋಕಕ್ಕೆ ಸಾರಲಿ. ಮುಖ್ಯವಾಗಿ ಶ್ರೀಯುತ ಡೇನಿಯಲ್ ದೇವರಾಜ್ ಅವರು ಮಾಡಿದ ಪ್ರಯತ್ನ ಈ ಸಮಾಜದಲ್ಲಿ ಶ್ರೇಷ್ಠವಾದಂಥ ಕಾರ್ಯವಾಗಿ ಮುನ್ನಡೆಯಲಿ ಅಂತ ಶುಭಾಶಯಗಳನ್ನು ತಿಳಿಸುತ್ತಾ ನಾನು ಪ್ರೀತಿಯ ಮಾತುಗಳಿಗೆ ಅವಕಾಶ ಕೊಟ್ಟದಕ್ಕಾಗಿ ವಂದಿಸುವನಾಗಿದೆ. ಎಲ್ಲ ಸಭಾಪಾಲಕರೇ, ಮಾತ್ರವಲ್ಲ ಗೌರವಾನ್ವಿತ ಎಲ್ಲ ಸದಸ್ಯರೇ, ನಾನು ಹೆಚ್ಚು ಮಾತಾಡೋದಿಲ್ಲ, ಯಾಕಾಗಿ ಈಗಾಗಲೇ ಕ್ರಿಸ್ಮಸ್ ಹಬ್ಬದ ಸಂದೇಶ ನಾವು ಕೇಳಿ ಆಗಿದೆ. ಒಂದೇ ಒಂದು ಮಾತು ಏನಂದರೆ, ದೇವರು ಕ್ರಿಸ್ತನ ಜನನವಾಗುವಾಗ ಒಂದು ಶುಭವಾರ್ತೆಯನ್ನು ದೇವದೂತರು ಸಾರ್ತಾರೆ. ಅದೇನೆಂದರೆ, ದೇವರ ಸಾರುವಂಥ ವಾರ್ತೆ ಏನಂದರೆ, ಮೇಲನ ಲೋಕಗಳ ದೇವರಿಗೆ ಮಹಿಮೆ, ಭೂಲೋಕದಲ್ಲಿ ಮನುಷ್ಯರಿಗೆ ಸಮಾಧಾನ. ಕ್ರಿಸ್ತನ ಜನದ ಮೂಲಕವಾಗಿ ಪರಲೋಕದಲ್ಲಿ ದೇವರಿಗೆ ಮಹಿಮೆ ಆಗಿದೆ ಮತ್ತು ಭೂಲೋಕದಲ್ಲಿ ಸಮಾಧಾನ ದೊರೆತಿದೆ. ಈ ವಾರ್ತೆಯನ್ನು ಕೇಳಿದವರ ಪ್ರಾರಂಭದಲ್ಲಿ ಕುರುಬರಿಗೆ ಸಮಾಜದಲ್ಲಿ ಯಾವುದೇ ಬೆಲೆ ಇರಲಿಲ್ಲ. ಚಳಿಯಲ್ಲಿ ಮಂದೆಯನ್ನು ಕಾಯ್ತಿದ್ದರು. ನಡುಗುತ್ತಿದ್ದಂಥ, ಭಯದಲ್ಲಿದ್ದಂಥ, ನಿರೀಕ್ಷೆ ಇಲ್ಲದ ಜನರಿಗೆ ಹೆದರಬೇಡಿ ಅಂತ ಸಂದೇಶ ಕೊಟ್ಟಿದ್ದಾರೆ. ಇದನ್ನ ಅಡ್ವೊಕೇಟ್ ದೇವರಾಜ್ ಡ್ಯಾನಿಯಲ್ ಅವರು ಒಂದು ಅದ್ಭುತವಾದ ಸಾಧನೆ 8 ವರ್ಷನ ಮಾಡ್ತಿದ್ದಾರೆ. ಸಮಾಧಾನ ಬಾಯಲ್ಲಿ ಮಾತ್ರವಲ್ಲ, ಸಮಾಧಾನ, ಯೇಸುವಿನ ಸಮಾಧಾನ ಜನತೆಗೆ ಕೊಡಬೇಕೆನ್ನುವಂಥ ಆ ನಿಟ್ಟಿನಲ್ಲಿ ಅವರು ಕಾರ್ಯ ಮಾಡಿದ್ದಾರೆ. ವಿಶೇಷವಾಗಿ ದಿನ ಕೇವಲ ಒಂದು ಕ್ರಿಸ್ಮಸ್ ಆಚರಣೆ ಮಾತ್ರವಲ್ಲ, ಅನೇಕ ಒಂದು ರಿಜಿಸ್ಟರ್ ಆದವರ ಆ ಮದುವೆಯ ಕಾರ್ಯವನ್ನು ತಿರುಗಿ ಅವರು ಸರಿ ಮಾಡಿಕೊಡುವಂಥ ಒಂದು ಕಾರ್ಯ, ಅದನ್ನು ಕೂಡ ಹಮ್ಮಿಕೊಂಡಿದ್ದಾರೆ. ಆದ್ದರಿಂದ ಅವರ ಈ ಸಾಧನೆಗೆ ಮತ್ತು ದೇವರು ಈಗ ತನ್ನ ಕೃಪೆಯಲ್ಲಿ 8 ವರ್ಷಗಳ ಕಾಲ ನಡೆಸುವಂಥ ಕಾರ್ಯಗಳಿಗೆ ವಂದಿಸ್ತೇನೆ. ಮಾತ್ರ ಅಡ್ವೊಕೇಟ್ ದೇವರಾಜ್ ಡ್ಯಾನಿಯಲ್ ಅವರಿಗೆ ನಮ್ಮೆಲ್ಲರ ಪರವಾಗಿ ಅಭಿನಂದನೆ ಮತ್ತು ಶುಭಾಶಯಗಳನ್ನು ನಾನು ಸಲ್ಲಿಸುವನಾಗಿದ್ದೇನೆ. ದೇವರು ಈ ಕಾರ್ಯವನ್ನು ಆಶೀರ್ವದಿಸಲೆಂಬುದಾಗಿ ನಾನು ದೇವರೊಂದಿಗೆ ಪ್ರಾರ್ಥಿಸುವನಾಗಿದೆ. ಭಾಗವಹಿಸುವ ಮಕ್ಕಳು ತಿರುಗೊಂದಾವರ್ತಿ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಅನ್ನು ಹೇಳ್ತೇನೆ. ಆಗ ಹೇಳಿದ್ದೇವೆ ಮತ್ತೆ ನಿಮಿಷ 5 to 7 minutes ಯಾವುದೇ ಭಾಷೆಯಲ್ಲೇ ಹಾಡಬಹುದು. ಸಂಗೀತದ ಸ್ವರ, ಸಮಯ, ಪ್ರೆಸೆಂಟೇಷನ್ಗೆ ಪ್ರಾಧಾನ್ಯತೆ ಕೊಡಲಾಗುವುದು. ಸ್ವರಕ್ಕೆ 10 ಅಂಕ, ತಾಳಕ್ಕೆ 10 ಅಂಕ, ಸಂಯೋಜನೆಗೆ 10 ಅಂಕ ಕೊಡಲಾಗುವುದು. I
Jesus Christ was born on Christmas Day. Mary's boy child, Jesus Christ was born on Christmas Day. Hark now, hear the angels sing, a king was born today, and man will live forevermore because of Christmas Day. Hark now, hear the angels sing, a king was born today, and man will live forevermore because of Christmas Day. ദൈവം പിറക്കുന്നു മനുഷ്യര ബെത്ലഹേമിൽ, മഞ്ഞു പെയ്യുന്ന മലമടക്കിൽ. ഹല്ലേലൂയ 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 ഹല്ലേലൂയ. മണ്ണിലും വിണ്ണിലും മന്ദഹാസം പെയ്യും മധുര മനോഹര ഗാനം. മണ്ണിലും വിണ്ണിലും മന്ദഹാസം പെയ്യും മധുര മനോഹര ഗാനം. ഹല്ലേലൂയ 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 ഹല്ലേലൂയ. പുൽക്കൊടിലിൽ കൽത്തൊട്ടിലിൽ മറിയത്തിൻ പൊന്മകനായി പണ്ടൊരു നാൾ ദൈവസുതൻ പിറന്നതിനോർമദിനം. പുൽക്കൊടിലിൽ കൽത്തൊട്ടിലിൽ മറിയത്തിൻ പൊന്മകനായി പണ്ടൊരു നാൾ ദൈവസുതൻ പിറന്നതിനോർമദിനം. ഹൊയ്യ ഹൊയ്യ ഹൊയ്യാര ഹൊയ്യ ഹൊയ്യ ഹൊയ്യാര. ഹൊയ്യ ഹൊയ്യ ഹൊയ്യാര ഹൊയ്യ ഹൊയ്യ ഹൊയ്യാര. ಬಾರಿನಿಂದ ದೂತರಿಂದ ಹಾಡ ಹಾಡ್ಯಾರ, ಗುತ್ತಿನಂದ ಯೇಸು ಕಂದ ಹುಟ್ಟಿ ಬಂದ್ಯಾರ. ಹಾಡಬೇಡಿ ಕುರುಬರ ಗುಂಪು ಹಾಡಿಗೆ ಬಂದ್ಯಾರ, ನಂದರ ಕಂದ ಯೇಸು ಕಂದ ಭಾಗಿ ನಮಿಸ್ಯಾರ. ಬಾರಿ ನುಡಿಯ ಯೇಸು ಕಂದ ಭೂಮಿಗೆ ಬಂದ್ಯಾರ, ವಿಶ್ವನುಡಿಯ ಪ್ರೀತಿಯನ್ನು ಜನರಿಗೆ ಬಂದ್ಯಾರ. ಬಾರಿ ನುಡಿಯ ಯೇಸು ಕಂದ ಭೂಮಿಗೆ ಬಂದ್ಯಾರ, ವಿಶ್ವನುಡಿಯ ಪ್ರೀತಿಯನ್ನು ಜನರಿಗೆ ಬಂದ್ಯಾರ. വിണ്ണിൽ താരകൾ പുഞ്ചിരി തൂകി, മണ്ണിൽ ഗ്ലോറിയ നാദങ്ങൾ പാടി. അവൻ പള്ളിക്കച്ചറി അണിഞ്ഞിട്ട് കണ്ണും ചിമ്മി തുറന്നിട്ട് കുഞ്ഞിക്കാലിട്ടടിക്കുകയായി, എന്നും ആഘോഷം ഉണരുകയായി. ഗബ്രിയേലിന്റെ ദർശന സാഫല്യമായി, സർവലോകർക്കും നന്മയേകും കാരുണ്യമായി, ബെത്ലഹേമിന്റെ മാറിലൊരാരോമൽ ഉണ്ണി പിറന്നല്ലോ. ആകാശവീതിയിൽ മാലാഖമാരവർ സ്നേഹത്തിൻ നിറകുടമായി, താരാട്ടുപാടി ഉറക്കിടുവാനായി മനതാരിൽ നിറച്ചിടുന്നു. ആകാശവീതിയിൽ മാലാഖമാരവർ സ്നേഹത്തിൻ നിറകുടമായി, താരാട്ടുപാടി ഉറക്കിടുവാനായി മനതാരിൽ നിറച്ചിടുന്നു. ഇത്ര നല്ല സ്നേഹത്തെ തന്ന നല്ല നാഥനെ മെല്ലെ രാവിൽ പാടി സ്തുതിക്കാം. ഇത്ര നല്ല സ്നേഹത്തെ തന്ന നല്ല നാഥനെ മെല്ലെ രാവിൽ പാടി സ്തുതിക്കാം. കണ്ണും 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 കാത്തിരുന്നു മണ്ണിലൊരു പൈതലിനായി. കാതോട് കാതോരം കേട്ടിരുന്നു ദൈവപുത്രൻ പിറക്കുമെന്ന്. കാതോട് കാതോരം കേട്ടിരുന്നു ദൈവപുത്രൻ പിറക്കുമെന്ന്. യഹൂദിയായിലെ ഒരു ഗ്രാമത്തിൽ ഒരു ധനുമാസത്തിൽ കുളിരും രാവിൽ പാർത്തിരുന്നു രസപാലകൻ. ദേവനാദം കേട്ടു ആമോദരായി, വർണ്ണരാശികൾ വിടരും വാനിൽ, വെള്ളിമേഘങ്ങൾ ഒഴുകും രാവിൽ. താരകരാജകുമാരിയോടൊത്തന്നു തിങ്കൾ കലപാടി ഗ്ലോറിയ, അന്നു തിങ്കൾ കല
ಹಾಡಿ ಗ್ಲೋರಿಯಾ താരകം തന്നെ നോക്കി ആട്ടിടയർ നടന്നു താരകം തന്നെ നോക്കി ആട്ടിടയർ നടന്നു തേജസ് മുന്നിൽ കണ്ടു അവർ ബേത്ലഹേം തന്നിൽ വന്നു തേജസ് മുന്നിൽ കണ്ടു അവർ ബേത്ലഹേം തന്നിൽ വന്നു രാജാതിരാജന്റെ പൊൻതിരുമേനി രാജാതിരാജന്റെ പൊൻതിരുമേനി അവർ കാലിത്തൊഴുത്തിൽ കണ്ടു. We wish you a Merry Christmas, we wish you a Merry Christmas, we wish you a Merry Christmas and a Happy New Year. We wish you a Merry Christmas, we wish you a Merry Christmas, we wish you a Merry Christmas and a Happy New Year.
Or silent flocks by night, behold, throughout the heavens there shone a holy light. Go tell it on the mountain, over the hills and everywhere. Go tell it on the mountain that Jesus Christ is born. Go tell it on the mountain, over the hills and everywhere. Go tell it on the mountain that Jesus Christ is born. ಹೋಗೆಡಿರೋ ನೋಡಿರೋ ಹಾಡಿರೋ ಬಾಳಗಿನ ಸಂತೋಷ ಕಾಡಿರೋ. ಹೋಗೆಡಿರೋ ನೋಡಿರೋ ಹಾಡಿರೋ ಬಾಳಗಿನ ಸಂತೋಷ ಕಾಡಿರೋ. ಗುರುಬರು ಚಳಿಯಲಿ ನಡುಗಿರಲು, ಗಗನದಿ ದೂತರು ನಲಿದಿರಲು. ಗುರುಬರು ಚಳಿಯಲಿ ನಡುಗಿರಲು, ಗಗನದಿ ದೂತರು ನಲಿದಿರಲು. ಆಗಸದಾಗ ತಾರೆಯು ಬಂತು, ತಾರೆಯ ನೋಟ ಕಾಂತಿಯ ತಂತು. ದೂತರ ಸ್ವರವು ತೇಲುತ್ತ ಬಂತು, ಮೆಸ್ಸಾಯ ಜನಿಸಿದ ವಾರ್ತೆಯ ತಂತು. ನಮ್ಮ ಬಾಳಾಗ ಬೆಳಗು ಚೆಲ್ಲ ಸರ್ವೇಶ. ಓ ಪ್ರಾಣೇಶ, ಓ ಪರಮೇಶ, ನಮ್ಮ ಜೀವಾಗ ರೂಪ ನೀಡು ಪ್ರಾಣೇಶ. ಓ ಸರ್ವೇಶ, ಓ ಜಗದೀಶ, ನಮ್ಮ ಬಾಳಾಗ ಬೆಳಗು ಚೆಲ್ಲ ಸರ್ವೇಶ. ಓ ಪ್ರಾಣೇಶ, ಓ ಪರಮೇಶ, ನಮ್ಮ ಜೀವಾಗ ರೂಪ ನೀಡು ಪ್ರಾಣೇಶ. ಗೀಯಗಿ,
ಪಾತ್ರನು ನಮ್ಮಯ ಸ್ತೋತ್ರಕ್ಕೆ ಆತನೇ ಯೋಗ್ಯನು. ಒಂದು ಈ ಶಾಂತಿ ಜಾಥಾಕ್ಕೆ ಇಲ್ಲಿ ನೆರೆದಿರುವ ಸ್ಟೇಜಲ್ಲಿರುವ ಎಲ್ಲ ಗೌರವಾನ್ವಿತ ಬಿಷಪ್ ಮತ್ತು ಅಯ್ಯನವರೇ ಮತ್ತು ಇತರ ಅತಿಥಿಗಳೇ ಮತ್ತು ಇಲ್ಲಿ ಭಾಗವಹಿಸುವ ಎಲ್ಲ ಜನರೇ, ಈ ಕ್ರಿಸ್ಮಸ್ ತಿಂಗಳನ್ನು ನಾವು ಬಹಳ ಒಂದು ಡಿಸೆಂಬರನ್ನು ಶ್ರದ್ಧೆಯಿಂದ ಭಕ್ತಿಯಿಂದ ನಾವು ಆಚರಿಸ್ತೇವೆ. ಆ ಸಂದರ್ಭದಲ್ಲಿ ನಾವು ಈ ಶಾಂತಿ ಒಂದು ಜಾಥಾ ಅಂತ ಹೇಳಿದರೆ, ನಮ್ಮ ಜೀಸಸ್ ಈ ಲೋಕಕ್ಕೆ ಬಂದದ್ದು ಶಾಂತಿ ದೂತರಾಗಿ ನಮಗೆ ಎಲ್ಲರಿಗೆ ಬಂದು ಹಿ ಈಸ್ ಗಿವನ್ ಅ ವಂಡರ್ಫುಲ್ ಮೆಸೇಜ್ ಆಫ್ ಪೀಸ್. ಸೊ ಅದರ ಸೂಚನೆಗೋಸ್ಕರ ನಾವು ಸಮಾಜಕ್ಕೆ ಒಂದು ಎಲ್ಲರೂ ಶಾಂತಿಯನ್ನು ಹರಡಬೇಕಂತ ಹೇಳಿ ಒಂದು ದ್ಯೋತಕವಾಗಿ ಈ ಶಾಂತಿ ಜಾಥಾವನ್ನು ಮಾಡ್ತೇವೆ. ನೀವೆಲ್ಲರೂ ನಮ್ಮೊಂದಿಗೆ ಭಾಗವಹಿಸಿ. ಜೀವನದಲ್ಲಿ ಅನುಸರಿಸೋಣ ಮತ್ತು ಈ ಶಾಂತಿ ಮತ್ತು ನ್ಯಾಯ ಬಿಟ್ಟು ಯಾರನ್ನು ಉಡುಪಿ ಹಾಗೂ ಕೊಡಗು ಹಾಗೂ ಭ್ರಷ್ಟಾಚಾರ ನಿರ್ಮೂಲನೆ ಕಾನೂನುಗಳ ಬಗ್ಗೆ ಎದುರಿಸ್ತಾ ಇದ್ದೇನೆ. ನನ್ನ ಯೇಸು ಆತನ್ ಯೇಸು ನನ್ನ ಯೇಸು ಆತನ್ ಯೇಸು ನನ್ನ ಯೇಸು ನನ್ನ ರಕ್ಷಕನಾಗಿ ಬಂದನು ನನ್ನ ಯೇಸು. ಬೆತ್ಲೆಹೇಮ್ ಊರಲ್ಲಿ ಬಂತು ಒಂದು ಬೆಳಕು, ನಮ್ಮಯ ಬಾಳಿಗೆ ತಂದಿತು ಹರುಷವು. ಬೆತ್ಲೆಹೇಮ್ ಊರಲ್ಲಿ ಬಂತು ಒಂದು ಬೆಳಕು, ನಮ್ಮಯ ಬಾಳಿಗೆ ತಂದಿತು ಹರುಷವು. ನೋಡಿ 2 ನಿಮಿಷ ನಿಲ್ಲಿಕ್ಕೆ. ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಎಲ್ಲ ಸದಸ್ಯರೇ, ಹಿರಿಯರೇ, ಎಲ್ಲ ಪ್ರಮುಖರೇ, ನಾವಿಂದು ಈ ಸ್ಥಳದಲ್ಲಿ ನಿಂತು ಕ್ರಿಸ್ಮಸ್ ಸಂದೇಶ ಏನು ಅಂತ ಹೇಳುವಂಥ ಒಂದು ಸಣ್ಣ ಅವಕಾಶ ಸಿಕ್ಕಿದ್ದಕ್ಕಾಗಿ ನಾನು ನಿಮ್ಮೆಲ್ಲರ ಪರವಾಗಿ ದೇವರಿಗೆ ವಂದಿಸ್ತೇನೆ. ಕ್ರಿಸ್ಮಸ್ ಅಂದರೆ ಪೀಸ್ ಅಂಡ್ ಜಸ್ಟಿಸ್, ಪೀಸ್ ಅಂಡ್ ಜಸ್ಟಿಸ್, ಶಾಂತಿ ಮತ್ತು ನ್ಯಾಯದೊಂದಿಗಿನ ಜೀವನ. ಯೇಸು ಸಹ ಜನಿಸಿದ್ದು, ಬಾಳಿದ್ದು, ಕಾರ್ಯ ಸಾಧಿಸಿದ್ದು ನ್ಯಾಯ ಮತ್ತು ಶಾಂತಿಗಾಗಿ. ಯೇಸು ಹೋರಾಟ ಮಾಡಿದಷ್ಟು ಆಗಿನ ಕಾಲದಲ್ಲಿ ಬೇರೆ ಯಾರು ಮಾಡಲಿಲ್ಲ ಅಂತ ಕಾಣುತ್ತದೆ. ಎಲ್ಲ ದಾಸತ್ವದಲ್ಲಿದ್ದಂಥ ಜನರ ಬಿಡುಗಡೆಗಾಗಿ ಯೇಸು ನ್ಯಾಯಕ್ಕಾಗಿ ಹೋರಾಟಕ್ಕಿಳಿದು ಆ ನ್ಯಾಯದ ಸಿಕ್ಕುವವರೆಗೂ ಹಠ ಹಿಡಿದು ತನ್ನ ಸಾಧನೆ ಮಾಡಿದರು. ನ್ಯಾಯದ ಹೋರಾಟದಲ್ಲಿ ಅವರಿಗೆ ಸಿಕ್ಕಿದ್ದೇನೆಂದರೆ ಶಿಲುಬೆಯ ಮರಣ. ಜನರು ನ್ಯಾಯಕ್ಕಾಗಿ ಬೆಂಬಲ ಸೂಚಿಸುವುದಿಲ್ಲ, ನ್ಯಾಯವನ್ನು ಇಷ್ಟಪಡೋದಿಲ್ಲ. ಆದರೆ ಭ್ರಷ್ಟಾಚಾರ ಮಾಡುವಂಥವರನ್ನು, ಲೂಟಿ ಮಾಡುವಂಥವರನ್ನು, ಅನ್ಯಾಯ ಮಾಡುವಂಥವರನ್ನು, ಅಪರಾಧಿಗಳು ಸ್ವಭಾವವನ್ನು ಸಂಘಟನೆ ಮಾಡಿಕೊಂಡು ಹೆಚ್ಚು ಮಾಡುವಂಥದ್ದನ್ನು ಜನರು ಮುಗ್ಧ ಮನಸ್ಸಿನಿಂದ ಒಪ್ಪಿಕೊಳ್ಳುವ ಸ್ಥಿತಿ ಅಂದು ಇದೆ, ಇಂದು ಇದೆ. ಇವತ್ತಿಗೂ ಭ್ರಷ್ಟಾಚಾರ ತುಂಬ ಇದೆ. ಅದಕ್ಕೆ ಧಾರ್ಮಿಕ ಚೌಕಟ್ಟಿಲ್ಲ ಅಥವಾ ಸಮಾಜದ ಚೌಕಟ್ಟುಗಳಿದೆ. ಕಾನೂನು ತುಂಬ ಇದೆ ಪಕ್ಷದಲ್ಲಿ, ಆ ಕಾನೂನುಗಳು ಕೆಲಸ ಮಾಡ್ತಿಲ್ಲ. ನ್ಯಾಯಾಧೀಶರು, ವಕೀಲರು ತುಂಬ ಇದ್ದಾರೆ. ಆದರೆ ನಿಜವಾದ ನ್ಯಾಯ ಜನರಿಗೆ ಸಿಕ್ಕಬೇಕಾದ ಅಗತ್ಯತೆ ಇದೆ. ಮುಂದಿನ ದಿನಗಳಲ್ಲಿ ಇಂಥ ಕಾರ್ಯ ಆಗಲಿ. ನಮ್ಮ ಕ್ರಿಸ್ಮಸ್ ಸಂದೇಶ ಯೇಸು ಒಬ್ಬ ನ್ಯಾಯ ಮತ್ತು ಶಾಂತಿಗಾಗಿ ಹೋರಾಟ ಮಾಡಿದವನು ಎಂಬುದನ್ನು ಮರೆಯಬಾರದು. ವಂದನೆಗಳು. ಮೋಹನ್ ರಾಜರವರಿಗೆ ಈಗ ನಮ್ಮ ಮಧ್ಯೆ ಪಕ್ಷಿಕೆರೆಯ ಧರ್ಮಗುರುಗಳು ಇದ್ದಾರೆ, ಅವರನ್ನು ಸ್ವಾಗತಿಸ್ತೇವೆ. ಅವರು 2 ನಿಮಿಷ 1 ನಿಮಿಷದ ಇಂದು ನಾವು ಸೌಹಾರ್ದ ಕ್ರಿಸ್ಮಸ್ ಅನ್ನು ಆಚರಿಸಿದ್ದೇವೆ ಮತ್ತು ಈ ಮೆರವಣಿಗೆ ಮುಖಾಂತರ ಯೇಸು ಕ್ರಿಸ್ತರ ಜನ್ಮದ ಈ ಸಂದೇಶವನ್ನು ನಾವು ಹಂಚುತ್ತಿದ್ದೇವೆ.
ಆದ ಕಾರಣ ಪ್ರಪ್ರಥಮವಾಗಿ ಇಲ್ಲಿ ನೆರೆದಿರುವ ಎಲ್ಲ ಧರ್ಮದ ಬಂಧು ಬಾಂಧವರಿಗೆ ಈ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳನ್ನು ಕೋರುತ್ತೇನೆ. ಮತ್ತು ಯೇಸು ತಮ್ಮ ಜನ್ಮದ ಮುಖಾಂತರ ತನ್ನಂತ ಆ ಶಾಂತಿ ಪ್ರೀತಿ ಸದಾ ನಮ್ಮೊಂದಿಗೆ ಇರಲಿ ಮತ್ತು ದೇವರು ನಮ್ಮೆಲ್ಲರನ್ನು ಅರಸಲಿ ಎಂದು ಈ ಸಂದರ್ಭದಲ್ಲಿ ನಾನು ಬೇಡಿಕೊಳ್ಳುತ್ತೇನೆ. ಈಗ ತಾನೇ ನಮ್ಮ ಬಿಷಪ್ರವರು ಹೇಳಿದಂತೆ ಯೇಸು ಸ್ವಾಮಿ ತನ್ನ ಜನ್ಮದ ಮುಖಾಂತರ ಈ ಪ್ರಪಂಚಕ್ಕೆ ತಂದದ್ದು ಆ ಶಾಂತಿ, ನೀತಿ, ಪ್ರೀತಿ ಸದಾ ನಮ್ಮಲ್ಲಿ ನಮ್ಮ ಪರಿಸರದಲ್ಲಿ ನೆರವೇರಲಿ ಮತ್ತು ಅದರ ಮುಖಾಂತರ ನಾವೆಲ್ಲರೂ ಒಗ್ಗಟ್ಟಾಗಿ ಸಹೋದರ ಸಹೋದರಿಯರಂತೆ ಆ ಒಂದೇ ಮನೋಭಾವದಿಂದ ಬಾಳಿ ಈ ಸಮಾಜದ ಅಭಿವೃದ್ಧಿಗಾಗಿ ನಾವು ಶ್ರಮಿಸಲು ದೇವರು ನಮ್ಮೆಲ್ಲರನ್ನು ಅರಸಲೆಂದು ಈ ಸಂದರ್ಭದಲ್ಲಿ ನಾನು ಪ್ರಾರ್ಥಿಸುತ್ತೇನೆ. ಮತ್ತು ಇಂದು ಇಲ್ಲಿ ನಡೆಯಲಿರುವ ಈ ಕಾರ್ಯಕ್ರಮಕ್ಕೆ ಶುಭವನ್ನು ಕೋರುತ್ತಾ ಹನ್ನೆರಡು ಮಾತುಗಳನ್ನು ಕೊನೆಗೊಳಿಸುತ್ತೇನೆ. ಧನ್ಯವಾದಗಳು. राती आसमान में एगो तारा चमकेला रे, बैतुलम गोहर घर में बालक यीशु जन्म लेला रे। आई जिरती आसमान में एगो तारा चमकेला रे, गोहर घर में बालक यीशु जन्म ले लाए रे। भला गवारे भैयारी जे नचारे बहिन हरे, खुशी कर दिना अलग रे। भला गवारे भैयारी जे नचारे बहिन हरे, खुशी कर दिना अलग रे। ನಮ್ಮ ಧರ್ಮಗುರುಗಳು ಕದಿಕೆ ಜುಮ್ಮಾ ಮಸೀದಿಯ ಬಹುಮಾನ್ಯ PA ಅಬ್ದುಲ್ಲಾ ಜೈನಿ ಬಡಗನೂರು ಧರ್ಮಗುರುಗಳು, ಕೇಂದ್ರ ಜುಮ್ಮಾ ಮಸೀದಿ ಕದಿಕೆ, ಇವರನ್ನು ನಾವು ಹೂಗೊಟ್ಟು ಸ್ವಾಗತಿಸ್ತೇವೆ. ಅದೇ ರೀತಿಯಲ್ಲಿ ಪಕ್ಷಿಗೆರೆ ಚರ್ಚಿನ ಧರ್ಮ ಗುರುಗಳು ಫಾದರ್ ಅವರು ನಮ್ಮ ಮಧ್ಯದಲ್ಲಿದ್ದಾರೆ, ಅವರನ್ನು ಕೂಡ ಹೂವನ್ನು ಕೊಟ್ಟು ಸ್ವಾಗತಿಸ್ತಾ ಇದ್ದೇವೆ. ಮತ್ತು ಎಲ್ಲ ಬೊಕ್ಕಪಟ್ಟಣದ ಧರ್ಮಗುರುಗಳು, CSI ಚರ್ಚಿನ ಧರ್ಮಗುರುಗಳು, ಅವರನ್ನು ಕೂಡ ಹೂವನ್ನು ಕೊಟ್ಟು ಸ್ವಾಗತಿಸಿದ್ದೇವೆ. ಮತ್ತು ಎಲ್ಲ ಧರ್ಮಗುರುಗಳನ್ನು ಮೊದಲ ವೇದಿಕೆಯಲ್ಲಿ ಸ್ವಾಗತಿಸಿದ್ದೇವೆ. ಮತ್ತೊಂದು ಆವರ್ತಿ ಎರಡನೇ ವೇದಿಕೆಗೆ ಎಲ್ಲ ಧರ್ಮಗುರುಗಳು ಹಾಗೂ ಶಿಕ್ಷಕರು ಹಾಗೂ ಉಪನ್ಯಾಸಕರನ್ನು ಸ್ವಾಗತಿಸುತ್ತಾ ಒಂದೇ ವಾಕ್ಯದಲ್ಲಿ ಸ್ವಾಗತಿಸ್ತಾ ನಮ್ಮ ಈ ಕಾರ್ಯಕ್ರಮವನ್ನು ರೈಟ್ ರೆವರೆಂಡ್ ಮೋಹನ್ ಮನೋರಾಜ್ ವಿಶ್ರಾಂತ ಬಿಷಪ್ CSI KSV ಇವರು ಉದ್ಘಾಟನೆ ಮಾಡಿಕೊಡ್ಬೇಕಾಗಿ ಕೇಳಿಕೊಳ್ತಾ ಇದ್ದೆ. ಸೌಹಾರ್ದ ಕ್ರಿಸ್ಮಸ್ ಕಾರ್ಯಕ್ರಮವನ್ನು ತಂದೆ, ಮಗ, ಪರಿಶುದ್ಧಾತ್ಮನೆಂಬ ತ್ರೇಕ ದೇವರ ನಾಮದಲ್ಲಿ ಉದ್ಘಾಟಿಸುತ್ತೇನೆ. ಆಮೇಲೆ
ಗಣ್ಯರೇ, ಶಾಲಾ ಕಾಲೇಜಿನಿಂದ ಬಂದಿರುವಂಥ ಮಕ್ಕಳೇ, ಈ ಕಾರ್ಯಕ್ರಮಕ್ಕೆ ಸಹಾಯ ಮಾಡುತ್ತಿರುವಂಥ ಎಲ್ಲ ವಾಲಂಟಿಯರ್ಸ್ ಮತ್ತು ಜಡ್ಜಸ್ ಆಗಿ ಸಂಗೀತ ಕಾರ್ಯಕ್ರಮಕ್ಕೆ ಸಹಾಯ ಮಾಡ್ತಿರುವಂಥವರು, ಬೇರೆ ಬೇರೆ ರೀತಿಯಲ್ಲಿ ಪ್ರೋತ್ಸಾಹ ಮಾಡ್ತಿರುವಂಥ ಎಲ್ಲರನ್ನು ನಾನು ಈ ಸಮಯದಲ್ಲಿ ಸ್ವಾಗತಿಸ್ತೇನೆ. ಕ್ರಿಸ್ಮಸ್ ಹಬ್ಬದ ಮತ್ತು ಹೊಸ ವರ್ಷದ ಶುಭಾಶಯವನ್ನು ಕೋರ್ತೇನೆ. ಬಹಳ ಒಂದು ಉತ್ತಮವಾದಂಥ ಕಾರ್ಯಕ್ರಮ ನಮ್ಮ ಡೇವಿಡ್ ದೇವರಾಜ್ ಅವರು ಅಡ್ವೊಕೇಟ್ ಡೇವಿಡ್ ದೇವರಾಜ್ ಅವರು ಮಾಡ್ತಿದ್ದಾರೆ. ನೀಡ್ಫುಲ್ ಪ್ರೋಗ್ರಾಮ್, ಅಗತ್ಯತೆ ಇರುವಂಥ ಕಾರ್ಯಕ್ರಮ. ಎಷ್ಟು ವೇಳೆ ಕಾರ್ಯಕ್ರಮಗಳನ್ನ ಮಾಡ್ತಾರೆ, ಅದು ಸ್ವಲ್ಪ ಹೊತ್ತಿದ್ದು ಗಾಳಿಗೆ ಹೋಗ್ತದೆ ಹಾಗೆ. ಆದರೆ ಇಂಥ ಕಾರ್ಯಕ್ರಮ ಒಬ್ಬರಿಂದೊಬ್ಬರಿಗೆ ಹರಡಬೇಕು. ಎಷ್ಟೋ ವೇಳೆ ನಾವು ಕ್ರೈಸ್ತರಾಗಿ ಪ್ರಾರ್ಥನೆ ಮಾಡೋಣ ಅಂದರೆ ತುಂಬ ಜನ ಬರ್ತಾರೆ, ನ್ಯಾಯ ಕೇಳೋಣ ಬನ್ನಿ ಅಂದರೆ ಯಾರು ಬರಲ್ಲ. ಅದು ನಮ್ಮ ಕೊರತೆ. ಅದು ಸಂಗೀತ ಆಡಲಿಕ್ಕೆ ಇಷ್ಟ, ಪ್ರಾರ್ಥನೆ ಮಾಡಲಿಕ್ಕೆ ಇಷ್ಟ, ಬೋಧನೆ ಕೇಳಲಿಕ್ಕೆ ಇಷ್ಟ ಜನಗಳಿಗೆ. ಅಲ್ಲಿ ಅನ್ಯಾಯ ಆಗ್ತಾ ಇದೆ, ಬನ್ನಿರಪ್ಪ ಹೋರಾಟ ಮಾಡೋಣ, ನ್ಯಾಯ ದೊರಕಿಸೋಣ. ಬಡ ಜನರು ನರಳ್ತಾ ಇದ್ದಾರೆ, ಹಸಿದಿದ್ದಾರೆ, ಮಹಿಳೆಯರಿಗೆ ತುಂಬ ಅನ್ಯಾಯ ಆಗ್ತಾ ಇದೆ, ಆದಿವಾಸಿ ದಲಿತರಿಗೆ ಅನ್ಯಾಯ ಆಗ್ತಾ ಇದೆ ಅಂದರೆ ಅದು ನಮ್ಮದಲ್ಲ ಹೇಳ್ತಾರೆ. ನಮ್ಮದಲ್ಲ. ಯೇಸು ಒಬ್ಬ ಧಾರ್ಮಿಕ ನಾಯಕ ಆಗಿರಲಿಲ್ಲ, ಮೊದಲು ಸಮಾಜದ ನಾಯಕ. ಶಾಂತಿಗಾಗಿ ಹೋರಾಟ ಮಾಡಿದ್ದಲ್ಲ, ನ್ಯಾಯಕ್ಕಾಗಿ ಹೋರಾಟ ಮಾಡೋದು. ಎಲ್ಲಿ ನ್ಯಾಯ ಇದೆಯೋ ಅಲ್ಲಿ ಶಾಂತಿ ಇದೆ. ನಮ್ಮ ಚರ್ಚ್ಗಳಲ್ಲಿ ಬಹಳ ಗಂಭೀರವಾಗಿ ನಾವು ಡ್ರೆಸ್ ಹಾಕ್ಕೊಂಡು ಗಂಭೀರವಾಗಿ ಆರಾಧನೆ ಮಾಡ್ತೇವೆ. ಮನೆಗೆ ಹೋದ್ರೆ ಜಗಳ ಮಾಡ್ತಾರೆ. ಜಗಳ ಮಾಡಿದ್ರು ಮರ್ಯಾದೆಗೋಸ್ಕರ ಬಾಯಿ ಮುಚ್ಚಿಸ್ತಾರೆ. ನ್ಯಾಯ ಬೇಕು ಅಂತ ಕಲಿಸಲ್ಲ ಯಾರನ್ನೂ. ತಂದೆ ತಾಯಿಗಳು ಮಕ್ಕಳಿಗೆ ನ್ಯಾಯ ಕೊಡಲಿ, ಮಕ್ಕಳು ಹಾಗೆಲ್ಲ ಮಾತಾಡಬಾರ್ದು. ಮನೆ ಒಡಕು, ಮನೆ ಸುದ್ದಿ ಹೊರಗೆ ಹೋಗ್ತದೆ ಅಂತ ಹೇಳಿ ಬಾಯಿ ಮುಚ್ಚಿಸ್ತಾರೆ ಹೊರತು ನ್ಯಾಯ ಕೊಡಿಸೋದಿಲ್ಲ. ನ್ಯಾಯ ಇದ್ದರೆ ಮಾತ್ರ ಮನೆಯಲ್ಲಿ ಶಾಂತಿ ಇದೆ ಅಂತ. ಎಷ್ಟೋ ವೇಳೆ ಗಂಡ ಹೆಂಡತಿಯರ ಮಧ್ಯೆ ಭಿನ್ನಾಭಿಪ್ರಾಯಗಳಿರ್ತದೆ. ಆದರೆ ಗಂಡ ಹೆಂಡತಿ ಬಾಯಿ ಮುಚ್ಚಿಸೋದು ಅಥವಾ ಹೆಂಡತಿ ಗಂಡನ ಬಾಯಿ ಮುಚ್ಚೋದು ಅಲ್ಲ. ಚರ್ಚೆ ಮಾಡಿ, ವಿಚಾರ ಮಾಡಿ, ಯಾವುದು ಸರಿ ಅಂತ ಹೊರಗೆ ತರುವಂಥದ್ದು ನ್ಯಾಯ. ಯೇಸು ಕ್ರಿಸ್ತನು ಸಹ ಬಾಲ್ಯದಲ್ಲಿದ್ದಾಗಲೇ ತುಂಬ ಪಾಂಡಿತ್ಯ ಜ್ಞಾನ ಪಡೆದುಕೊಂಡಿದ್ದ. ಧರ್ಮ ನಾಯಕರೊಟ್ಟಿಗೆ ವಾದ ವಿವಾದ, ಚರ್ಚೆ, ವಿಮರ್ಶೆ ಮಾಡಿ ಯಾವ ವಿಚಾರ ಸರಿ ಅಂತ ಮಂಡನೆ ಮಾಡೋಷ್ಟು ಶಕ್ತಿ ಪಡೆದುಕೊಂಡಿದ್ದ. ಬರೀ ಧಾರ್ಮಿಕ ಸಂಸ್ಥೆಯೊಳಗೆ ಕೂತ್ಕೊಂಡು ಮಾತಾಡ್ತಿರಲ್ಲ, ಸಮಾಜದ ಹೊರಗೆ ಬಂದು ಎಲ್ಲಿ ಅನ್ಯಾಯ ಇದೆಯೋ ಅಲ್ಲಿ ಖಂಡಿಸ್ತಾ ಇದ್ದ. ಹೆಚ್ಚಿನ ಭ್ರಷ್ಟಾಚಾರ, ಅನ್ಯಾಯ ಇದ್ದಿದ್ದು ಶ್ರೀಮಂತರ ಹತ್ರ, ಜಮೀನ್ದಾರ ಹತ್ರ, ವ್ಯಾಪಾರಿಗಳ ಹತ್ರ, ಧರ್ಮದ ನಾಯಕರ ಹತ್ರ. ಇವರೇ ಭ್ರಷ್ಟಾಚಾರದ ಮೂಲ. ನ್ಯಾಯ ಅವರು ಖಂಡಿತ ಒಪ್ಪಲಿಕ್ಕಿಲ್ಲ. ಅವ್ರು ಹೇಳಿದ್ದಾಗಬೇಕು ಅಂತಲೇ ಇರೋದು. ಜನರನ್ನ ಹಾಗೆ ಮೌಲ್ಡ್ ಮಾಡಿ ಬೆಳೆಸ್ತಾರೆ ಹೊರತು ನ್ಯಾಯಕ್ಕಾಗಿ ಹೊರಗೆ ಬನ್ನಿ ಅಂತ ಹೇಳಲಿಲ್ಲ. ಜೀಸಸ್ ಮ್ಯಾನಿಫೆಸ್ಟೋ ಅಂತ ಕರಿತೇವೆ. ಪ್ರಣಾಳಿಕೆ ಏನಂದರೆ ಬಡವರಿಗೆ ಬಿಡುಗಡೆ, ಕುರುಡರಿಗೆ ಕಣ್ಣು ಬರೋದು, ಹಸಿದವರಿಗೆ ಅನ್ನ ಕೊಡುವಂಥದ್ದು, ನಿರಪರಾಧಿಗಳನ್ನು ಬಂಧನದಿಂದ ಬಿಡಿಸುವುದು. ದಿಸ್ ಈಸ್ ದ ಮ್ಯಾನಿಫೆಸ್ಟೋ ಆಫ್ ಜೀಸಸ್. ಈಸ್ ಆರ್ಡಿನರಿ ಮ್ಯಾನ್, ಸರಳ ಮನುಷ್ಯ, ನ್ಯಾಯಕ್ಕಾಗಿ ನಿಂತವನು. ಯಾವಾಗಲೂ ನ್ಯಾಯ ಕೇಳುವಂಥವರು ಬಡ ಜನರು, ಕಾರ್ಮಿಕರು ಮತ್ತು ಸಿಂಪಲ್ ಲೈಫ್ ಲೀಡ್ ಮಾಡುವಂಥವರು. ಲಕ್ಸುರಿ ಲೈಫ್ ಇದೆ ಅಂದರೆ ಅಥವಾ ದೊಡ್ಡ ದೊಡ್ಡ ಬಂಗಾರಂಥ ಮನೆಗಳು, ಅರಮನೆಗಳು ಕಟ್ಕೊಂಡಿದ್ದಾರೆ ಅಂದರೆ ಅಲ್ಲಿ ನ್ಯಾಯ ಇಲ್ಲ ಅಂತ ಅರ್ಥ. ಇವತ್ತಿನ ರಾಜಕೀಯ ವ್ಯಕ್ತಿಗಳಲ್ಲಿ ದುಡ್ಡು ಇಲ್ಲದೆ ಇದ್ದರೆ ಯಾರು ರಾಜಕೀಯ ವ್ಯಕ್ತಿಗಳಾಗೋದೇ ಇಲ್ಲ. ದುಡ್ಡು ಮಾಡಬೇಕು, ಯಾರ್ದಾದ್ರೂ ತಲೆ ಹೊಡೀಲಿ, ದುಡ್ಡು ಮಾಡಬೇಕು, ಪಾಲಿಟಿಕ್ಸ್ನಲ್ಲಿ ಸ್ಥಾನ ಪಡ್ಕೊಳ್ಬೇಕು, ಅವ್ರ ಮೇಲೆ ಇವ್ರು ಹೇಳಬೇಕು, ಇವ್ರ ಮೇಲೆ ಅವ್ರು ಹೇಳಬೇಕು, ತಮ್ಮ ಸ್ಥಾನ ಭದ್ರ ಮಾಡಿಕೊಳ್ಬೇಕು. ಇಂಥ ಒಂದು ದುಷ್ಟ ಶಕ್ತಿ ಯೇಸು ಕಾಲದಲ್ಲಿ ಇತ್ತು.
ಯೇಸು ಅದನ್ನು ಖಂಡಿಸ್ತಾನೆ, ಹೋರಾಟಕ್ಕೆ ನಿಲ್ತಾನೆ, ಜನರನ್ನು ಸೇರಿಸ್ತಾನೆ. ಮತ್ತೆ ಹೇಳ್ತಾನೆ, ನಾನು ಬಂದಿರೋದು ಬಡವರಿಗೆ ನ್ಯಾಯ ಕೊಡಲಿಕ್ಕೆ, ಹಸಿದವರಿಗೆ ನ್ಯಾಯ ಕೊಡಲಿಕ್ಕೆ, ನಿರಪರಾಧಿಗಳಿಗೆ ನ್ಯಾಯ ಕೊಡಲಿಕ್ಕೆ. ಕ್ರಿಸ್ಮಸ್ ಅಂತಂದರೆ ಇದಕ್ಕಾಗಿ ನಾವು ಹೆಚ್ಚಿನ ಸಮಯ ಕೊಡಬೇಕು. ಸುಮ್ಮನೆ ಹ್ಯಾಪಿ ಕ್ರಿಸ್ಮಸ್ ಅಂತ ಒಂದು ಕಾರ್ಡ್ ಕೊಡಿಸೋದು, ಕೇಕ್ ತಿನ್ನಿ ಅನ್ನೋದು, ಇದೆಲ್ಲ ಕ್ರಿಸ್ಮಸ್ ಅಲ್ಲದೆ ಟ್ರೆಡಿಷನ್ ಇದು. ಕ್ರಿಸ್ಮಸ್ ಯಾರಿಗೆ ನ್ಯಾಯ ಸಿಕ್ಕಿಲ್ವೋ ಅವ್ರಿಗೆ ನ್ಯಾಯ ಕೊಡಿಸ್ತೀವಿ ಅಂತ ಮುಂದೆ ಬಂದು ಕೆಲಸ ಮಾಡೋದಿದೆಯಲ್ಲ, ಅದು ನಿಜವಾದ ಕ್ರಿಸ್ಮಸ್. ನಾವೆಲ್ಲರೂ ಕ್ರಿಸ್ಮಸ್ ಆಚರಣೆ ಮಾಡ್ತಿದ್ದೀವಿ ಅಂದರೆ ನಮ್ಮನೇಲೆ ಊಟ ಮಾಡಿಕೊಂಡು, ನಮ್ಮನೇಲೆ ಕುಡಿದು, ನಮ್ಮನೇಲೆ ತಿಂದು, ಬಾಗಿಲಾಕೊಂಡು ಮುಚ್ಕೊಂಡು ಮಲ್ಕೊಂಡ್ರೆ ಪ್ರಯೋಜನ ಇಲ್ಲ. ಕ್ರಿಸ್ಮಸ್ ಆಚರಣೆಯಲ್ಲಿ ಒಂದು 5 ಜನಕ್ಕೆ 10 ಜನಕ್ಕೆ ನಮ್ಮ ಕೈಲಾದಷ್ಟು ಮಟ್ಟಿಗೆ ಅವರ ಹಸಿವನ್ನು ನೀಗಿಸಬೇಕು, ಕೊರತೆಗಳನ್ನು ನೀಗಿಸಬೇಕು. ಅವರು ನಮ್ಮಂತೆ ಮನುಷ್ಯರನ್ನು ಕರೆದು ಸ್ವಾಗತ ಮಾಡಬೇಕು, ಅವ್ರನ್ನ ಸನ್ಮಾನಿಸಬೇಕು. ಆ ರೀತಿಯಲ್ಲಿ ಮಾಡಿದರೆ ಅದು ನಿಜವಾದಂಥ ಕ್ರಿಸ್ಮಸ್ ಆಗಲಿಕ್ಕೆ ಆಗ್ತದೆ. ಇಲ್ಲದಿದ್ದರೆ ಪ್ರಯೋಜನ ಇಲ್ಲ. ಕ್ರಿಸ್ಮಸ್ ಕ್ರೈಸ್ತರ ಹಬ್ಬ ಅಲ್ಲ, ಎಲ್ಲ ಧರ್ಮದ ಹಬ್ಬ. ಕ್ರಿಸ್ಮಸ್ ಅಂದರೆ ನ್ಯಾಯಕ್ಕಾಗಿ ಹೋರಾಟ ಮಾಡುವವರ ಹಬ್ಬ. ಕ್ರಿಸ್ಮಸ್ ಅಂದರೆ ಪ್ರೀತಿ ಮಾಡಬೇಕು. ನೆರೆಯವರನ್ನು ನಿನ್ನಂತೆ ಪ್ರೀತಿಸು ಯೇಸು ಹೇಳಿದ್ದಾನೆ. ನೆರೆಯವನು ಅಂದರೆ ಯಾರು ಅಂದರೆ ನನ್ನಂತೆ ಇನ್ನೊಬ್ಬ ಮನುಷ್ಯನಿಗೆ ಸ್ವತಂತ್ರ ಕೊಡೋದು, ಬಿಡುಗಡೆ ಮಾಡೋದು, ಅವನಿಗೆ ನನ್ನಂತೆ ಬದುಕಲಿಕ್ಕೆ ಅವಕಾಶ ಮಾಡೋದು. ಕಾನ್ಸ್ಟಿಟ್ಯೂಷನ್ ಇವತ್ತಿದೆ ನಮ್ಮ ದೇಶದಲ್ಲಿ, ಕಾನ್ಸ್ಟಿಟ್ಯೂಷನ್ ಪುಸ್ತಕದಾಗೆ ತುಂಬಿದೆ. ಮನುಷ್ಯರಿಗೆ ನ್ಯಾಯ ಸಿಗ್ತಾ ಇಲ್ಲ. ದುಡ್ಡಿದ್ದವರು ನ್ಯಾಯದಿಂದ ವಂಚಿತರಾಗ್ತಾರೆ. ದುಡ್ಡಿದ್ದವ್ರಿಗೆ ನ್ಯಾಯ ಬೇಕಾಗಿಲ್ಲ, ಕಾನ್ಸ್ಟಿಟ್ಯೂಷನ್ ಬೇಕಾಗಿಲ್ಲ. ಅವ್ರಿಗೆ ಬೇಕಾದ ಲಾಯರ್ಗಳಿದ್ದಾರೆ, ಅವ್ರಿಗೆ ಬೇಕಾದಂಥ ದೊಡ್ಡ ದೊಡ್ಡ ಅಧಿಕಾರಿಗಳಿದ್ದಾರೆ. ಅವರು ಯಾರು ನಿರಪರಾಧಿಗಳಾಗಿರೋದನ್ನ ಅವರ ಅಪರಾಧ ಸ್ಥಾನದಲ್ಲಿ ಕೂರಿಸಿ ಅವ್ರ ಪಾಡಿಗೆ ಅವ್ರು ಸಂತೋಷವಾಗಿರ್ತಾರೆ. ದೇಶದಲ್ಲಿ ಇಂಥ ಒಂದು ಡಿಸಿಪ್ಲಿನ್ ಇಲ್ಲದ ಸ್ಟ್ರಕ್ಚರ್ ನಮ್ಮ ದೇಶ ಉದ್ಧಾರ ಆಗೋದಿಲ್ಲ, ನಮ್ಮ ಧರ್ಮಗಳು ಉದ್ಧಾರ ಆಗೋದಿಲ್ಲ. ಮಾನವೀಯತೆ ಇಲ್ಲದ ಧರ್ಮ, ಮನುಷ್ಯತ್ವ ಇಲ್ಲದ ಧರ್ಮ. ಕುವೆಂಪು ಅವರು ಹೇಳ್ತಾರೆ, ಮನುಜಪಥ ವಿಶ್ವಪಥ, ಮನುಜಪಥ ವಿಶ್ವಪಥ. ಓ ನನ್ನ ಚೇತನ ಆಗು ನೀ ಅನಿಕೇತನ. ಶಿಶ್ನಾಳ್ ಶರೀಫ್ ಹೇಳ್ತಾರೆ, ಸೋರು ತಿಹುದು ಮನೆಯ ಮಾಳಿಗೆ, ಅಜ್ಞಾನದಿಂದ ಸೋರು ತಿಹುದು ಮನೆಯ ಮಾಳಿಗೆ. ಕ್ರಿಸ್ಮಸ್ ಅಂದರೆ ಅಜ್ಞಾನ ತೆಗಿಬೇಕು, ಮನೆ ಮಾಳಿಗೆ ಸೋರನ್ನ ನಿಲ್ಲಿಸಬೇಕು, ಅಂದರೆ ಭ್ರಷ್ಟಾಚಾರನ ನಿಲ್ಲಿಸಬೇಕು, ಹಸಿದವ್ರನ್ನ, ತೊಂದರೆಯಲ್ಲಿರೋರನ್ನ, ಕಷ್ಟದಲ್ಲಿರೋದವ್ರನ್ನ ಬಿಡುಗಡೆ ಮಾಡಬೇಕು, ನಮ್ಮ ಜೊತೆಲಿರೋರನ್ನ ಯಾವ ಧರ್ಮ ಅಂತ ನೋಡದೆ ನಮ್ಮಂತೆ ಪ್ರೀತಿ ಮಾಡಬೇಕು. ಅದು ನಿಜವಾದ ಕ್ರಿಸ್ಮಸ್, ಸೌಹಾರ್ದ ಕ್ರಿಸ್ಮಸ್. ವಂದನೆ. ಗಣ್ಯಾತಿಥಿಗಳೇ, ವೇದಿಕೆಯ ಮುಂಭಾಗದಲ್ಲಿರುವ ಎಲ್ಲ ಸಹೋದರ ಸಹೋದರಿಯರೇ, ನಮ್ಮ ಮಧ್ಯದಲ್ಲಿ ರಾಹುಲ್ ಹಾಗೂ ಹಿರಿಯರು ಇದ್ದಾರೆ, ವೇದಿಕೆಗೆ ಬರಬೇಕು, ಅವರನ್ನು ಸ್ವಾಗತಿಸ್ತಾ ಇದ್ದೇವೆ. ಹಾಗೆ ಪಂಚಾಯತ್ ಅಧ್ಯಕ್ಷರು ಇದ್ದಾರೆ, ಅವರು ವೇದಿಕೆಗೆ ಬರಬೇಕಾಗಿ ವಿನಂತಿ. ಎಲ್ಲರಿಗೂ ಈ ಶುಭ ದಿನದ ಎಲ್ಲರಿಗೂ ಈ ಶುಭ ದಿನದ ಶುಭಾಶಯಗಳನ್ನು ಕೋರುತ್ತಾ ಒಂದೆರಡು ಅನಿಸಿಕೆಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳಲು ನಾನು ಇಚ್ಛೆ ಪಡುತ್ತೇನೆ. ಇವತ್ತು ಇಲ್ಲಿ ಸೌಹಾರ್ದ ಕ್ರಿಸ್ಮಸ್ ಅನ್ನು ನಾವು ಸೌಹಾರ್ದ ಕ್ರಿಸ್ಮಸ್ ಕೂಟವನ್ನು ನಾವು ಇಲ್ಲಿ ನೆರವೇರಿಸಿದ್ದೇವೆ. ಪ್ರತ್ಯೇಕವಾಗಿ ಭಾರತದ ಕ್ರೈಸ್ತ ಚರ್ಚುಗಳ ಒಕ್ಕೂಟ ಮಂಗಳೂರು, ಇದರ ಅಧ್ಯಕ್ಷರಾದಂಥ ಗೌರವಾನ್ವಿತ ಡೇನಿಯಲ್ ದೇವರಾಜರವರು ಈ ಕಾರ್ಯಕ್ರಮವನ್ನು ಇಲ್ಲಿ ಆಯೋಜಿಸಿದ್ದಾರೆ. ಅದಕ್ಕೆ ನಾನು ಅವರಿಗೆ ಪ್ರಪ್ರಥಮವಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಏಕೆಂದರೆ ಪ್ರತಿ ವರ್ಷ ಅವರ ಮುಂದಾಳತ್ವದಲ್ಲಿ ಈ ಕಾರ್ಯಕ್ರಮ ಇಲ್ಲಿ ಅಚ್ಚುಕಟ್ಟಾಗಿ ನೆರವೇರುತ್ತಿದೆ. ಅದರ ಸಾಧನೆ ಅವರದು. ಆದ ಕಾರಣ ನಾನು ಮಗದೊಮ್ಮೆ ಅವರನ್ನು ಅಭಿನಂದಿಸುತ್ತೇನೆ. ಯೇಸು ಕ್ರಿಸ್ತರ ಜನ್ಮದ ಹಬ್ಬಕ್ಕೆ ನಾವು ಹತ್ತಿರವಾಗಿದ್ದೇವೆ. ಯೇಸು ಕ್ರಿಸ್ತರ ಜನ್ಮ ಅಂದರೆ ಹೇಳುವಾಗ ನಾವು ಹೇಳ್ತೇವೆ ಇಮ್ಮಾನುವೆಲ್, ದೇವರು ನಮ್ಮೊಂದಿಗೆ. ಆ ನಮ್ಮೊಂದಿಗೆ ಇದ್ದಂಥ ಆ ದೇವರನ್ನು ನಾವು ಅನುಭವಿಸಬೇಕು. ಈ ವಿಷಯಗಳನ್ನು ಹೇಳುವಾಗ ನಾನು ಓದಿದಂಥ ಒಂದು ಕಿರು ಒಂದು ಘಟನೆ ನೆನಪು ಬರ್ತಿದೆ. ಒಂದು ರೈಲ್ವೆ ಸ್ಟೇಷನಲ್ಲಿ ತುಂಬ ಮಂದಿ ರೈಲ್ವೆಗಾಗಿ ಕಾದುಕೊಂಡಿದ್ದಾರಂತೆ. ಅಲ್ಲಿ ಒಬ್ಬ ಬಡವ ಭಿಕ್ಷೆಯನ್ನು ಬೇಡುತ್ತಿದ್ದನಂತೆ.
ಅವಾಗ ಜನರು ತುಂಬ ಹೊತ್ತಾಯಿತು, ಲೇಟ್ ಆಯಿತು, ಟ್ರೈನ್ ಬರಲಿಲ್ಲ. ಒಮ್ಮೆಲೆ ಟ್ರೈನ್ ಬಂತು. ಎಲ್ಲ ಜನರು ಓಡುವಾಗ ಈ ಭಿಕ್ಷಕನನ್ನು ದೂಡುತ್ತಾರೆ. ನೆಲದ ಮೇಲೆ ಅವ ಬೀಳುತ್ತಾನೆ. ಅವನ ಪಾತ್ರೆ, ಅವನಲ್ಲಿರುವ ಆ ಕೈಯಲ್ಲಿದ್ದಂತಹ ಬೆತ್ತ, ಕೋಲು ಎಲ್ಲ ಚೆಲ್ಲಾಪಿಲ್ಲಿಯಾಗಿ ಮತ್ತು ಆ ಪಾತ್ರೆಯಲ್ಲಿದ್ದಂತಹ ಹಣ ಎಲ್ಲ ಚೆಲ್ಲಾಪಿಲ್ಲಿಯಾಗಿ ಬೀಳುತ್ತದೆ. ಆಗ ಎಲ್ಲರೂ ಓಡಿ ಟ್ರೈನನ್ನು ಹತ್ತಿದ್ದಾರೆ ಮತ್ತು ಟ್ರೈನ್ ಮುಂದಕ್ಕೆ ಹೋಗ್ತದೆ. ಅವಾಗ ಒಬ್ಬ ಇದನ್ನೆಲ್ಲ ನೋಡಿದವ ಟ್ರೈನ್ ಹತ್ತುವುದಿಲ್ಲ, ಅಲ್ಲೇ ನಿಂತು ಆ ಭಿಕ್ಷುಕನನ್ನು ಎಬ್ಬಿಸಿ ಆ ಚೇರಲ್ಲಿ ಕುಳಿತುಕೊಳ್ಳಿಸಿ ಅವನ ಕೋಲು ಆ ಪಾತ್ರೆಯನ್ನು ಅವನೆಲ್ಲ ಕೈಯಲ್ಲೇ ಕೊಟ್ಟು ಚೆಲ್ಲಾಪಿಲ್ಲಿಯಾದ ಎಲ್ಲ ನಾಣ್ಯಗಳನ್ನು ಹೆಕ್ಕಿ ಮಗದೊಮ್ಮೆ ಆ ಪಾತ್ರೆಯಲ್ಲಿ ಇಟ್ಟು ಅವನಿಗೆ ಕೊಡುತ್ತಾನೆ. ಆವಾಗ ಆ ಭಿಕ್ಷುಕ ಆ ವ್ಯಕ್ತಿ ಹತ್ರ ಕೇಳಿದಾನೆಂದರೆ, ನೀನು ಕ್ರಿಸ್ತನ ಪ್ರೀತಿಯ ಸಹೋದರ ಸಹೋದರಿಯರೇ, ಕ್ರಿಸ್ಮಸ್ ಹಬ್ಬ ದೇವರು ಮಾನವ ರೂಪವನ್ನು ತಾಳಿದಂಥ ಹಬ್ಬ. ನಮ್ಮ ದೇವರು ಮನುಷ್ಯತ್ವವನ್ನು ಹೊಂದಿ ಈ ಪ್ರಪಂಚಕ್ಕೆ ಬಂದಂಥ ದೇವರು. ಆದ ಕಾರಣ ಈ ಕ್ರಿಸ್ಮಸ್ ಹಬ್ಬದ ಸಮಯದಲ್ಲಿ ನಮ್ಮಲ್ಲಿ ಆ ಮನುಷ್ಯತ್ವ ಇರಬೇಕು ಮತ್ತು ಪ್ರತಿಯೊಬ್ಬರಲ್ಲಿ ನಾವು ಆ ದೇವರನ್ನು ಕಾಣಬೇಕು ಮತ್ತು ಪರಸ್ಪರರಿಗೆ ನಾವು ಹಿತವನ್ನು ಬಯಸಬೇಕು ಮತ್ತು ಪರಸ್ಪರರಿಗೆ ನಾವು ಕಾಣಿಕೆಗಳನ್ನು ನೀಡಿ ಅವರಿಗೆ ನಾವು ಸಹಕರಿಸಬೇಕು. ಅದೇ ಕ್ರಿಸ್ಮಸ್. ಆದ ಕಾರಣ ನಮ್ಮಲ್ಲಿ ಆ ಮನುಷ್ಯತ್ವದ ಗುಣ ಸದಾ ಇರಬೇಕು ಮತ್ತು ಪರಸ್ಪರರಲ್ಲಿ ದೇವರನ್ನು ನಾವು ಕಂಡರೆ ಮತ್ತು ಆ ದೇವರ ಸೇವೆಯನ್ನು ಮಾಡಿದರೆ ಖಂಡಿತವಾಗಿಯೂ ಆ ದೇವರು ನಮ್ಮೆಲ್ಲರನ್ನು ಅರಸ್ತಾನೆ. ಆದ ಕಾರಣ ಈ ಕ್ರಿಸ್ಮಸ್ ಸಂದರ್ಭದಲ್ಲಿ ಆ ಮನುಷ್ಯತ್ವದ ಗುಣ ನಮ್ಮೊಂದಿಗೆ ಇರಲಿ. ಏಕೆಂದರೆ ಇಂದಿನ ಪ್ರಪಂಚದಲ್ಲಿ ಆ ಮನುಷ್ಯತ್ವದ ಗುಣ ಕಾಣೆಯಾಗುತ್ತಿದೆ ಮತ್ತು ಯಾರಿಗೂ ಕೂಡ ಇನ್ನೊಬ್ಬರ ಬಗ್ಗೆ ಕಾಳಜಿ ಇಲ್ಲ. ಆದ ಕಾರಣ ನಮ್ಮಲ್ಲಿ ಪರಸ್ಪರರ ಕಾಳಜಿ, ಮನುಷ್ಯತ್ವ ಇದ್ದು ಪರಸ್ಪರರಲ್ಲಿ ಆ ದೇವರನ್ನು ಕಂಡು ಆ ದೇವರ ಸೇವೆಯನ್ನು ಮಾಡಿ ನಮ್ಮ ಜೀವನವನ್ನು ನಾವು ಪುಣ್ಯವಾಗಿಸೋಣ ಅಂತ ಕರೆಯನ್ನು ನೀಡುತ್ತಾ ನನಗೆ ಅವಕಾಶವನ್ನು ನೀಡಿದ್ದಕ್ಕಾಗಿ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ನನ್ನೆರಡು ಮಾತುಗಳನ್ನು ಕೊನೆಗೊಳಿಸ್ತೇನೆ. ಧನ್ಯವಾದಗಳು. ಪ್ರತ್ಯೇಕವಾಗಿ ಇಲ್ಲಿ ನೆರೆದಿರತಕ್ಕಂಥ ಎಲ್ಲರಿಗೂ ನಾನು ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳನ್ನು ಕೋರ್ತಾ ಇದ್ದೇನೆ. ವಿಶ್ರಾಂತ ಬಿಷಪರು ಹೇಳಿದಂಥ ಮಾತು ನನಗೆ ಬಹಳಷ್ಟು ಇಷ್ಟವಾಯಿತು. ಏನೆಂದರೆ, ಕ್ರಿಸ್ಮಸ್ ಅಂದರೆ ಕೇಕ್ ಕಟ್ ಮಾಡಿ ತಿನ್ನೋದಲ್ಲ, ಕೇಕ್ ತಿನ್ನೋದಲ್ಲ. ಯಾರಿಗೆ ನ್ಯಾಯ ಒದಗಿಸಲು ಸಾಧ್ಯವಾಗ್ತಿದೆಯೋ, ಯಾರು ಅನ್ಯಾಯದಲ್ಲಿರುವವನು ಅವನಿಗೆ ನ್ಯಾಯ ಕೊಡಿಸುವಂತಹ ಒಂದು ಸಮಯ ಬಂದರೆ ನ್ಯಾಯ ಕೊಡಿಸುವುದೇ ಅದೇ ಬಹಳ ಒಂದು ಉತ್ತಮವಾದ ಕ್ರಿಸ್ಮಸ್ ಅಂತೇಳಿ ಹೇಳಿದರು. ಹಸಿದವನಿಗೆ ಆಹಾರ ಕೊಡುವುದು, ಕಷ್ಟದಲ್ಲಿರೋದವನಿಗೆ ನಾವು ಸಹಾಯ ಹಸ್ತವನ್ನು ನೀಡುವುದು, ಇದುವೇ ದೊಡ್ಡ ಕ್ರಿಸ್ಮಸ್ ಅಂತೇಳಿ ಅವರು ಹೇಳಿದ್ದರು. ಅವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಅದುವೇ ಕ್ರಿಸ್ಮಸ್. ನಾವು ಇಲ್ಲಿ ಈ ಭಾರತ ದೇಶದಲ್ಲಿ ಎಲ್ಲರೂ ಸಹೋದರತೆಯಿಂದ, ಸೌಹಾರ್ದತೆಯಿಂದ, ಏಕತೆಯಿಂದ ನಾವು ಬದುಕಬೇಕಾದವರು, ವಿವಿಧತೆಯಲ್ಲಿ ಏಕತೆಯನ್ನು ಕಾಣುವವರು. ಈ ದೇಶ ಅಂದರೆ ಎಲ್ಲರೂ ಒಳಗೊಂಡಂತಹ ದೇಶ. ಬೆಳಿಗ್ಗೆ ಹಿಂದೂ ಧರ್ಮದಲ್ಲಿ ಸುಪ್ರಭಾತದಲ್ಲಿ ಹೇಳುವುದು ನಾವು ಕಾಣ್ತಾ ಇದ್ದೇವೆ, ಸರ್ವೋ ಭವಂತು ಸುಖಿನಃ, ಸರ್ವೇ ಸಂತು ನಿಶಾಮಯ, ಸರ್ವೇ ಭದ್ರಾನಿ ಪ್ರಶ್ಯಂತು, ಓ ಶಾಂತಿ ಓ ಶಾಂತಿ ಅಂತೇಳಿ ಕೇಳ್ತಾ ಇದ್ದೇವೆ. ಅಂದರೆ ಸರ್ವೇ ಭವಂತು ಸುಖಿನಃ ಅಂದರೆ ಎಲ್ಲರಿಗೂ ಖಾಲಿ ಹಿಂದೂಗಳು ಮಾತ್ರ ಸುಖದಿಂದ ಇರಬೇಕು ಅಂತ ಹೇಳ್ತಾ ಇಲ್ಲ. ಎಲ್ಲ ಧರ್ಮದವರು ಸುಖದಿಂದ ಇರಬೇಕು ಅಂತೇಳಿ ಹಿಂದೂ ಧರ್ಮದ ಆ ಒಂದು ಸುಪ್ರಭಾತದಲ್ಲಿ ನಾವು ಕೇಳ್ತಾ ಇದ್ದೇವೆ. ಅದೇ ರೀತಿ ಕ್ರಿಸ್ತ ಧರ್ಮದಲ್ಲಿ ಏನು ಹೇಳ್ತದೆ ಅಂದರೆ, ಲವ್ ಯುವರ್ ಎನಿಮೀಸ್, ನೀನು ನಿನ್ನ ಶತ್ರುವಿನಲ್ಲೂ ಕರುಣೆಯನ್ನು ತೋರು ಅಂತೇಳಿ ಕ್ರಿಸ್ತ ಧರ್ಮದಲ್ಲಿ ಹೇಳ್ತಾ ಇದೆ. ನಿನ್ನ ಶತ್ರುವಿನಲ್ಲೂ ನೀನು ಕರುಣೆಯನ್ನು ತೋರಬೇಕು. ನಿನ್ನ ಸ್ವರ್ಗ ಪಕ್ಕದ ಮನೆಯವನ ಬಾಗಿಲಲ್ಲಿದೆ ಅಂತೇಳಿ ಕ್ರೈಸ್ತ ಧರ್ಮದಲ್ಲಿ ಹೇಳ್ತಾ ಇದೆ. ಅದೇ ರೀತಿ ಮುಸ್ಲಿಂ ಧರ್ಮದಲ್ಲಿ ಏನು ಹೇಳ್ತದೆ ಅಂದರೆ, ಅಹಬ್ಬನ್ನಾಸಿ ಇರಲ್ಲಾಹಿ ಅಂಫುಹುಂ ಲಿನ್ನಾಸ್, ನಿಮ್ಮಲ್ಲಿ ಅಲ್ಲಾಹನಿಗೆ ಅಥವಾ ದೇವನಿಗೆ ಅತಿ ಶ್ರೇಷ್ಠರಾದವರು ಅಂಫುಹುಂ ಲಿನ್ನಾಸ್, ಜನರಿಗೆ ಉಪಕಾರ ಮಾಡುವವರು ಅಂತ ಹೇಳ್ತಾ ಇದೆ. ಪ್ರವಾದಿಯವರೊಂದು ಅವರು ಪವಿತ್ರ ನುಡಿಮುತ್ತುಗಳು ಅಂಫುಹುಂ ಲಿನ್ನಾಸ್, ಅಲ್ಲಿ ಮುಸಲ್ಮಾನರಿಗೆ ಉಪಕಾರ ಮಾಡುವರು ಅಂತ ಹೇಳಿಲ್ಲ. ಅಹಬ್ಬುನ್ನಾಸ್ ಅಂಫುಹುಂ ಲಿನ್ನಾಸ್ ಅಂದರೆ ಎಲ್ಲ ಜನರಿಗೂ ಯಾರು ಉಪಕಾರ ಮಾಡುತ್ತಾರೋ ಅವರೇ ನಿಮ್ಮಲ್ಲಿ ಉತ್ತಮರು ಅಂತ ಹೇಳ್ತಾ ಇದ್ದಾರೆ.
ಅಂದರೆ ಎಲ್ಲ ಧರ್ಮದ ಒಟ್ಟು ಸಾರಾಂಶ ಏನೆಂದರೆ, ಎಲ್ಲ ಧರ್ಮದಲ್ಲಿಯೂ ನಾವು ಕಾಣುವುದೇನೆಂದರೆ, ಎಲ್ಲರ ಧರ್ಮದಲ್ಲೂ ಬೋಧಿಸುವುದು ಒಳಿತನ್ನೇ. ಆದರೆ ಏನಾಗುತ್ತೆ ಅಂದರೆ, ಒಬ್ಬ ಹಿಂದುವಾಗಿ ಬದುಕಿರಿ, ಒಬ್ಬ ಕ್ರೈಸ್ತನಾಗಿ ಬದುಕಿರಿ, ಒಬ್ಬ ಮುಸಲ್ಮಾನನಾಗಿ ಬದುಕಿರಿ, ಆದರೆ ಮನುಷ್ಯರಾಗಿರಿ. ಇದು ನನ್ನ ಈ ಒಂದು ಕ್ರಿಸ್ಮಸ್ ಸಂದೇಶದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಅವನು ಒಬ್ಬ ಮನುಷ್ಯನಾಗಿ ಬದುಕಬೇಕು. ನಾವೆಲ್ಲ ಒಂದು, ನಾವೆಲ್ಲ ಬಂಧು, ಆ ರೀತಿಯಲ್ಲಿ ನಾವು ಬದುಕಬೇಕು. ಮಾನ್ಯ ಬಂಧುಗಳೇ, ಈ ದೇಶದ ಇತಿಹಾಸ ನೋಡಿದರೆ ಇದೆಲ್ಲವೂ ಈ ಧರ್ಮಗಳ ಅಡಿಯಲ್ಲಿ ವಿಷಬೀಜಗಳನ್ನು ಬಿತ್ತಿದವರು ಈ ಕೊಳಕು ರಾಜಕೀಯದವರು ಅಂತ ಹೇಳಲಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಇಲ್ಲಿ ರಾಜಕೀಯದವರು ಇದ್ದರೆ ನನಗೆ ಕ್ಷಮಿಸಬೇಕು. ಎಲ್ಲ ಕೊಳಕು ರಾಜಕೀಯದವರು ಇವರೇ ಇಲ್ಲಿ ವಿಷಬೀಜಗಳನ್ನು ಬಿತ್ತಿ, ಧರ್ಮಗಳ ಅಡಿಯಲ್ಲಿ ವಿಷಬೀಜಗಳನ್ನು ಬಿತ್ತಿ ಅವರ ಲಾಭಕ್ಕೋಸ್ಕರ ಇವತ್ತು ಅವರು ಕಾರ್ಯಪ್ರವೃತ್ತರಾಗ್ತಾ ಇದ್ದಾರೆ ಅಂತ ಹೇಳಿ ನಾನು ಬಹಳ ನೋವಿನಿಂದ ಹೇಳ್ತಾ ಇದ್ದೇನೆ. ನೋಡಿರಿ, ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ತರುವಾಗ ಬ್ರಿಟಿಷರ ವಿರುದ್ಧ ಹೋರಾಡಿದವರು ಮಹಾತ್ಮ ಗಾಂಧಿಯವರಾದರೆ ಒಂದು ಸೈಡಲ್ಲಿ ಅಬ್ದುಲ್ ಕಲಾಂ ಆಜಾದ್ರವರಾದರೆ, ಅವರು ಒಬ್ಬ ಹಿಂದೂ ಧರ್ಮದವರು, ಮತ್ತೊಬ್ಬರು ಮುಸಲ್ಮಾನರವರು, ಡಾಕ್ಟರ್ ಅಲಿ ಬೆಸೆಂಟ್ ಕ್ರೈಸ್ತ ಧರ್ಮದವರು. ಎಲ್ಲರೂ ಒಟ್ಟಾಗಿ ಹೋರಾಡಿದಾಗ ಅವರಿಗೆ ಇಲ್ಲಿ ಸೋಲೊಪ್ಪಬೇಕಾಯಿತು. ಈ ದೇಶ ಬಿಟ್ಟವರು ಹೋದರು. ಆದರೂ ಅವರು ಏನು ಮಾಡಿದರು? ಹೋಗುವ ಸಮಯದಲ್ಲಿ ಹಿಂದೂ ಮುಸಲ್ಮಾನರ ಅಡಿಯಲ್ಲಿ ಅವರು ಅಪಮೈತ್ರಿಯನ್ನು ಮಾಡಿ, ಕೊಳಕು ರಾಜಕಾರಣಿಯನ್ನು ಮಾಡಿ ಅವರು ಬಿತ್ತಿ ಹೋದರು. ಅದರ ಫಲವನ್ನು ನಾವು ಇವತ್ತು ಉಣ್ಣುತ್ತಾ ಇದ್ದೇವೆ. ಆದ್ದರಿಂದ ನಾವೆಲ್ಲರೂ ಒಂದಾಗೋಣ, ನಾವೆಲ್ಲರೂ ಒಟ್ಟಾಗೋಣ, ನಾವೆಲ್ಲರೂ ವಿವಿಧತೆಯಲ್ಲಿ ಏಕತೆಯನ್ನು ಕಾಣೋಣ ಅಂತ ಹೇಳ್ತಾ, ಈ ದೇಶ ಪ್ರೇಮ ಅಂತ ಹೇಳುವುದು ಅದು ಕಾಶ್ಮೀರದಿಂದ ಕನ್ಯಾಕುಮಾರಿ ತನಕ ಇರುವಂತಹ ಈ ಪವಿತ್ರವಾದ ಮಣ್ಣನ್ನು ಪ್ರೀತಿಸುವುದಲ್ಲ. ದೇಶ ಪ್ರೇಮ ಅಂದರೆ ಕಾಶ್ಮೀರದಿಂದ ಕನ್ಯಾಕುಮಾರಿ ತನಕ ಇರುವಂತಹ ಈ 140 ಕೋಟಿ ಜನರಿದೆಯಲ್ಲ, ಆ ಜನರ ಬದುಕನ್ನು ಗೌರವಿಸುವುದೇ ಅತಿ ದೊಡ್ಡ ದೇಶ ಪ್ರೇಮ ಅಂತ ಹೇಳಲಿಕ್ಕೆ ನಾನು ಭಾವಿಸ್ತಾ ಇದ್ದೇನೆ. ಆದ್ದರಿಂದ ಮಾನ್ಯ ಮಿತ್ರರೇ, ಅಂತಹ ದೇಶ ಪ್ರೇಮವನ್ನು ನಮ್ಮ ಜೀವನದಲ್ಲಿ ಅಳವಡಿಸೋಣ. ಅಂತಹ ದೇಶ ಪ್ರೇಮ ಮಾತ್ರ ಈ ಭಾರತ ದೇಶವನ್ನು ನಮಗೆ ಉಳಿಸಲಿಕ್ಕೆ ಸಾಧ್ಯ, ಈ ಭಾರತ ದೇಶವನ್ನು ಕಟ್ಟಲಿಕ್ಕೆ ಸಾಧ್ಯ ಅಂತ ಹೇಳುತ್ತಾ, ತಮಗೆಲ್ಲರಿಗೂ ಮತ್ತೊಮ್ಮೆ ನಾನು ಅದೇ ರೀತಿ ಕ್ರಿಸ್ಮಸ್ಸಿನ ಎಲ್ಲ ರೀತಿಯ ಅಭಿನಂದನೆಗಳನ್ನು ಸಲ್ಲಿಸುತ್ತಾ ನನ್ನ ಮಾತಿಗೆ ಕೊನೆಗೊಳಿಸ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ. ರಂಜನ್ ಕಾರ್ಗಡ. ವಿಶ್ರಾಂತನಾಗಿದ್ದೇನೆ. ಈ ಒಂದು ವಿಶೇಷವಾದ ಸಂದರ್ಭದಲ್ಲಿ ಸೌಹಾರ್ದ ಕ್ರಿಸ್ಮಸ್ ಮತ್ತು ಕಾನೂನು ಮಾಹಿತಿ ಶಿಬಿರ ಉತ್ತಮವಾಗಿ ಶ್ರೀಯುತ ಡ್ಯಾನಿಯಲ್ ದೇವರಾಜ್ ಇವರ ಅಧ್ಯಕ್ಷತೆಯಲ್ಲಿ ನಡೆಯುವಂಥ ಏನು ಕಾರ್ಯಕ್ರಮ ಯಶಸ್ವಿ ಹಂತಕ್ಕೆ ತಲುಪ್ತಾ ಇದೆ ಎಂಬುದಾಗಿ ಹೇಳುತ್ತಾ ಸಂತೋಷ ಪಡ್ತೇನೆ. ಈಗಾಗಲೇ ಮುಖ್ಯ ಅತಿಥಿಗಳು ಮಾತನಾಡಿದಂತೆ ಕ್ರಿಸ್ತ ಜಯಂತಿ ಅಥವಾ ಕ್ರಿಸ್ಮಸ್ ಹಬ್ಬ ನ್ಯಾಯ ಮತ್ತು ಸೌಹಾರ್ದತೆಯಿಂದ ಕೂಡಿದಂಥ ಹಬ್ಬ. ಬಿಷಪ್ ಈಗಾಗಲೇ ಹೇಳಿದ್ದಾರೆ. ಅದನ್ನು ಪುನಃ 2 ಮಾತುಗಳನ್ನು ನಾನು ಪುನರಾವರ್ತಿಸಿ ನನ್ನ ಮಾತುಗಳನ್ನು ಮುಗಿಸ್ಲಿಕ್ಕೆ ಇಷ್ಟಪಡ್ತೇನೆ. ಮನೆಗಳಲ್ಲಿ, ಕುಟುಂಬಗಳಲ್ಲಿ, ಆ ಮೂಲಕ ಸಭೆ ಸಮುದಾಯದಲ್ಲಿ ಶಾಂತಿಯ ಸ್ಥಾಪನೆ ಅದು ಉತ್ತಮವಾದಂಥ ಬೆಳವಣಿಗೆ ಆಗಲಿಕ್ಕೆ ಸಾಧ್ಯ ಆಗ್ತದೆ ಎಂಬುದಾಗಿ ಹೇಳಿ, ಅದು ಕೇವಲ ಅವ್ರು ಹೇಳಿದ ಹಾಗೆ ಮುಂದುವರಿಸಿ ಹೇಳೋದಾದರೆ ಅದು ಅಭ್ಯಾಸ ಆಗಬೇಕು. ನಾವು ಎಲ್ಲವನ್ನ ಅಭ್ಯಾಸ ಮಾಡ್ತೇವೆ, ಎಲ್ಲವನ್ನ ಪ್ರಾಕ್ಟೀಸ್ ಮಾಡ್ತೇವೆ, ಆದರೆ ನ್ಯಾಯವನ್ನು ಪ್ರಾಕ್ಟೀಸ್ ಮಾಡೋದಿಲ್ಲ, ಬೋಧಿಸ್ತೇವೆ. ಪ್ರೀತಿಯನ್ನು ಬೋಧಿಸ್ತೇವೆ, ಪ್ರಾಕ್ಟೀಸ್ ಮಾಡೋದಿಲ್ಲ, ಅಭ್ಯಾಸ ಮಾಡೋದಿಲ್ಲ. ಆ ಕೊರತೆ ನಮ್ಮ ದೈನಂದಿನ ಜೀವಿತದಲ್ಲಿ ಬದುಕನ್ನು ಹಾಳು ಮಾಡುವಂಥ ಹಂತಕ್ಕೆ ನಡೆಸ್ತದೆ. ಕ್ರಿಸ್ತ ಜಯಂತಿ ಯೇಸು ಕ್ರಿಸ್ತರು ಕೇವಲ ಬೋಧಿಸಲಿಲ್ಲ, ಅದನ್ನು ಅಭ್ಯಾಸ ಮಾಡಿದರು, ಮಾದರಿಯಾಗಿ ತೋರಿಸಿದರು. ಈ ಸೌಹಾರ್ದ ಕ್ರಿಸ್ಮಸ್ ನಮಗೆ ಅದನ್ನೇ ಕರೆ ಕೊಡ್ತಾ ಇದೆ. ನಾವು
ಕ್ರಿಸ್ತನು ಕಲಿಸಿದಂಥ ಪ್ರೀತಿನ ಅಭ್ಯಾಸ ಮಾಡೋಣ, ನ್ಯಾಯವನ್ನು ಅಭ್ಯಾಸ ಮಾಡೋಣ, ಅದರಂತೆ ಜೀವಿಸೋಣ. ಆ ಮೂಲಕ ದೇವರಿಗೆ ಮಹಿಮೆ ಆಗಲಿ. ಕೊಟ್ಟಂತೆ ಈ ಅವಕಾಶಕ್ಕಾಗಿ ವಂದನೆಗಳು. ಕನ್ನಡ ಜಿಲ್ಲೆ ಮಂಗಳೂರು, ಭಾರತದ ಕ್ರೈಸ್ತ ಚರ್ಚುಗಳ ಒಕ್ಕೂಟ ಮಂಗಳೂರು ಹಾಗೂ ಭಾರತದ ಕಾನೂನು ನೆರವು ಘಟಕ ಹಳೆಯಂಗಡಿ ಹಾಗೂ ವಿಜಯ ಮಾಸ್ಟರ್ ಟ್ರಸ್ಟ್ ರಿಜಿಸ್ಟರ್ಡ್ ಹಳೆಯಂಗಡಿ ಇವರ ಸಹಯೋಗದಲ್ಲಿ ಆಯೋಜನೆಗೊಂಡಿರುವಂತಹ ಕಾನೂನು ಮಾಹಿತಿ ಶಿಬಿರ. ಈ ಒಂದು ಶಿಬಿರದ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿ ಇರುವಂತಹ ಎಲ್ಲ ಸರ್ವ ಧರ್ಮೀಯ ಗಣ್ಯರಿಗೂ ನಾನು ವಂದಿಸುತ್ತಾ ಹಾಗೂ ವೇದಿಕೆಯ ಮುಂಭಾಗದಲ್ಲಿರುವ ಎಲ್ಲರಿಗೂ ವಂದಿಸುತ್ತಾ, ಇವತ್ತಿನ ಈ ಕಾರ್ಯಕ್ರಮ 2 ಅವಧಿತ್ತು, 10:30 ಮತ್ತು 11:30. ನನ್ನ ಅವಧಿ 11:30 ಅಂತ ಆಗಿದ್ದರಿಂದ ನಾನು 11:20ಕ್ಕೆ ಬಂದೆ. ಸರ್ ಫೋನ್ ಮಾಡಿದರು, ದಯವಿಟ್ಟು ಎಲ್ಲರಿಗೆ ಕ್ಷಮೆಯನ್ನೇ ಯಾಚಿಸ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮ ಇಲ್ಲಿ ವೇದಿಕೆಯಲ್ಲಿ ನೋಡುವಾಗಲೇ ಖುಷಿ ಆಗ್ತದೆ, ಯಾಕೆಂದರೆ ಸರ್ವ ಧರ್ಮೀಯರು ಇಲ್ಲಿ ಇದ್ದಾರೆ. ಇದಕ್ಕೋಸ್ಕರ ನಾವು ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವಂತಹ ಡೇನಿಯಲ್ ದೇವರಾಜ್ ಅವರಿಗೆ ನಾವೆಲ್ಲರೂ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇವೆ. ಇದರ ಜೊತೆ ಕ್ರಿಸ್ಮಸ್ ಸೌಹಾರ್ದ ಕೂಟ ಮಾಡ್ತಾ ಇದ್ದಾರೆ. ಇದು ಕೂಡ ಎಲ್ಲರಿಗೂ ಕೂಡ ಈ ಒಂದು ಧರ್ಮದವರಿಗೆ ನಾನು ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳನ್ನು ಅಡ್ವಾನ್ಸ್ ಆಗಿ ತಿಳಿಸ್ತಾ ಇದ್ದೇನೆ. ಇಲ್ಲಿ ಈ ಶಾಲೆ ಬಗ್ಗೆ ಒಂದೆರಡು ಮಾತು. ಈ ಶಾಲೆ ನಾನು ಕಲಿತ ಶಾಲೆ ಅಂತ ಹೇಳಲಿಕ್ಕೆ ನನಗೆ ಹೆಮ್ಮೆ ಆಗ್ತಾ ಇದೆ. ಈ ಒಂದು ಶಾಲೆಯನ್ನು ಈಗಿನ ಇದಕ್ಕೋಸ್ಕರ ಈ ಒಂದು ಶಾಲೆಯನ್ನು ಉಳಿಸಬೇಕು ಅಂತ ಇಲ್ಲಿ ತುಂಬ ಮಂದಿಯನ್ನು ಪ್ರಯತ್ನ ಪಡ್ತಾ ಇದ್ರು. ಅದರಲ್ಲಿ ನಂದಾ ಪಾಯಿಸ್ಕೊಟ್ಟ ಒಬ್ಬರು ಆಗಿದ್ದಾರೆ. ಆದರೂ ಯಾಕೋ ಏನು ಈ ಶಾಲೆ ಇಲ್ಲಿ ಮಕ್ಕಳು ಬರೆದಾಗ ಕ್ಲೋಸ್ ಮಾಡುವಂತಹ ಒಂದು ಪರಿಸ್ಥಿತಿಯು ಬಂತು. ಅದನ್ನೀಗ ನಮ್ಮ ಸಮಿತಿ, ಚೇಂಜ್ ಆದಂತಹ ಸಮಿತಿ ಒಟ್ಟು ಜೊತೆಗೂಡಿಕೊಂಡು ಆ ಶಾಲೆಯನ್ನು ನಾವು ಸ್ಥಾಪಿಸಬೇಕು, ಮಕ್ಕಳನ್ನಲ್ಲಿ ಸೇರಿಸಬೇಕು, ಇಂಗ್ಲೀಷ್ ಮೀಡಿಯಂ ಶಾಲೆ ಆದರೂ ಪ್ರಾರಂಭ ಮಾಡಬೇಕು ಅಂತ ಹಠ ತೊಟ್ಟಂತಹ ನಮ್ಮ ಡೇನಿಯಲ್ ದೇವರಾಜ್ರವರು ಡೈಲಿ ಇಲ್ಲಿ ಬಂದು ಅಲ್ಲಿ ಶಾಲೆಯ ಒಳಗಡೆ ಹೊರಗಡೆ ಎಲ್ಲ ಕ್ಲೀನ್ ಮಾಡಿ ಹಳೆ ವಿದ್ಯಾರ್ಥಿ ಸಂಘ ಅಂತ ಒಂದು ಹಳೆ ವಿದ್ಯಾರ್ಥಿಗಳ ಒಂದು ವಾಟ್ಸಪ್ ಗ್ರೂಪನ್ನು ಕೂಡ ಮಾಡಿದ್ದಾರೆ. ಅದಕ್ಕೆ ನಾವೆಲ್ಲರೂ ಹಳೆ ವಿದ್ಯಾರ್ಥಿಗಳು ಎಲ್ಲರೂ ಆ ಗ್ರೂಪಲ್ಲಿ ಇದ್ದೇವೆ. ಮುಂದೊಂದಿನ ಹಳೆ ವಿದ್ಯಾರ್ಥಿಯವರ ಒಟ್ಟು ಜೊತೆ ಸೇರಿಕೊಂಡು ಈ ಒಂದು ಶಾಲೆಯನ್ನು ಪ್ರಾರಂಭ ಮಾಡಬೇಕಂತ ನಮ್ಮ ಡೇನಿಯಲ್ ದೇವರಾಜರು ಪಣ ತೊಟ್ಟಿದ್ದಾರೆ. ಅವರಿಗೆ ಛಲಬಿಡದ ಮನುಷ್ಯ ಅಂತ ಹೇಳಲಿಕ್ಕೂ ತಪ್ಪಾಗಲಿಕ್ಕಿಲ್ಲ. ಯಾಕೆಂದರೆ ಯಾವುದೇ ಒಂದು ಕೆಲಸವನ್ನು ಹಿಡಿದ್ರು ಅದನ್ನು ಬೆಂಬಿಡಿತು, ಅದನ್ನು ಅರ್ಧಕ್ಕೆ ನಿಲ್ಲಿಸದೆ ಅದನ್ನು ಬೆನ್ನು ಹತ್ತಿ ಅದನ್ನು ಸಂಪೂರ್ಣ ಆಗುವವರೆಗೆ ಅವರು ಬಿಡುವುದಿಲ್ಲ. ಎಲ್ರಿಗೂ ಗೊತ್ತಿದ್ದ ವಿಷಯ, ಅದು ಹೇಳಬೇಕಂತ ಇಲ್ಲ. ಹಾಗೆ ಅವರ ಮುಂದಿನ ದಿನಗಳಲ್ಲಿ ಈ ಒಂದು ಶಾಲೆ ಅವರ ಒಂದು ಮುತುವರ್ಜಿಯಲ್ಲಿ ಪುನಃ ಈ ಶಾಲೆ ಓಪನ್ ಆಗಲಿ, ಎಲ್ಲ ಮಕ್ಕಳಿಲ್ಲಿ ಬರುವಂತಾಗಲಿ, ನಮ್ಮ ಲೋಕಲ್ ಮಕ್ಕಳು ಕೂಡ ಬರುವಂತಾಗಲಿ ಅಂತ ಹೇಳುತ್ತಾ ಈ ಒಂದು ಕಾರ್ಯಕ್ರಮಕ್ಕೆ ನಾನು ಮಗದೊಮ್ಮೆ ಅಭಿನಂದನೆಯನ್ನು ಸಲ್ಲಿಸುತ್ತಾ ಮತ್ತೊಮ್ಮೆ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳನ್ನು ತಿಳಿಸುತ್ತಾ ವೇದಿಕೆಯಲ್ಲಿರುವ ಎಲ್ಲ ಸರ್ವ ಧರ್ಮೀಯ ಎಲ್ರಿಗೂ ಕೂಡ ನಾನು ಒಂದೇ ಮಾತಿನಲ್ಲಿ ಅಭಿನಂದನೆ ತಿಳಿಸ್ತಾ ನಾನು ಅವಕಾಶಕ್ಕಾಗಿ ವಂದಿಸ್ತಾ ಇದ್ದೀನಿ. ವಂದನೆಗಳು. ಯೇಸು ಕ್ರಿಸ್ತರು ನ್ಯಾಯ ಹಾಗೂ ಶಾಂತಿಗಾಗಿ ಹೋರಾಡಿದರು ಅಂತ. ಈ ಕಾನೂನಿನ ವಿಷಯ ಕೂಡ ಅಷ್ಟೇ. ಕಾನೂನಿನ ವಿಷಯ ಏನಂತ ಹೇಳಿದರೆ ಸಮಾಜದಲ್ಲಿ ಶಾಂತಿ ಹಾಗೂ ನ್ಯಾಯ ಸ್ಥಾಪನೆ ಆಗಬೇಕು ಅಂತ. ಹಾಗೆ ಅವರು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ನ್ಯಾಯಾಧೀಶರನ್ನು ಕರೆಸ್ತಿದ್ರು. ಇವತ್ತು ಅವರು ಏನೋ ಅನಿವಾರ್ಯ ಕಾರಣಗಳಿಂದ ಬರಲಿಕ್ಕಾಗಲಿಲ್ಲ. ಶ್ರೀಮತಿ ಜೈಬುನ್ನೀಸಾ ಅವರು ನ್ಯಾಯಾಧೀಶರು. ಹಾಗಾಗಿ ನಾನು ಈ ಒಂದು ಕಾರ್ಯಕ್ರಮದಲ್ಲಿ ನನ್ನ ಕೆಲವು ಅನಿಸಿಕೆಗಳನ್ನು ತಮ್ಮ ಮುಂದೆ ಇಡಲಿಕ್ಕೆ ಇಚ್ಛೆಪಡ್ತಾ ಇದ್ದೇನೆ. ಭಾರತ ದೇಶ ಒಂದು ಭೌಗೋಳಿಕ ಪ್ರದೇಶ ಆದರೂ ಇದು ಎಲ್ಲ ವರ್ಗಗಳ ಒಂದು ದೇಶ. ಹಾಗಾಗಿ ನಮಗೆ ಸ್ವಾತಂತ್ರ್ಯ ಸಿಕ್ಕಿದಾಗ ನಮ್ಮ ದೇಶವನ್ನು ಯಾವ ಸಿದ್ಧಾಂತಗಳ ಅಡಿಯಲ್ಲಿ ರೂಪಿಸಬೇಕು ಅಂತೇಳಿ ಕೇಳಿದಾಗ ಒಂದು ದೇಶ ಧರ್ಮದ ಆಧಾರದಲ್ಲಿ ನಿರ್ಮಾಣ ಆಗಿತ್ತು ಆ ಸಂದರ್ಭದಲ್ಲಿ. ಆದರೆ ನಮ್ಮ ಸಂವಿಧಾನಕರ್ತರು ಈ ದೇಶದ ಒಂದು ಪರಿಸ್ಥಿತಿಯನ್ನು ಪರಿಗಣಿಸಿ ನಮಗೆ ನೀಡಿದಂತಹ ಒಂದು ಸಂವಿಧಾನ, ಅದರ ಪ್ರಕಾರ ಈ ದೇಶ ನಡೀತಾ ಇದೆ. ನಾವು ಮನೆಯಲ್ಲಿ ನಮ್ಮ ಆಚರಣೆಗಳನ್ನು ಮಾಡ್ತೇವೆ, ಆದರೆ ಹೊರಗೆ ನಮ್ಮನ್ನು ರಕ್ಷಿಸುವುದು ಯಾವುದು ಅಂತ ಹೇಳಿದರೆ ನಮ್ಮ ಸಂವಿಧಾನವೇ. ಅಂತಹ ಒಂದು ಅತ್ಯುತ್ಕೃಷ್ಟ ಸಂವಿಧಾನ ನೀಡಿದಂತಹ ಒಂದು ಮಹನೀಯರುಗಳು, ಅವರಲ್ಲಿ ಆ ಸಂವಿಧಾನದ ಕರಡನ್ನು ರಚಿಸಿದವರು ಯಾರು ಅಂತ ಹೇಳಿದರೆ ನಮ್ಮ
ಮಂಗಳೂರಿನವರೇ ಸರ್ BN ರಾವ್ ಅವರನ್ನು ಈ ಸಂದರ್ಭದಲ್ಲಿ ನಾವು ಸ್ಮರಿಸಬೇಕು. ಆ ನಂತರ ಸುಮಾರು 2 ವರ್ಷ 11 ತಿಂಗಳು 8 ದಿವಸ ಸಂವಿಧಾನಕ್ಕಾಗಿ ಅವರು ಪ್ರಯತ್ನಪಟ್ಟು ಆ ಸಂವಿಧಾನವನ್ನು ನೀಡಿದ್ದಾರೆ. ಅದೇ ಸಂವಿಧಾನ ಈ ದೇಶದ ಅಭಿವೃದ್ಧಿಗೆ ಕಾರಣ, ಈ ದೇಶ ಮುನ್ನಡೆಯಲಿಕ್ಕೆ ಕಾರಣ, ಈ ದೇಶ ಸರ್ವ ಜನಾಂಗದವರ ಒಂದು ಶಾಂತಿಯ ತೋಟವಾಗಿ ಇರಲಿಕ್ಕೆ ಕಾರಣ ನಮ್ಮ ಸಂವಿಧಾನವೇ ಹೊರತು ಬೇರೆ ಯಾವುದೇ ಅಲ್ಲ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಬೆಳಿಗ್ಗೆ ಮಕ್ಕಳಿಗಾಗಿ ಕೆಲವು ಕಾನೂನುಗಳ ಬಗ್ಗೆ ನಾನು ಸ್ವಲ್ಪ ಹೇಳಿದ್ದೇನೆ. ಮಕ್ಕಳ ರಕ್ಷಣಾ ಕಾಯ್ದೆಗಳು, ಅದರಲ್ಲಿ ಪೋಕ್ಸೋ ಆ್ಯಕ್ಟ್ ಇರ್ಬೋದು, ಅಥವಾ ಜುವನೈಲ್ ಜಸ್ಟಿಸ್ ಆ್ಯಕ್ಟ್ ಇರ್ಬೋದು, ಹಾಗೆ RTE ಅಂದರೆ ಕಡ್ಡಾಯ ಶಿಕ್ಷಣ ಇರ್ಬೋದು, ಅಥವಾ ಬಾಲ ಕಾರ್ಮಿಕ ನಿಷೇಧ ಕಾಯ್ದೆ ಇರ್ಬೋದು, ಅಥವಾ ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಇರ್ಬೋದು. ಹೀಗೆ ಮಕ್ಕಳು ದೇಶದ ಮುಂದಿನ ಆಸ್ತಿ. ಅವರನ್ನು ನಾವು ಕಡ್ಡಾಯವಾಗಿ 14 ವರ್ಷದವರೆಗೆ ಅವರಿಗೆ ಶಿಕ್ಷಣ ಕೊಡಬೇಕು. ಅವರನ್ನು ಬೇರೆ ಯಾವುದೇ ರೀತಿಯಲ್ಲಿ ಬಳಸಲಿಕ್ಕೆ ಅವಕಾಶ ಇಲ್ಲ. ಮೊದಲು ಬೇರೆ ಬೇರೆ ಕಡೆ ಅವರನ್ನು ಕಳಿಸಿದ್ರು, ಆದರೆ ಈಗ ನಮ್ಮ ರಾಜ್ಯದಲ್ಲಂತೂ ಕಡ್ಡಾಯವಾಗಿ ಅವರಿಗೆ ಶಿಕ್ಷಣ ಕೊಡ್ತಾ ಇದ್ದಾರೆ. ಮತ್ತು ಬಡವರಿಗಾದರೆ ಒಂದು ಅತ್ಯುತ್ತಮ ಶಿಕ್ಷಣ ಕೊಡಬೇಕು ಅಂತೇಳಿ RTE ಯೋಜನೆ ಮಾಡಿದ್ದಾರೆ, ರೈಟ್ ಟು ಎಜುಕೇಷನ್ ಅಂತ. ಅವರಿಗೆ ಸರ್ಕಾರವೇ ಅವರ ಖರ್ಚಲ್ಲಿ ಒಳ್ಳೆ ಶಾಲೆಯಲ್ಲಿ ಕಲಿಸ್ತಾರೆ. ಹಾಗೆಯೇ ಮಕ್ಕಳ ಮೇಲೆ ಆಗುವಂತಹ ಒಂದು ದೌರ್ಜನ್ಯಗಳ ವಿರುದ್ಧ ಪೋಕ್ಸೋ ಆ್ಯಕ್ಟ್ ಬಂದಿದೆ. ಹಾಗೆ ಬಾಲಕಾರ್ಮಿಕ ನಿಷೇಧ ಕಾಯ್ದೆ ಬಂದಿದೆ, ರ್ಯಾಗಿಂಗ್ ನಿರೋಧ ಕಾಯ್ದೆ ಬಂದಿದೆ. ಹಾಗೆ ಮಕ್ಕಳು ದೇಶದ ಮುಂದಿನ ಭವಿಷ್ಯ. ನಾವೀಗ ಜಗತ್ತಿನಲ್ಲಿ ಕಂಪೇರ್ ಮಾಡಿದರೆ ಭಾರತ ಯುವಕರ ರಾಷ್ಟ್ರ ಅಂತ ಹೇಳ್ತಾರೆ. ಯುವಶಕ್ತಿ ಹೈಯೆಸ್ಟ್ ಇದೆ ಇಲ್ಲಿ, ಸುಮಾರು 40% ಜನ ಯುವಶಕ್ತಿ. ಬೇರೆ ಯಾವ ದೇಶದಲ್ಲಿ ಇಂಥ ಒಂದು ಯುವ ಜನಾಂಗ ಇಲ್ಲ. ಅವರನ್ನು ಉತ್ತಮ ರೀತಿಯಲ್ಲಿ ದೇಶದ ಅಭಿವೃದ್ಧಿಯಲ್ಲಿ ಬಳಸ್ಕೊಳ್ಬೇಕು. ನಮ್ಮ ದೇಶವನ್ನು ದುರ್ಬಲಗೊಳಿಸಲಿಕ್ಕೆ ಶಕ್ತಿ ಮೀರಿ ಪ್ರಯತ್ನ ಪಡ್ತಾ ಇದ್ದಾರೆ ವಿದೇಶಿ ಶಕ್ತಿಗಳೆಲ್ಲ. ಅವರಿಗೆ ಕೆಲವು ಚಟಗಳನ್ನು ಅಂಟಿಸ್ಲಿಕ್ಕೆ ನೋಡ್ತಾ ಇದ್ದಾರೆ. ಈ ಮಾದಕ ದ್ರವ್ಯಗಳ ಚಟ ವಿದ್ಯಾರ್ಥಿಗಳಲ್ಲಿ ಅದು ಈಗ ವ್ಯಾಪಕವಾಗಿ ಹಬ್ಬಿದೆ. ಅದರ ವಿರುದ್ಧ ಈಗ ಜನ ಜಾಗೃತಿ ಮೂಡ್ತಾ ಇದೆ. ಮಾದಕ ದ್ರವ್ಯಗಳ ವಿರುದ್ಧ ಮಕ್ಕಳು ಹೋಗಬಾರ್ದು, ಅದಕ್ಕೆ ಉತ್ತಮ ಭವಿಷ್ಯವನ್ನು ನಿರ್ಮಾಣ ಮಾಡಿ ದೇಶವನ್ನು ಕಟ್ಟುವಂಥ ಕೆಲಸ ಮಕ್ಕಳಿಂದ ಆಗಬೇಕು ಅಂತ ಹೇಳುವಂಥ. ಹಾಗೆ ಭಾರತದ ಭಾವೈಕ್ಯತೆಯ ಬಗ್ಗೆ ಕೂಡ ನಾವು ಈ ಸಂದರ್ಭದಲ್ಲಿ ಮಾತಾಡಬೇಕಾಗ್ತದೆ. ನಮ್ಮ ಧರ್ಮಗುರುಗಳು ಹೇಳಿದರು, ಸರ್ವೇ ಜನ ಸುಖಿನೋ ಭವಂತು ಅಂತೇಳಿ. ಅದೊಂದು ಸಂಸ್ಕೃತ ಶ್ಲೋಕ, ಅದು ಉಪನಿಷತ್ತಿನ ಒಂದು ಶ್ಲೋಕ. ಸರ್ವೇ ಜನ ಸುಖಿನೋ ಭವಂತು, ಸರ್ವೇ ಸಂತು ನಿರಾಮಯ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗ್ಯೇತ್ ಅಂತ. ಓಂ ಶಾಂತಿ 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 ಅಂತ ಹೇಳಲಾಗ್ತದೆ. ಇದರ ಅರ್ಥ ಏನಂತ ಹೇಳಿದರೆ, ಎಲ್ಲರೂ ಸಂತೋಷವಾಗಿರಿ, ಎಲ್ಲರೂ ರೋಗಗಳಿಂದ ಮುಕ್ತರಾಗಿರಿ, ಎಲ್ಲರೂ ಮಂಗಳಕರ ದೃಶ್ಯಗಳನ್ನು ಕಾಣಲಿ, ಯಾರೂ ದುಃಖಿತರಾಗದಿರಲಿ. ಈ ಒಂದು ಶ್ಲೋಕ ಸಾರ್ವತ್ರಿಕ ಕಲ್ಯಾಣವನ್ನು ಬಯಸುತ್ತದೆ. ಮತ್ತು ಕೊನೆಗೆ ಶಾಂತಿ ಸ್ಥಾಪನೆಯ ಬಗ್ಗೆ ಈ ಶ್ಲೋಕ ಹೇಳ್ತಾ ಇದೆ. ಇದರ ಕನ್ನಡ ಅರ್ಥ ಅಂತ ಹೇಳಿದರೆ, ಎಲ್ಲರೂ ಸುಖವಾಗಿರಲಿ. ಅವ್ರು ಹೇಳಿದರು, ಖಾಲಿ ಹಿಂದೂಗಳು ಮಾತ್ರ ಸುಖ ಅಂತಲ್ಲ, ಸುಖವಾಗಿರಲಿ ಅಂತ ಅದು ಎಲ್ಲೂ ಹೇಳೋದಿಲ್ಲ. ಎಲ್ಲರೂ ಸುಖವಾಗಿರಬೇಕು. ಸರ್ವೇ ಜನ ಸುಖಿನೋ ಭವಂತು ಅಂತೇಳಿ. ಹಾಗೆ ಸರ್ವೇ ಸಂತು ನಿರಾಮಯ ಅಂತೇಳಿದರೆ ನಿರೋಗಿಗಳಾಗಿರಬೇಕು ಅಂತೇಳಿ. ಇಲ್ಲಿ ಜನ ಅಂತ ಹೇಳಿದರೆ ಕೇವಲ ಮನುಷ್ಯರಲ್ಲ, ಹುಟ್ಟಿರುವ ಎಲ್ಲ ಜೀವಿಗಳು ಅಂತೇಳಿ ಅರ್ಥ. ಪ್ರತಿಯೊಂದು ಸದಸ್ಯ ಕಾರ್ಯದರ್ಶಿಯರಾದ ಶ್ರೀಮತಿ ಜೈಬುನ್ನಿಸಾ ನ್ಯಾಯಾಧೀಶರು ಬರಬೇಕಿತ್ತು. ಏನೋ ಕಾರಣಾಂತರಗಳಿಂದ ಬರಲಿಲ್ಲ. ನನಗೆ ಇದನ್ನು ಸ್ವೀಕರಿಸುವಂಥ ಯಾವುದೇ ಒಂದು ಅಧಿಕಾರ ಇಲ್ಲದಿದ್ದರೂ ನಾನು ಸ್ವೀಕರಿಸಿ ಸಂಬಂಧಪಟ್ಟವರಿಗೆ ತಲುಪಿಸುವ ವ್ಯವಸ್ಥೆ ಮಾಡ್ತೇನೆ. ನ್ಯಾಯ ಕೊಡ್ತಾರೆ, ನಿಮಗೆ ಕಾನೂನಿನ ನ್ಯಾಯ ಕೊಡ್ತಾರೆ. ನಮ್ಮ ಹೆಸರು ರಮೇಶ್. ಕಾನೂನು, ಉಚಿತ ಕಾನೂನು
ಸಲಹೆ ಇದು ವಕೀಲರನ್ನು ಉಚಿತವಾಗಿ ಕೊಡ್ತಾರೆ, ನಿಮ್ಮ ಸಮಸ್ಯೆ ಪರಿಹರಿಸ್ತಾರೆ. ಇದನ್ನು ಅರ್ಜಿಯನ್ನು ಸಂಬಂಧಪಟ್ಟ ನ್ಯಾಯಾಂಗ ಇಲಾಖೆಗೆ ಕೊಡ್ತೇವೆ. ಮದುವೆ ಪ್ರಮಾಣ ಪತ್ರವನ್ನು ನೀಡ್ತಾ ಇದ್ದಾರೆ. ಕೊಟ್ಟಿ ನಮ್ಮ ಮಧ್ಯದಲ್ಲಿ ಮುಲ್ಕಿ. Well wishes and my dear friends, a warm and joyful day to all of you. The word of God, John chapter 1 verse 14 says, "And the word became flesh and pitched his tent among us." Christmas is a sacred moment when God steps into our human story. In the stillness of Bethlehem, the eternal God chooses the vulnerability of a child. The infant resting in a manger is Jesus Christ, God's final and most tender word to humanity. He comes not with thunder, but with a heart. ಗುರುಗಳಿಗೂ ವಿಶೇಷವಾಗಿ ನಮ್ಮ ಮಾನ್ಯ ಬಿಷೋಪರಿಗೂ ನಾನು ಪ್ರೀತಿಯಿಂದ ವಂದಿಸುತ್ತೇನೆ ಮತ್ತು ವೇದಿಕೆ ಮುಂಭಾಗದಲ್ಲಿರುವ ಎಲ್ಲ ಗಣ್ಯರಿಗೂ ಎಲ್ಲ ಮಕ್ಕಳಿಗೂ ಪ್ರೀತಿಯ ವಂದನೆಗಳು. ಎಲ್ಲರಿಗೂ ಕ್ರಿಸ್ಮಸ್ ಶುಭಾಶಯಗಳು. ಈ ಒಂದು ಸೌಹಾರ್ದ, ಈ ಸುಂದರ ವೇದಿಕೆಗಾಗಿ ನಾನು ದೇವರಿಗೆ ಸ್ತೋತ್ರವನ್ನು ಹೇಳ್ತೇನೆ. ಈ ವೇದಿಕೆಯನ್ನು ಸಜ್ಜುಗೊಳಿಸಿದಂಥ ವಕೀಲರಾದಂಥ ಡೇನಿಯಲ್ ದೇವರಾಜ್ ಕರ್ಕಡ ಅವರ ಚಿಂತನೆಗಳು, ಅವರ ಕಾಳಜಿ, ಅವರು ಸಮಾಜಕ್ಕೆ ನ್ಯಾಯ ಕೊಡುವಂಥ ನಿಟ್ಟಿನಲ್ಲಿ ಮಾಡುವಂಥ ಹೋರಾಟ, ಅದೆಲ್ಲವೂ ದೇವರ ದೃಷ್ಟಿಯಲ್ಲಿ ಮಾನ್ಯವಾಗಿರಲಿ, ಅದು ಜಯದ ಜೀವಿತದಲ್ಲಿ ಮುಂದೆ ಹೋಗಲಿ ಎಂಬುದಾಗಿ ಆಶಿಸುತ್ತೇನೆ. ಈಗಾಗಲೇ ನಾವು ಧರ್ಮಗುರುಗಳಿಂದ, ಗಣ್ಯರಿಂದ ಕ್ರಿಸ್ಮಸ್ಸಿನ ಸಂದೇಶವನ್ನು ಕೇಳಿದ್ದೇವೆ. ನ್ಯಾಯ, ಶಾಂತಿ, ಸಮಾಧಾನ, ಇದೇ ಕ್ರಿಸ್ತನ ನಿಜವಾದ ಸಂದೇಶ, ಕ್ರಿಸ್ಮಸ್ಸಿನ ಸಂದೇಶ. ನಾವು ಕ್ರಿಸ್ತ ಜಯಂತಿ ಅನ್ನುವಾಗ ಕ್ರಿಸ್ತನ ಜನನವನ್ನು ಆಚರಿಸುವುದಕ್ಕಿಂತ ಕ್ರಿಸ್ತನನ್ನೇ ಆಚರಿಸುವುದು ಅದು ನಿಜವಾದ ಅರ್ಥವನ್ನು ಒಳಗೊಂಡಂಥ ಆಚರಣೆ. ಕ್ರಿಸ್ತನನ್ನು ಆಚರಿಸುವುದಂದರೆ ನ್ಯಾಯವನ್ನು, ಶಾಂತಿ, ಸಮಾಧಾನವನ್ನು ಆಚರಿಸುವುದೇ ಅದು ಕ್ರಿಸ್ಮಸ್ ಸಂದೇಶ. ಬಳಲಿದವರಿಗೆ, ದುಃಖಿತರಿಗೆ ನ್ಯಾಯವನ್ನು ಕೊಡುವುದೇ ಕ್ರಿಸ್ಮಸ್ ಸಂದೇಶ. ಒಂದು ಚಿಕ್ಕ ಉದಾಹರಣೆ. ಒಂದು ಸಾರಿ ಒಬ್ಬ ಬೆಲೂನ್ ವ್ಯಾಪಾರಿ ತನ್ನ ವ್ಯಾಪಾರಾತ್ಮಕ ದೃಷ್ಟಿಕೋನದಿಂದ ಒಂದು ಸ್ಥಳದಲ್ಲಿ ನಿಂತುಕೊಂಡು ಜನಸಂದಣಿ ಇರುವಂಥ ಜಾಗದಲ್ಲಿ, ಅದು ಕ್ರಿಸ್ಮಸ್ ಸಡಗರದ ಒಂದು ಸಂಭ್ರಮದ ದಿನ, ಆ ಬೆಲೂನುಗಳನ್ನು ಏರ್ ತುಂಬಿ ಬಹಳ ಎತ್ತರಕ್ಕೆ ಹಾರಿಸುತ್ತಾ ಇದ್ದ. ಬಣ್ಣ ಬಣ್ಣದ ಬೆಲೂನುಗಳು. ಮಕ್ಕಳು ಬಹಳ ಸಂತೋಷಪಟ್ಟು ತಮ್ಮ ಹೆತ್ತವರೊಂದಿಗೆ ಆನಂದಿಸುತ್ತಿದ್ದಂಥ ಆ ಒಂದು ಕ್ಷಣ. ಎಲ್ಲರೂ ಆನಂದಿಸಿ ಬಣ್ಣ ಬಣ್ಣದ ಬೆಲೂನುಗಳನ್ನು ನೋಡಿ ಹರ್ಷೋದ್ಗಾರದಿಂದ ಅವರು ಸಂತಸ ಪಡುತ್ತಾ ಇರುವಾಗ ಒಬ್ಬ ಚಿಕ್ಕ ಬಾಲಕ, ಯಾರೂ ಗಣ್ಯ ಮಾಡದಂಥ ನೊಂದ ಚಿಕ್ಕ ಮಗುವೊಂದು ದೂರದಲ್ಲಿ ನಿಂತು ಆ ಜನಸಂದಣಿಯ ಮಧ್ಯದಲ್ಲಿ ತನಗೇನಾದರೂ ಭಿಕ್ಷೆ ಕೊಡಬಹುದೆಂಬುದಾಗಿ ಆಲೋಚಿಸುತ್ತಾ ಇದ್ದಾಗ ಆ ಮಗುವನ್ನು ಯಾರೂ ಗಣನೆ ಮಾಡುವುದಿಲ್ಲ. ಹೀಗೆ ಸಾಯಂಕಾಲವಾಗುತ್ತಾ ಬಂತು. ಆ ಮಗುವಿಗೆ ದುಃಖ, ನೋವು. ಆಗ ಆ ಬೆಲೂನ್ ಮಾರುವಂಥ ಆ ವ್ಯಾಪಾರಿಯ ಬಳಿಗೆ ಹೋಗಿ ಆ ಮಗು ಆ ವ್ಯಾಪಾರಿಯ ಅಂಗಿಯ, ಅಂದರೆ ಆ ಬಟ್ಟೆಯ ಒಂದು ತುದಿಯನ್ನು ಎಳೆದು ಹೀಗೆ ಕೇಳ್ತದಂತೆ, ಅಂಕಲ್ ಅಂಕಲ್, ಕಪ್ಪು ಬಣ್ಣದ ಬೆಲೂನ್ ಹಾರಬಲ್ಲದೋ? ಆ ಕ್ಷಣದಲ್ಲಿ ಆ ವ್ಯಾಪಾರಿ ಸ್ತಬ್ಧನಾಗ್ತಾನೆ. ಏನು ಉತ್ತರ ಕೊಡಬೇಕು ಅಂತ ಗೊತ್ತಾಗೋದಿಲ್ಲ. ಮರುಕ್ಷಣವೇ ಚೇತರಿಸಿಕೊಂಡು ತನ್ನ ಬ್ಯಾಗಿಂದ, ಚೀಲದಿಂದ ಹುಡುಕಿ ಒಂದು ಕಪ್ಪು ಬಣ್ಣದ ಬೆಲೂನನ್ನು ತೆಗೆದು ಅದಕ್ಕೆ ಏರ್ ತುಂಬಿ ಹಾರಲಿಕ್ಕೆ ಬಿಡ್ತಾನೆ. ಆಗ ಆ ಚಿಕ್ಕ ಮಗು, ನೊಂದ ಮಗು ಸಂತೋಷದಿಂದ ಆ ಬೆಲೂನನ್ನು, ಆಕಾಶದೆತ್ತರಕ್ಕೆ ಹಾರಿ ಹೋಗುವಂಥ ಆ ಬೆಲೂನನ್ನು ನೋಡಿ ಸಂತೋಷ ಪಡ್ತದಂತೆ.
ಕ್ರಿಸ್ಮಸ್ ಅಂದರೆ ಕ್ರಿಸ್ತನೊಂದಿಗೆ ಜೀವಿಸುವುದು, ಯೇಸುವಿನಂತೆ ಆಗುವುದು ಮತ್ತು ಆ ಸಂದೇಶ ಮುಟ್ಟಿಸುವುದು, ಅದು ಬಹಳ ಮುಖ್ಯ. ನಾವು ಸಾಮಾನ್ಯವಾಗಿ ಕ್ರೈಸ್ತರು ಗೋದ್ಲಿ ಏನು ಮಾಡ್ತೇವೆ. ಮೊಟ್ಟ ಮೊದಲ ಗೋದ್ಲಿ 1224 ಆಯ್ತಂತೆ. ಸಂತ ಫ್ರಾನ್ಸಿಸ್ ಆಸಿಸ್ ರವರು ಈ ಒಂದು ಗೋದ್ಲಿಯನ್ನು ಸ್ಟಾರ್ಟ್ ಮಾಡಿದರು. ಅವ್ರು ಮಾಡಿದಷ್ಟೇ ರೀತಿ ಹೇಗೆಂದರೆ, ಜೀವಂತ ವ್ಯಕ್ತಿಗಳಿರ್ತಂತೆ. ಅವರು ಜೀವಂತ ವ್ಯಕ್ತಿಗಳು, ಜೀವಂತ ಪ್ರಾಣಿಗಳನ್ನು, ಜೀವಂತ ವ್ಯಕ್ತಿಗಳನ್ನು ಅಲ್ಲಿಟ್ಟರು. ದೊಡ್ಡದಾದಂಥ ಒಂದು ಗೋದ್ಲಿ. ಕಾರಣ ಏನು ಗೊತ್ತಾ? ಜೀವಂತ ವ್ಯಕ್ತಿಗಳು ಯೇಸುವಿನ ಸುವಾರ್ತೆ ಸಾರಬೇಕು ಅಂತ. ಯೇಸು ಇಲ್ಲಿ ಹುಟ್ಟಿದ್ದಾನೆ, ಯೇಸು ಇಡೀ ಲೋಕಕ್ಕೆ ರಕ್ಷಕನಾಗಿ ಹುಟ್ಟಿದ್ದಾನೆ, ಇಡೀ ಲೋಕಕ್ಕೋಸ್ಕರವಾಗಿ ಹುಟ್ಟಿದ್ದಾನೆ ಎಂಬುದನ್ನು ತಿಳಿಸುವಂತ ಒಂದು ಕಾರ್ಯ. ಅದರಿಂದ ಕ್ರಿಸ್ಮಸ್ ಅಂತ ಹೇಳಿದ್ರೆ ಮೊಟ್ಟ ಮೊದಲಾಗಿ ನಾನು ಹೇಳೋದು, ನಾವು ಬೇರೆಯವರಿಗೆ ಯೇಸುವನ್ನು ತೋರಿಸುವುದು. ಯೇಸು ಅಂತ ಹುಟ್ಟಿದ್ದಾನೆ, ಯಾಕೆ ಹುಟ್ಟಿದ್ದಾನೆ ಅದನ್ನು ಹೇಳುವಂಥದ್ದು. ಅದು ಒಬ್ಬ ಧರ್ಮದ ನಾಯಕ ಅಲ್ಲ ಅವನು. ಯೇಸು ಧರ್ಮದ ನಾಯಕನಲ್ಲ, ಕ್ರೈಸ್ತರ ದೇವರು ಅಂತಲ್ಲ, ಇಡೀ ಲೋಕದ ದೇವರು, ಇಡೀ ಲೋಕಕ್ಕಾಗಿ ಬಂದವನು. ಅದರಿಂದ ಕ್ರೈಸ್ತ ಧರ್ಮ ಸ್ಥಾಪನೆ ಮಾಡಿದಂಥದ್ದು ಕೂಡ ಅಲ್ಲ ಯೇಸು. ಯೇಸು ಇಡೀ ಲೋಕದ ದೇವರು ಎಂಬುದಾಗಿ ನೆನೆಸಿ ಅವನನ್ನು ಬೇರೆಯವರಿಗೆ ಪರಿಚಯ ಮಾಡಿಸುವಂಥದ್ದು ಒಂದು. ಎರಡನೇದು, ಯೇಸುವಿನಂತೆ ಜೀವನ ಮಾಡುವಂಥದ್ದು, ಅದು ಬಹಳ ಮುಖ್ಯ. ಯೇಸುವಿನಂತೆ ಜೀವನ ಮಾಡುವಂಥದ್ದು. ಗ್ರೇಸ್ ಎನ್ನುವಂಥ ಒಬ್ಬ ವಿದ್ಯಾರ್ಥಿ ಯುವತಿ, ಅವಳು ತನ್ನ ವಿದ್ಯಾಭ್ಯಾಸದ ಸಮಯದಲ್ಲಿ, ಕ್ರಿಸ್ಮಸ್ ಹಬ್ಬ ಸಮಯದಲ್ಲಿ ತನ್ನ ತಂದೆ ತಾಯಿಗಳಂತ ನೋಡ್ಬೇಕಂತ ಬರ್ತಾಳೆ ಊರಿಗೆ. ಬರುವಾಗ ನನ್ನ ಅಪ್ಪ ಅಮ್ಮನಿಗೆ ಏನಾದ್ರು ಗಿಫ್ಟ್ ತಗೊಳ್ಬೇಕು ಅಂತೇಳಿ ಅವಳ ಹತ್ರ ಇದ್ದ ಪಾಕೆಟ್ ಮನಿ ಅದನ್ನು ಅವಳು ಶೇಖರಣೆ ಮಾಡಿಟ್ಟಿದ್ದಾಳೆ, ಒಟ್ಟು ಮಾಡಿಟ್ಟಿದ್ದಾಳೆ. ಅದರಲ್ಲಿ ತಂದೆ ತಾಯಿಗಳಿಗೆ ನಾನು ಗಿಫ್ಟ್ ಕೊಡಬೇಕು ಕ್ರಿಸ್ಮಸ್ ದಿನ ಅಂತ ಹೇಳಿ ಅವಳು ಒಂದು ಬಿಸ್ನೆಸ್ಗೆ ಹೋಗ್ತಾಳೆ, ವ್ಯಾಪಾರಕ್ಕೆ. ಅಲ್ಲಿ ವ್ಯಾಪಾರ ತಗೊಳ್ಳಿಕ್ಕೆ, ಗಿಫ್ಟ್ ತಗೊಳ್ಳಿಕ್ಕೆ ಹೋಗುವಾಗ, ಗಿಫ್ಟ್ ತಗೊಳ್ಳಿಕ್ಕೆ ಅಂತ ಹೋಗುವಾಗ ದೂರದಲ್ಲಿ ಒಂದು ಚಿಕ್ಕ ಬಾಲಕ ಕೂತಿದ್ದಾನೆ. ಅರ್ಧಂತ ಬಟ್ಟೆ ಹಾಕಿದ್ದಾನೆ, ಕಾಲಲ್ಲಿ ಚಪ್ಪಲಿ ಇಲ್ಲ, ಚಳಿ, ನಡುಗ್ತಾ ಇದ್ದಾನೆ. ಅನಂತರ ಧೂಳಿದೆ, ಸ್ನಾನ ಮಾಡಿದ ಕೆಲವು ದಿನ ಆಗಿದೆ. ಅವನು ಇವಳು ನೋಡ್ತಾ ಇದ್ದಾನಂತೆ, ಇವಳು ಅವನು ನೋಡಿದ್ರು. ಹತ್ತಿರ ಹೋಗ್ತಾಳೆ, ಹೋಗಿ ಆ ಮಗುವನ್ನು ಕೈಯಲ್ಲಿ ಎತ್ಕೊಳ್ತಾಳೆ. ಎತ್ತುಕೊಂಡು ಹೋಗಿ ಅವನಿಗೆ ಬೇಕಿದ್ದಂಥ ಶೂ ಅನ್ನು, ತನ್ನ ತಂದೆ ತಾಯಿಗಳಿಗೆ ತಂದಂಥ ಗಿಫ್ಟಿನ ಹಣ ಇದೆಯಲ್ಲ ಅದರಲ್ಲಿ ಅವನಿಗೆ ಬೇಕಾದಂಥ ಶೂ, ಬೇಕಾದ ಬಟ್ಟೆ ಮತ್ತೆ ಸ್ವಲ್ಪ ತಿಂಡಿ ಎಲ್ಲವನ್ನು ಕೊಡ್ತಾಳೆ. ಅವನು, ಆ ಬಾಲಕ ಇವಳನ್ನೇ ನೋಡ್ತಾ ಇದ್ದಾನೆ, ಇವಳು ಯಾರು, ನನ್ನೇನೆ ಯಾಕೆ ಹೀಗೆ ಮಾಡಲು, ನನ್ನಿಂದ ಏನಾಗಿದೆ, ನನಗೆ ಈ ರೀತಿ ಮಾಡಲಿಕ್ಕೆ ಇವಳು ಯಾರು, ನನ್ನ ಸಂಬಂಧಿಗಳ. ಹೀಗೆ ನೋಡಿ 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 ಕೊನೆಗೆ ಆ ಮಗುವನ್ನು ಎಲ್ಲಿ ತಂದ್ಲೋ ಅಲ್ಲೇ ಬಿಟ್ಲ. ಬಿಟ್ಟಾಗ ಮಗು ಕೇಳ್ತದಂತೆ, ಮೇಡಮ್ ಆರ್ ಯು ಗಾಡ್, ನೀವು ದೇವರ ಅಂತ. ಆ ಮಗು ಹೇಳುವಂತ ಪ್ರಶ್ನೆಗೆ ಉತ್ತರ ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಅವಳಿಗೆ. ಅವಳು ಹೇಳಿದಂತೆ, ನೋ ನೋ, ಐ ಆಮ್ ನಾಟ್ ಗಾಡ್, ನಾನು ದೇವರಲ್ಲ, ನಾನು ದೇವರ ಸಂಬಂಧಿ ಅಂತ. ಸಂಬಂಧಿ, ರಿಲೇಶನ್ಶಿಪ್. ಆಗ ಅವಳು ಅಳ್ತಾ ಹೇಳ್ತಾರೆ ಬಾಲಕ, ಅದೇ ದೇವರ ಸಂಬಂಧಿ ಆದ್ದರಿಂದಲೇ ನನಗೆ ನೀವು ಒಳ್ಳೇದು ಮಾಡಿದ್ರಿ, ಇಲ್ಲದ್ರೆ ಯಾರು ಮಾಡ್ಲಿಕ್ಕಿಲ್ಲ. ಯಾಕಂದ್ರೆ ನಾನೊಬ್ಬ ಅನಾಥ, ನಾನೊಬ್ಬ ಭಿಕ್ಷುಕ, ನಾನೊಬ್ಬ ಕೆಳ ಮಟ್ಟದವನು. ನೀವು ದೇವರ ಸಂಬಂಧಿ ಆದ್ರಿಂದ ನನಗೆ ನೀವು ಆರೈಕೆ ಮಾಡಿದ್ರಿ. ಅನಂತರ ಅವಳು ನೆನೆಸ್ತಾಳಂತೆ, ಈ ಮಗು ಯಾಕೆ ಹೇಳಿತು. ಕೊನೆಗೆ ತಂದೆ ತಾಯಿ ಗಿಫ್ಟ್ ತರಬೇಕಲ್ಲ, ದುಡ್ಡಿಲ್ಲ, ಖಾಲಿಯಾಗಿದೆ, ಎಲ್ಲ ಮಗುವಿಗೆ ಕೊಟ್ಟಿದ್ದಾಳೆ. ಕೊನೆಗೆ ಅವಳು ತೀರಿದ ಮನೆಗೆ ಹೋಗ್ತಾಳೆ.
ಈ ಅಪ್ಪ ಅಮ್ಮನಿಗೆ ಹೇಗೆ ಹೇಳೋದು? ಆಮೇಲೆ ಅಪ್ಪ ಅಮ್ಮನ ಹತ್ರ ಹೇಳ್ತಾರಂತೆ, ಅಪ್ಪ ನಾನು ನಿಮಗೆ ಗಿಫ್ಟ್ ತರಬೇಕಂತ ದುಡ್ಡು ಇಟ್ಟಿದೆ, ಅದು ಹೀಗೆ ಆಯಿತು. ಅದಕ್ಕೆ ಅಪ್ಪ ಅಮ್ಮ ಹೇಳ್ತಾರಂತೆ, ಮಗು ಏನು ಬೇಡ, ನೀನಿದ್ದೀಯಲ್ಲ ಅದೇ ನಮ್ಮ ಗಿಫ್ಟ್. ನೀನು ಯೇಸುವನ್ನು ತೋರಿಸ್ತೀಯಲ್ಲ ಅದೇ ಗಿಫ್ಟ್. ದೇವರಂತೆ ಜೀವನ ಮಾಡುವುದಿದೆಯಲ್ಲ ಅದೇ ಕ್ರಿಸ್ಮಸ್ ಗಿಫ್ಟ್. ಆ ಕ್ರಿಸ್ಮಸ್ ಅದು. ಅದರಿಂದ ಅಂಥ ಒಂದು ಕ್ರಿಸ್ಮಸ್ ಜೀವಿತವನ್ನು ನಾವು ಮಾಡಲಿಕ್ಕೆ ನಮ್ಮನ್ನು ಒಪ್ಪಿಸಿಕೊಡೋಣ ಅಂತ ಹೇಳಿ ನನ್ನ 2 ಮಾತನ್ನು ಮುಗಿಸ್ತೇನೆ. ವಿಶೇಷವಾಗಿ ಕ್ರಿಸ್ತ ಜಯಂತಿಯ ಸೌಹಾರ್ದ ಕೂಟ ಮತ್ತು ಕಾನೂನು ಮಾಹಿತಿ ಶಿಬಿರವನ್ನು ತಮ್ಮ ಘಟಕದ ಮೂಲಕವಾಗಿ, ಒಕ್ಕೂಟದ ಮೂಲಕವಾಗಿ ಮಾತ್ರವಲ್ಲ ತಮ್ಮ ರಿಜಿಸ್ಟರ್ ಟ್ರಸ್ಟಿನ ಮೂಲಕವಾಗಿ ಆಯೋಜಿಸಿದಂಥ ಡೇನಿಯಲ್ ಕರ್ಕಡ ಇವರ ವಕೀಲರು, ಇವರನ್ನು ಅಭಿನಂದಿಸ್ತೇನೆ. ಹೆಚ್ಚು ಮಾತಾಡಲಿಕ್ಕೆ ಹೋಗುವುದಿಲ್ಲ. 2 ವಿಚಾರಗಳು. ಈಗಾಗಲೇ ಬಿಷಪರು ಬೆಳಿಗ್ಗೆ ಕ್ರಿಸ್ಮಸ್ ಅಂತ ಹೇಳಿದರೆ ಏನು ಎಂಬುದಾಗಿ ಹೇಳ್ತಾರೆ. ಒಂದು, ನಾವು ಪ್ರಾರಂಭದಲ್ಲಿ ದೀಪ ಬೆಳಗಿದ್ದೇವೆ, ಬೆಳಕು ಪ್ರಸರಿಸಲಿ, ಕತ್ತಲೆ ಹೋಗಲಿ ಎಂಬುದಾಗಿ. ಕ್ರಿಸ್ತ ಜಯಂತಿಯಲ್ಲಿ ಒಂದು ಕ್ಯಾಂಡ್ಲ್, ಬೆಳಕು ಪ್ರಸರಿಸಲಿ, ಕತ್ತಲೆ ಹೋಗಲಿ. ಇನ್ನೊಂದು ನಕ್ಷತ್ರ ಹೆಚ್ಚಾಗಿ ಹಗಲಿನಲ್ಲಿ ಕಾಣುವುದಿಲ್ಲ, ಕತ್ತಲೆಯಲ್ಲಿ ಕಾಣ್ತದೆ. ಆ ನಕ್ಷತ್ರ ನೋಡಬೇಕಾದ್ರೆ ಪ್ರಯತ್ನ ಮಾಡಬೇಕು. ಚಿಕ್ಕ ಮಕ್ಕಳನ್ನು ನಕ್ಷತ್ರ ತೋರಿಸಿ ಊಟ ಮಾಡಿಸುವಂಥ ಸಂದರ್ಭಗಳು ಕೂಡ ಇತ್ತು. ಆದ್ದರಿಂದ ಕ್ರಿಸ್ತ ಜಯಂತಿಯಲ್ಲಿ ಹಚ್ಚುವಂಥ ಕ್ಯಾಂಡ್ಲ್ ನಮ್ಮ ಮನೆಯಲ್ಲಿ, ಮನದಲ್ಲಿ ಮಾತ್ರವಲ್ಲ ನಮ್ಮ ಸುತ್ತಮುತ್ತಲೂ ಬೆಳಕು ಪ್ರಸರಿಸಲಿ. ಆ ಬೆಳಕು ಶಾಂತಿ ಸಮಾಧಾನದಿಂದಿರಲಿ. ನಮ್ಮ ಮನೆಯಲ್ಲಿ ಮಾತ್ರವಲ್ಲ ನಮ್ಮ ಸುತ್ತಮುತ್ತಲು ನೆರೆಹೊರೆಯವರಲ್ಲಿ ಆ ಬೆಳಕು ನಕ್ಷತ್ರವಾಗಿ ಪ್ರಜ್ವಲಿಸಲಿ ಎನ್ನುವಂಥದ್ದು ಕ್ರಿಸ್ತ ಜಯಂತಿ ಒಂದು ಸಂದೇಶ. ಇನ್ನು 2ನೇದಾಗಿ ಅವರು ಕಾನೂನು ಮಾಹಿತಿ ಮತ್ತು ಕಾನೂನಿನ ನಡೆದವರಲ್ಲಿ ವಕೀಲರಾಗಿ ತನ್ನ ಕರ್ತವ್ಯವನ್ನು ಅವರು ಮಾಡ್ತಾರೆ. ನೋವಿನಲ್ಲಿ, ದುಃಖದಲ್ಲಿ, ಅಂಧಕಾರದಲ್ಲಿ, ನಿರಾಶೆಯಲ್ಲಿರುವವರು ಈಗಾಗಲೇ ಅನೇಕ ಅರ್ಜಿಗಳು ಇವತ್ತು ಬಂದಿದೆ. ನಿಮ್ಮ ಜೀವನದಲ್ಲಿ ಮತ್ತೊಮ್ಮೆ ಬೆಳಕು ಬರ್ತದೆ, ನಿಮ್ಮ ಜೀವನದಲ್ಲಿ ಮತ್ತೊಮ್ಮೆ ನಿರೀಕ್ಷೆ ಬರ್ತದೆ. ಇದು ಕಾನೂನು. ಆ ಮೂಲಕವಾಗಿ ನಕ್ಷತ್ರ ಮೂಡಿ ಬರಲಿ. ಆದ್ದರಿಂದ ನಮ್ಮ ಕರ್ತ ಕ್ರೂಜೆಯಲ್ಲಿ ಆತನು ನಮಗೋಸ್ಕರವಾಗಿ ಪ್ರಾಣ ಕೊಟ್ಟ ಸಂದೇಶ 2. ಮೊದಲನೆಯ ಕ್ರೂಜೆಯ ಕಂಬ, ದೇವರನ್ನು ಪ್ರೀತಿ ಮಾಡು. 2ನೆಯ ಅಡ್ಡಕಂಬ, ನಿನ್ನ ನೆರೆಯವನನ್ನು ಪ್ರೀತಿ ಮಾಡು. ಆದ್ದರಿಂದ ದೇವರ ಬೆಳಕು, ಸಹಮಾನವರ ಬೆಳಕು ಕ್ರಿಸ್ತ ಜಯಂತಿಯಲ್ಲಿ ಕಂಡುಬಂದಿದೆ. ಆದ್ದರಿಂದ ನಿಮ್ಮೆಲ್ಲರಿಗೆ ಮತ್ತೊಮ್ಮೆ ಕ್ರಿಸ್ತ ಜಯಂತಿಯ ಶುಭಾಶಯಗಳು. ನೂತನ ವರ್ಷ 2026 ಶುಭವಾಗಲಿ. ಇದನ್ನು ಆಯೋಜಿಸಿದ ಕ್ರಿಸ್ತ ಜಯಂತಿ ಸೌಹಾರ್ದ ಕೂಟ ಮತ್ತು ಕಾನೂನು ಶಿಬಿರವನ್ನು ಆಯೋಜಿಸಿದಂಥ ಡೇನಿಯಲ್ ದೇವರಾಜ್ ಕರ್ಕಡ ಇವರನ್ನು ಅಭಿನಂದಿಸುತ್ತಾ, ನಕ್ಷತ್ರದ ಬೆಳಕು, ಬೆಳಗುವ ಬೆಳಕು ಅವರಲ್ಲಿಯೂ ನಮ್ಮಲ್ಲಿಯೂ ಪ್ರಜ್ವಲಿಸಲಿ. ಗೌರವಿಸ್ತಾ ಇದ್ದಾರೆ. ಕಾನೂನು ಮಾಹಿತಿ ಶಿಬಿರ ಇದಕ್ಕೆ ಪ್ರೀತಿಯಿಂದ ನನ್ನನ್ನು ಆಹ್ವಾನಿಸಿದಂಥ ವಕೀಲರು ಡೇನಿಯಲ್ ಕರ್ಕಡ ಅವರನ್ನು ನಾನು ಪ್ರೀತಿಯಿಂದ ಉಪಕಾರ ತಿಳಿಸ್ತೇನೆ. ಅದೇ ರೀತಿಯಲ್ಲಿ ವೇದಿಕೆಯಲ್ಲಿ ಉಪಸ್ಥಿತರಿರತಕ್ಕಂಥ ವಿಶ್ರಾಂತ ಬಿಷಪರು ಹಾಗೂ ಎಲ್ಲ ಸಭಾ ಪಾಲಕಿಯರು ಹಾಗೂ ಗಣ್ಯ ವ್ಯಕ್ತಿಗಳಿಗೂ ನಾನು ವಂದನೆಯನ್ನು ತಿಳಿಸ್ತೇನೆ. ಈಗಾಗಲೇ ಕ್ರಿಸ್ಮಸ್ ಸಂಬಂಧಪಟ್ಟ ಅನೇಕ ಸಂದೇಶಗಳನ್ನು ನೀವು ಕೇಳಿದ್ದೀರಿ. ಕ್ರಿಸ್ಮಸ್ ಅಂದರೆ ಕ್ರಿಸ್ತಸ್ ಮಾಸಸ್, ಕ್ರಿಸ್ತನಿಗೆ ನಮನವನ್ನು ಸಲ್ಲಿಸುವಂಥದ್ದು ಎಂಬುದಾಗಿ. ಒಂದು ಸಂಸ್ಕೃತದಲ್ಲಿ ಒಂದು ಶ್ಲೋಕ ಇದೆ, ಅಸತೋಮ ಸದ್ಗಮಯ, ತಮಸೋಮ ಜ್ಯೋತಿರ್ಗಮಯ, ಮೃತ್ಯೋಮ ಅಮೃತಂಗಮಯ ಎಂಬುದಾಗಿ. ಕತ್ತಲಿನಿಂದ ಬೆಳಕಿನೆಡೆಗೆ, ಅಸತ್ಯದಿಂದ ಸತ್ಯದೆಡೆಗೆ, ಮರಣದಿಂದ ಜೀವದೆಡೆಗೆ ನಡೆಸುವಂಥದ್ದು ಎಂಬುದಾಗಿ. ಈ ಲೋಕಕ್ಕೆ ಮಾನವನಾಗಿ ನರನಾಗಿ ಬಂದ ಯೇಸು ಕ್ರಿಸ್ತನು ಕೂಡ ಇದನ್ನೇ ನಮಗೆ ತೋರಿಸಿಕೊಟ್ಟಂಥದ್ದು. ಇವತ್ತು ನಾವು ಭಾರತ ದೇಶದಲ್ಲಿ ಸರ್ವಧರ್ಮೀಯರಾಗಿ ಏಕತೆಯಲ್ಲಿ, ಐಕ್ಯತೆಯಲ್ಲಿ ಬಾಳೋದಕ್ಕೆ ನಮಗೆ ಕೊಡಲ್ಪಟ್ಟಂಥ ವೇದಿಕೆಗಳನ್ನು ನಾವು ಉಪಯೋಗಿಸುವಾಗಲೂ ಕೂಡ ಪ್ರೀತಿ, ಅನ್ಯೋನ್ಯತೆ, ಸಹಬಾಳ್ವೆ, ಒಬ್ಬರನ್ನೊಬ್ಬರು ಗೌರವಿಸುವಂತಹದ್ದು, ಇದನ್ನು ಕ್ರಿಸ್ಮಸ್ ಹಬ್ಬದ ಈ ಸಂದೇಶ ಕೂಡ ನಮಗೆ ನೀಡುವಂಥದ್ದು ಇದನ್ನೇ. ಆದ್ದರಿಂದ
ಇವತ್ತು ಅನೇಕ ಬಿಷಪರು ಬೆಳಿಗ್ಗೆ ಹೇಳಿದ ಸಂದೇಶ, ಸಭಾಪಾಲಕರುಗಳು ಹೇಳಿದಂಥ ಸಂದೇಶ ಮತ್ತು ಕಥೋಲಿಕ ಧರ್ಮಗುರುಗಳು ಹೇಳಿದಂಥ ಸಂದೇಶ ಕೂಡ ಬಹಳ ಪ್ರಾಮುಖ್ಯವಾದಂಥ ಸಂದೇಶ. ಲವ್ ಒನ್ ಎನದರ್, ಒಬ್ಬರನ್ನೊಬ್ಬರು ಪ್ರೀತಿಸಿರಿ, ಆ್ಯಂಡ್ ರೆಸ್ಪೆಕ್ಟ್ ಟು ಒನ್ ಎನದರ್, ಒಬ್ಬರನ್ನೊಬ್ಬರು ಗೌರವಿಸಿರಿ, ಆ್ಯಂಡ್ ಲಿವ್ ಟುಗೆದರ್, ನೀವು ಜೊತೆಯಾಗಿ ಬಾಳ್ರಿ ಎಂಬುದಾಗಿ. ಇವತ್ತು ಬಹಳ ಕಷ್ಟ. ಅದಕ್ಕೆ ಕಾನೂನು ಸಂಬಂಧಪಟ್ಟಂಥ ಮಾಹಿತಿಗಳಲ್ಲೂ ಕೂಡ ನಾವು ನೋಡುವಾಗ ಇವತ್ತು ಎಲ್ಲರೂ ಕೂಡ ಹೋರಾಟ ಮಾಡುವಂಥದ್ದು, ನ್ಯಾಯಕ್ಕಾಗಿ, ಸತ್ಯಕ್ಕಾಗಿ, ಧರ್ಮಕ್ಕಾಗಿ ಮತ್ತು ತಮ್ಮ ಒಂದು ಸ್ವಾರ್ಥಕ್ಕಾಗಿಯೂ ಕೂಡ ಇವತ್ತು ಹೋರಾಟ ಮಾಡುವಂಥದ್ದನ್ನು ನೋಡ್ತೇವೆ. ಆದರೆ ಕ್ರಿಸ್ಮಸ್ ಹಬ್ಬದ ಈ ಸಮಯದಲ್ಲಿ, ಈ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಕ್ರಿಸ್ತನು ನಮಗೆ ತೋರಿಸಿಕೊಟ್ಟಂಥ ಪ್ರೀತಿ, ಸಹಬಾಳ್ವೆ, ಮಾನವೀಯತೆ ಇವುಗಳನ್ನು ನಾವು ನಮ್ಮ ಬದುಕಿನಲ್ಲಿ ಅಳವಡಿಸಿಕೊಂಡು ಸಾಗುವುದಾದರೆ ಕೊಟ್ಟು ಸ್ವಾಗತಿಸಬೇಕಾಗಿ ವಿನಂತಿ. ಧರ್ಮಸ್ಯ ವಿಜಯೋ ಭೂಯಾತ್ ಅಧರ್ಮಸ್ಯ ಪರಾಭವಃ ಸದ್ಭಾವಾನಾಂ ಪ್ರಾಣಭೃತಾಂ ಭೂಯಾತ್ ವಿಶ್ವಸ್ಯ ಮಂಗಲಂ. ಕ್ರಿಸ್ಮಸ್ ಸೌಹಾರ್ದ ಕೂಟ. ಧರ್ಮವೇದಿಕೆಯಲ್ಲಿ ಆಸೀನರಾಗಿರತಕ್ಕಂತಹ ಗುರುಗಳು, ಮಹನೀಯರು, ಎಲ್ಲ ಧರ್ಮದ ಪ್ರಮುಖ ಮುಖಂಡರು ಮತ್ತು ಈ ಸೌಹಾರ್ದ ಕೂಟದಲ್ಲಿ ಭಾಗವಹಿಸಲು ಬಂದಿರುವಂತಹ ಆತ್ಮೀಯ ಬಂಧುಗಳೇ, ಮೊದಲಾಗಿ ಪ್ರೀತಿಗೆ ಬೆಲೆ ಕಟ್ಟುವುದಕ್ಕಾಗುವುದಿಲ್ಲ. ಸೌಹಾರ್ದತೆ ಹೇಳುವಂಥದ್ದು ಪ್ರೀತಿಯಿಂದ ಹುಟ್ಟಲ್ಪಡುವಂಥದ್ದು. ಆ ಪ್ರೀತಿಯೇ ಇವತ್ತಿನ ಈ ದಿನದಲ್ಲಿ ಅವಕಾಶವನ್ನು ಕಲ್ಪಿಸಿಕೊಂಡು ನಿಮ್ಮೆಲ್ಲರ ಜೊತೆ ಒಂದು ಭಾಗವಹಿಸುವಂತಹ ಸುಯೋಗವನ್ನು ನನಗೆ ಕೊಟ್ಟಿದೆ ಅನ್ನುವುದನ್ನು ಮೊದಲಾಗಿ ತಿಳಿಸ್ತಾ, ಹೇಳಿದ ಸಮಯಕ್ಕೆ ಸರಿಯಾಗಿ ಬರಲು ಅನಾನುಕೂಲವಾದದ್ದಕ್ಕೆ ವೇದಿಕೆಯಲ್ಲಿರುವ ಗಣ್ಯರಲ್ಲೂ ಮುಂಭಾಗದಲ್ಲಿರುವ ಆತ್ಮೀಯರಲ್ಲೂ ಕ್ಷಮೆಯನ್ನು ಯಾಚಿಸ್ತಾ, ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳನ್ನು ಎಲ್ಲರಿಗೂ ಮೊದಲಾಗಿ ತಿಳಿಸಿ, ನಮ್ಮೆಲ್ಲ ಸೃಷ್ಟಿಕರ್ತನಾದಂತಹ ಭಗವಂತನಿಗೆ ವಂದಿಸಿ ಒಂದೆರಡು ಮಾತುಗಳನ್ನು ಆಡಲಿಚ್ಛಿಸ್ತೇನೆ. ತುಂಬ ವರ್ಷಗಳಿಂದ ಈ ಕೂಟದಲ್ಲಿ ಭಾಗವಹಿಸುವಂತಹ ಅವಕಾಶವನ್ನು ಆತ್ಮೀಯರಾದಂತಹ ದೇವರಾಜವರು ಉಳಿದೆಲ್ಲರ ಒಂದು ಪ್ರೀತಿಯೊಂದಿಗೆ ನನ್ನನ್ನು ಕರೆಯುತ್ತಾ ಇದ್ದಾರೆ. ಇಲ್ಲಿ ಮತಭೇದ, ಧರ್ಮಭೇದ, ಜಾತಿಭೇದ ಯಾವುದೂ ಗಣನೆಗಿಲ್ಲ. ಇರುವುದೊಂದು ಸೌಹಾರ್ದತೆ. ಸೌಹಾರ್ದತೆ ಅನ್ನುವುದರ ಒಂದು ಮೂಲ ಸ್ವರೂಪ ಆತ್ಮೀಯತೆ, ಪ್ರೀತಿ ಮತ್ತು ವಿಶ್ವಾಸ. ಮಿತ್ರರಲ್ಲಿ ಆತ್ಮೀಯತೆ, ಬಂಧುಗಳಲ್ಲಿ ಪ್ರೀತಿ, ತಾಯಿ ತಂದೆಯರಲ್ಲಿ ಅಗಾಧವಾದ ವಿಶ್ವಾಸ. ಒಂದು ಮಗುವನ್ನು ಎತ್ತಿ ಮೇಲೆ ಬಿಸಾಡಿ ಅದೇ ಅಪ್ಪ ಕೈಯಲ್ಲಿ ಹಿಡ್ಕೊಳ್ಳುತ್ತಾನೆ. ಮಗುವಿಗಿರುವ ವಿಶ್ವಾಸ ಅಪ್ಪ ಕೈ ಬಿಡುವುದಿಲ್ಲ ಅಂತ. ಅಪ್ಪನಿಗಿರುವ ವಿಶ್ವಾಸ ಮಗುವನ್ನು ಬಿಡುವುದಕ್ಕೆ ನಾನು ಬಿಡುವುದಿಲ್ಲ ಅಂತ. ಅದೇ ಸೌಹಾರ್ದತೆ ನಮಗೂ ಭಗವಂತನಿಗೂ ಇರುವಂಥದ್ದು. ನಹಿ ಕಲ್ಯಾಣಕೃತ ಕಶ್ಚಿತ್ ದುರ್ಗತಿಂ ತ್ರಾತ ಗಚ್ಚತಿ. ನಾವೆಲ್ಲ ಈ ಭಾರತ ದೇಶದಲ್ಲಿ ಹಿಂದೂ ಧರ್ಮದಲ್ಲಿ ಭಗವದ್ಗೀತೆಯನ್ನು ಉನ್ನತ ಸ್ಥಾನದಲ್ಲಿ ಇಟ್ಟಿದ್ದಾರೆ.
ಹೇಗೆ ಕ್ಯಾಥೋಲಿಕ್ ಪಂಥದಲ್ಲಿ ಬೈಬಲ್ ಇದೆಯೋ, ಇನ್ನು ಮುಸಲ್ಮಾನ ಪಂಥದಲ್ಲಿ ಕುರಾನ್ ಗ್ರಂಥ ಇದೆಯೋ, ಅದೇ ರೀತಿ ಎಲ್ಲ ಒಂದೊಂದು ಧರ್ಮದಲ್ಲೂ ಒಂದೊಂದು ಗ್ರಂಥಗಳನ್ನು ಶ್ರೇಷ್ಠ ಸ್ಥಾನದಲ್ಲಿಟ್ಟಿದ್ದಾರೆ. ಭಗವದ್ಗೀತೆ ಅನ್ನುವಂಥದ್ದು ಹಿಂದೂ ಧರ್ಮದ ಒಂದು ಶ್ರೇಷ್ಠವಾದಂತಹ ಗ್ರಂಥ. ಜೀವನದ ಆಗುಹೋಗುಗಳನ್ನು ತಿಳಿಸುವ ಮೂಲಕ ಮನುಷ್ಯ ಪ್ರಪಂಚದಲ್ಲಿ ಹೇಗೆ ಬದುಕಬೇಕು, ಇನ್ನೊಬ್ಬರನ್ನು ಬದುಕುವುದಕ್ಕೆ ಹೇಗೆ ಅವಕಾಶವನ್ನು ಕಲ್ಪಿಸಿಕೊಡಬೇಕು, ಇನ್ನೊಬ್ಬರ ದುಃಖದಲ್ಲಿ ಪಾಲ್ಗೊಳ್ಳುವುದರ ಮೂಲಕ ಹೇಗೆ ಸುಖವನ್ನು ಕಂಡುಕೊಳ್ಳಬೇಕನ್ನುವ ಒಂದು ಒಳ್ಳೆಯ ಮಾರ್ಗವನ್ನು ತೋರಿಸುವಂಥದ್ದು. ಅದರಲ್ಲಿ ಶ್ರೀಕೃಷ್ಣ ಅರ್ಜುನನಿಗೆ ಹೇಳಿದ ಮಾತು, ನಹಿ ಕಲ್ಯಾಣ ಕೃತ ಕಶ್ಚಿತ್ ದುರ್ಗತಿಂ ತ್ರಾತ ಗಚ್ಚತಿ. ಯಾರು ನನ್ನನ್ನು ಹಿಡ್ಕೊಳ್ತಾರೋ ಅವರನ್ನು ನಾನು ಕೈ ಬಿಡುವುದಿಲ್ಲ. ಇದೇ ಸೌಹಾರ್ದತೆ. ನಾವು ಭಗವಂತನನ್ನು ಹಿಡ್ಕೊಂಡ್ರೆ ಭಗವಂತ ನಮ್ಮ ಕೈ ಬಿಡುವುದಿಲ್ಲ. ಆ ನಂಬಿಕೆ ವಿಶ್ವಾಸ ನಮ್ಮಲ್ಲಿ ಇದೆ ಅಂತ ಆದರೆ ಯಾವತ್ತೂ ಕೂಡ ದ್ವೇಷ ಅನ್ನುವಂಥದ್ದು ಹುಟ್ಟುವುದಕ್ಕೆ ಸಾಧ್ಯವೇ ಇಲ್ಲ. ಈ ಪ್ರಪಂಚ ವಿಶಾಲವಾಗಿದೆ. ಹುಟ್ಟುವಾಗ ಯಾರು ನಾವು ಇಂತಹ ಧರ್ಮದಲ್ಲಿ ಹುಟ್ಟುತ್ತೇವೆ, ಇಂತಹ ತಾಯಿ ತಂದೆಯರಿಗೆ ಹುಟ್ಟುತ್ತೇವೆ, ಇದನ್ನೆಲ್ಲ ತಿಳ್ಕೊಂಡು ಹುಟ್ಟಿದವರಲ್ಲ. ಹುಟ್ಟಿದ ಬಳಿಕ ನಮಗೆ ಗೊತ್ತಾದದ್ದು ನಮ್ಮ ಅಮ್ಮ ಯಾರು, ಅಪ್ಪ ಯಾರು, ನಮ್ಮ ಧರ್ಮ ಯಾವುದು, ನಮ್ಮ ದೇಶ, ನಮ್ಮ ಊರು, ಪ್ರತಿಯೊಂದು ನಮ್ಮ ಅನುಭವಕ್ಕೆ ಬಂದದ್ದು ನಮ್ಮ ಬೆಳವಣಿಗೆಯಲ್ಲಿ. ಹಾಗಾದರೆ ನಮ್ಮ ಜನ್ಮಕ್ಕೆ ಕಾರಣ ಭಗವಂತ, ಮೃತ್ಯು ಅವನ ನಿರ್ಣಯ. ಹುಟ್ಟಿದವರು ಈ ಪ್ರಪಂಚದಲ್ಲಿ ಶಾಶ್ವತವಾದ ಬದುಕನ್ನು ಕಾಣುವುದಕ್ಕೆ ಸಾಧ್ಯವೇ ಇಲ್ಲ. ಒಂದಲ್ಲ ಒಂದು ದಿನ ಮರಣ ಹೇಳುವಂಥದ್ದು ಕಟ್ಟಿಟ್ಟ ಬುತ್ತಿ. ಅದು ಯಾವಾಗಲೂ ಬರಬಹುದು, ಯಾವ ಕ್ಷಣದಲ್ಲೂ ಬರಬಹುದು. ಮಾತಾಡ್ತಾ ಇರುವಾಗ ಮರಣಿಸಿದವರಿದ್ದಾರೆ, ನಡೆದುಕೊಂಡು ಹೋಗುವಾಗ ಮರಣಪಟ್ಟವರಿದ್ದಾರೆ. ಮೃತ್ಯು ಹೇಗೆ ನಮ್ಮನ್ನು ಆವರಿಸ್ತದೆ ಅನ್ನುವಂಥದ್ದು ನಮಗೆ ತಿಳಿಯುವುದಕ್ಕೆ ಸಾಧ್ಯವೇ ಇಲ್ಲ. ನಿನ್ನೆಯವರೆಗಿನ ಜೀವನ ನಮಗೆ ಗೊತ್ತು, ಈಗ ಹೇಗೆ ಬದುಕುತ್ತಾ ಇದ್ದೇವೆ ಅದು ನಮಗೆ ತಿಳಿದಿದೆ. ಇವತ್ತು ಸಂಜೆ ಬೇಡ, ಈಗ ಮಧ್ಯಾಹ್ನದ ನಂತರ, ನಾಳೆ ಗೊತ್ತಿಲ್ಲ. ನಾವಿಷ್ಟೇ ಪ್ರಾರ್ಥಿಸಬೇಕಾದದ್ದು, ನಿನಗೊಬ್ಬನಿಗಲ್ಲದೆ ನಿನ್ನನ್ನೊಬ್ಬನನ್ನು ಬಿಟ್ಟು, ಅಂದರೆ ಭಗವಂತನನ್ನು, ಇನ್ನೊಬ್ಬರಲ್ಲಿ ಯಾಚನೆ ಮಾಡುವ ಪರಿಸ್ಥಿತಿ ಬರದ ಹಾಗೆ ನೋಡಿಕೋ. ಒಂದು ವೇಳೆ ಮರಣ ಬರ್ತದೆ ಅಂತ ಆದರೆ ಇನ್ನೊಬ್ಬರಿಗೆ ಹೊರೆಯಾಗಿ ಅಯ್ಯೋ ಇನ್ನೂ ಬದುಕಿದ್ದಾರಲ್ಲ ಅಂತ ಹೇಳುವ ಸ್ಥಿತಿ ಬರದಂತಹ ಸುಖ ಮರಣವನ್ನು ನನಗೆ ಅನುಗ್ರಹಿಸು. ನನ್ನ ಜೀವನದಲ್ಲಿ ಯಾರಿಗೂ ಕೆಡುಕನ್ನು ಎಣಿಸುವಂತೆ ಮಾಡಬೇಡ. ಎಲ್ಲ ಧರ್ಮದವರನ್ನು ಪ್ರೀತಿಸುವಂತಹ ಒಂದು ಮನೋಭಾವವನ್ನು ನನಗೆ ಕೊಡು. ಯಾವತ್ತೂ ಕೂಡ ಅಹಂಕಾರ ಪ್ರವೃತ್ತಿಯನ್ನು ನನ್ನಲ್ಲಿ ಕೊಡದೆ ನನ್ನನ್ನು ಉದ್ಧರಿಸು. ಇದು ಪ್ರಾರ್ಥನೆ. ಪ್ರಾಪಂಚಿಕವಾದ ಬದುಕಲ್ಲಿ ಕೆಲವರನ್ನು ಕಂಡಾಗ ನಮಗೆ ಅನ್ನಿಸ್ತದೆ ಯಾವತ್ತೋ ಇವರನ್ನು ನೋಡಿದ್ದೇವೆ ಅಂತ. ಅದು ಈ ಜನ್ಮದಲ್ಲೇ ಆಗಬೇಕು ಅಂತಿಲ್ಲ, ಜನ್ಮ ಜನ್ಮಾಂತರದ ಸಂಬಂಧ. ಯಾರನ್ನೂ ಕಡೆಗಣಿಸುವಂತಿಲ್ಲ. ಕೇವಲ ಮುಖವನ್ನು ನೋಡಿ ಒಬ್ಬರ ಗುಣವನ್ನು ನಿರ್ಣಯ ಮಾಡುವುದಕ್ಕಾಗುವುದಿಲ್ಲ. ವಜ್ರಾದಪಿ ಕಠೋರಾಣಿ ಮೃದೂನಿ ಕುಸುಮಾದಪಿ. ನಾವೆಲ್ಲ ಶಾಲೆಗೆ ಹೋಗುವಾಗ ನಮ್ಮ ಉಪಾಧ್ಯಾಯರನ್ನು, ನಮ್ಮ ಗುರುಗಳನ್ನೆಲ್ಲ ನೋಡಿ ನಾವು ಏನೇನೋ ಕಲ್ಪನೆಯನ್ನು ಮಾಡಿಕೊಂಡಿದ್ದೆವು. ಬೈತಾರೆ, ಪೆಟ್ಟು ಕೊಡ್ತಾರೆ, ಶಿಕ್ಷೆ ಕೊಡ್ತಾರೆ ಅಂತ. ಆ ಶಿಕ್ಷೆ ಯಾಕೆ ಅಂತ ಅನುಭವಕ್ಕೆ ಬಂದದ್ದು ನಾವು ಬೆಳೆದ ಬಳಿಕ. ಶಿಕ್ಷೆ ಇಲ್ಲದ ಶಿಕ್ಷಣ ಅದು ವ್ಯರ್ಥ. ಮಕ್ಕಳಿಗೆ ಅಪ್ಪ ಅಮ್ಮ ಬಡಿತಾರೆ, ಬೈತಾರೆ ಅಂತ ಆದರೆ ಅದರ ಹಿಂದೆ ಒಳ್ಳೆಯ ಭಾವನೆ ಇದೆ. ನನ್ನ ಮಕ್ಕಳಿಗೆ ಇನ್ನೊಬ್ಬರು ಬೈಬಾರದು ಹೇಳುವ ಭಾವನೆ ಆ ಅಪ್ಪಮ್ಮನಿಗಿರುವ ಕಾರಣವೇ ತಂದೆ ತಾಯಿಗಳು ಮಕ್ಕಳಿಗೆ ಬೈಯುವಂಥದ್ದು. ಅದೇ ಗುಣ ಶಿಕ್ಷಕರನ್ನು ಬಿಟ್ಟು ಬೇರೆ ಯಾರಿಗೂ ಇಲ್ಲ. ಶಿಕ್ಷಕರಾದವರು ಅಪ್ಪಮ್ಮನ ಸ್ಥಾನವನ್ನು ತುಂಬುತ್ತಾರೆ. ಅಪ್ಪನಲ್ಲಿ ಅಪ್ಪನನ್ನು ಮಾತ್ರ ಕಾಣಬಹುದು, ಅಮ್ಮನಲ್ಲಿ ಅಮ್ಮನನ್ನು ಮಾತ್ರ ಕಾಣಬಹುದು. ಶಿಕ್ಷಕರಲ್ಲಿ ಹಾಗಲ್ಲ. ಶಿಕ್ಷಕ ಶಿಕ್ಷಕಿಯರಲ್ಲಿ ಅಪ್ಪ ಅಮ್ಮ ಇಬ್ಬರನ್ನೂ ಕಾಣಬಹುದು. ನಮ್ಮನ್ನು ಪ್ರತಿಯೊಂದು ಕ್ಷಣದಲ್ಲೂ ನಮ್ಮ ತಪ್ಪನ್ನು ತಿದ್ದಿ ಹೇಳುವಂತಹ ಒಂದು ಅಧಿಕೃತವಾದ ಅರ್ಹತೆ ಇದ್ದರೆ ಅದು ಶಿಕ್ಷಕ ಶಿಕ್ಷಕಿಯರಿಗೆ, ಗುರುಸ್ಥಾನದಲ್ಲಿ ಇರುವವರಿಗೆ. ಅದರಿಂದಲೇ ಇರಬಹುದು ಕ್ಯಾಥೋಲಿಕ್ ಧರ್ಮದಲ್ಲಿ ಒಂದು ಗುರುಸ್ಥಾನ, ಹಿಂದೂ ಧರ್ಮದಲ್ಲಿ ಗುರುಸ್ಥಾನ, ಸನ್ಯಾಸ ಸ್ಥಾನ, ಮುಸ್ಲಿಂ ಸಮುದಾಯದಲ್ಲಿ ಒಂದು ಗುರುಸ್ಥಾನ,
ಅವರೆಲ್ಲ ಏನು ಹೇಳ್ತಾರೋ ಅದು ನಮಗೆ ಒಳ್ಳೆಯ ಹಾದಿ. ಸಜ್ಜನರು ದುರ್ಮಾರ್ಗವನ್ನು ಯಾವತ್ತೂ ಬೋಧಿಸುವುದಿಲ್ಲ, ಸನ್ಮಾರ್ಗವನ್ನು ಮಾತ್ರ ಬೋಧಿಸ್ತಾರೆ. ತಿಳುಕೊಳ್ಳುವ ರೀತಿ ಅದು ನಮ್ಮ ಕೈಯಲ್ಲಿ. ಕೈಯಲ್ಲೊಂದು ಆಯುಧ ಏನಾದರೂ ಉಂಟು ಅಂತಾದರೆ ಬೇರೆ ಆಯುಧಗಳು ಬೇಡ, ಕೈಯಲ್ಲಿರತಕ್ಕಂತಹ ಉಗುರುಗಳು ಸಾಕು. ಅದನ್ನು ಉಪಯೋಗ ಮಾಡುವ ರೀತಿಯಲ್ಲಿದೆ. ಮನುಷ್ಯನ ಶರೀರ ಇಡೀ ವಿಷ. ನಾವೆಲ್ಲ ಹಾವುಗಳನ್ನು ಪೂಜಿಸುವ ಸಂಪ್ರದಾಯ ಉಂಟು ನಮಗೆ. ಹಾವುಗಳಿಗೆ ಹಲ್ಲಿನಲ್ಲಿ ಮಾತ್ರ ವಿಷ, ಮನುಷ್ಯನಿಗೆ ಮೈಡೀ ವಿಷ. ಇನ್ನೊಬ್ಬರು ಒಳ್ಳೆ ಬಟ್ಟೆಯನ್ನು ಉಟ್ಟರೂ ನಮಗೆ ಕಾಣುವುದಕ್ಕಾಗುವುದಿಲ್ಲ, ಒಳ್ಳೆ ವಿದ್ಯಾವಂತರಾದರೂ ಕಾಣುವುದಕ್ಕಾಗುವುದಿಲ್ಲ. ಮಾತ್ಸರ್ಯ ಅನ್ನುವಂಥದ್ದು ನಮ್ಮಲ್ಲಿ ತುಂಬಿ ತುಳುಕುತ್ತಾ ಇದೆ. ಆ ವಿಷಕ್ಕೆ ಔಷಧವೇ ಇಲ್ಲ. ಅಂತಹ ವಿಷವನ್ನು ನಾವು ಮೊದಲು ಬಿಡಬೇಕು, ಅಮೃತವನ್ನು ಉಣ್ಣಬೇಕು. ಅಮೃತ ಯಾವುದು? ಪ್ರೀತಿ. ಎಲ್ಲರೊಂದಿಗೆ ಸಮಾನವಾದಂತಹ ಭಾವನೆಯಲ್ಲಿ ನಮ್ಮ ಧರ್ಮವನ್ನು ಉಳಿಸಿಕೊಂಡು, ನಮ್ಮ ಧರ್ಮದಲ್ಲಿ ನಾವು ಆಚಾರವಂತರಾಗಿದ್ದುಕೊಂಡು, ಎಲ್ಲ ಧರ್ಮಗಳನ್ನು ಪ್ರೀತಿಸಿ ಗೌರವಿಸಿ ಎಲ್ಲರೂ ನಮ್ಮವರು ಹೇಳುವ ಭಾವನಾತ್ಮಕ ದೃಷ್ಟಿಯಿಂದ ನಾವು ಬದುಕಿದೆವು ಅಂತ ಆದರೆ ನಮ್ಮ ಜೀವನ ಪಾವನ. ಒಂದು ದಿನ ಬದುಕಿದರೂ ಸಾಕು, ಜನ್ಮ ಸಾರ್ಥಕ. ಅಂತಹ ಒಂದು ಸಾರ್ಥಕ್ಯದ ಕ್ಷಣಗಳು ಸೌಹಾರ್ದತೆಯ ಈ ಸಂದರ್ಭದಲ್ಲಿ ಕ್ರಿಸ್ಮಸ್ ಹಬ್ಬವನ್ನು ಆಚರಿಸುತ್ತಿರುವಂಥದ್ದು ಧರ್ಮವನ್ನು ಬೋಧಿಸಿ, ಧರ್ಮ ಮಾರ್ಗವನ್ನು ಸೂಚಿಸಿ, ಸ್ವರ್ಗದ ಬಾಗಿಲನ್ನು ಹೇಗೆ ಮುಟ್ಟುವುದು ಅನ್ನುವುದನ್ನು ಪ್ರಪಂಚ ಮುಖಕ್ಕೆ ತಿಳಿಸಿದ, ಎಲ್ಲ ಕಷ್ಟವನ್ನು ದೈಹಿಕವಾಗಿ ಅನುಭವಿಸಿ ಸುಖವನ್ನು ಲೋಕಕ್ಕೆ ಹಂಚಿದ ಆ ಯೇಸು ಕ್ರಿಸ್ತ ಧರ್ಮಾತ್ಮ, ಪುಣ್ಯಾತ್ಮ, ಅಂತಹ ಅವರ ನಾಮಸ್ಮರಣೆಯನ್ನು ಮಾಡುವುದರ ಮೂಲಕ, ಅವರ ಆದರ್ಶವನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳುವುದರ ಮೂಲಕ ನಮ್ಮ ಧರ್ಮವನ್ನು ಗೌರವಿಸಿಕೊಂಡು ನಾವು ಬದುಕಿದರೆ ಜನ್ಮ ಸಾರ್ಥಕವಾಗುತ್ತದೆ ಅಂತ ಹೇಳುವ ಧರ್ಮ ಸಂದೇಶವನ್ನು ಹೇಳುತ್ತಾ, ಸಂದೇಶವನ್ನು ತಿಳಿಸುವುದಕ್ಕೆ ಅವಕಾಶವನ್ನು ಮಾಡಿಕೊಟ್ಟದ್ದಕ್ಕಾಗಿ ಕೃತಜ್ಞತಾಪೂರ್ವಕವಾಗಿ ಅಭಿನಂದನೆಯನ್ನು ಹೇಳಿ ಮಾತನ್ನು ಮುಗಿಸ್ತೇನೆ. ಜೈ ಶ್ರೀರಾಮ್. ರತ್ನಾಕರ ದೌತಪದಾಂ ಹಿಮಾಲಯ ಕಿರೀಟನಿಂ ಬ್ರಹ್ಮರಾಜಶ್ರತ್ನಾಢ್ಯಾಂ ವಂದೇ ಭಾರತ ಮಾತರಂ. ಹಿಮಾಲಯ ಸಮಾರಾಭ್ಯಾಂ ಯಾವದಿಂದು ಸರೋವರಂ ತಂ ದೇವ ನಿರ್ಮಿತಂ ದೇಶಂ ಹಿಂದುಸ್ತಾನಂ ಪ್ರಚಕ್ಷತಿ. ಐಷಾ, ನಾನು ಕನ್ನಡ ಮಾಧ್ಯಮದಲ್ಲಿ ಕಲ್ತಿರ್ಬೇಕಾದ್ರೆ ಮೆಡ್ಲಿನ್ ಶಾಲೆಯಲ್ಲಿ ಓದಿದ್ದೆ. 23 ತಾರೀಕಿನಿಂದ ಸಾಧಾರಣ 1 ತಾರೀಕು ತನಕ ನಮಗೆ ಒಂದು ಬಾರಿಯ ಸಡಗರ ಇತ್ತು. ಆ ಗೋದಲಿ ಮಾಡುವಂಥದ್ದು, ಆ ಸ್ಪ್ರಿಂಕ್ಲರ್ ಅನ್ನ ಇಟ್ಕೊಂಡು ಪೈಪನ್ನ ಒಟ್ಟೆ ಮಾಡಿ ಆ ಆಣಿಯನ್ನ ಎಲ್ಲ ಮಾಡ್ಕೊಂಡು ಮಾಡುವಂಥ ಕ್ರಿಯೇಟಿವಿಟಿ ಇವತ್ತಿನ ದಿನದಲ್ಲಿ ಪ್ರಾಯಶಃ ಕಮ್ಮಿ ಆಗಿದೆ. ನಾವು ವಿದ್ಯಾರ್ಥಿಗಳಿಗೆ ಶಿಕ್ಷಣವನ್ನ ಕೊಡ್ಲಿಕ್ಕೆ ಹೋಗುವುದ್ರ ಜೊತೆಗೆ ಪುಸ್ತಕದ ಬದನೆಕಾಯಿ ಎನ್ನುವಂಥ ಶಿಕ್ಷೆಯನ್ನು ಕೊಡ್ತಾ ಕೌಶಲ್ಯವನ್ನ ಕಮ್ಮಿ ಮಾಡ್ತಾ ಇದ್ದೀವಿ. ಆಗ್ತಾನೆ ವಾದಿರಾಜ ಉಪಾಧ್ಯಾಯ ಗುರುಗಳು ಹೇಳಿದ್ರು ಶಿಕ್ಷಕ ಹುದ್ದೆಯ ಮಹತ್ವವನ್ನ. ಇವತ್ತು ಶಿಕ್ಷಕರು ಕಣ್ಣು ಗುರಾಯಿಸಿ ನೋಡಿದ್ರೆ ಒಂದಷ್ಟು ಕೇಸುಗಳು ಶಿಕ್ಷಕರ ಮೇಲೆ ಬರ್ತಾ ಇರುವಂಥದ್ದು ನಾನು ಪ್ರಾಯಶಃ ನ್ಯಾಯವಾದಿಯಾಗಿ ಕಂಡಿದ್ದೀನಿ. ಇದು ವಾಸ್ತವ ಸತ್ಯ. ಇವತ್ತು ಕಾನೂನನ್ನ ಉಪಯೋಗಿಸುವುದಕ್ಕಿಂತ ಜಾಸ್ತಿ ದುರುಪಯೋಗ ಮಾಡ್ತಾರೆ. ಸಂವಿಧಾನ ಇದೆ, ಸಂವಿಧಾನ ನಮಗೆ ಹಕ್ಕುಗಳನ್ನು ಕೊಡ್ತದೆ, ಕರ್ತವ್ಯಗಳನ್ನು ಕೊಡ್ತದೆ, ಶಿಸ್ತನ್ನ ಕಲಿಸ್ತದೆ, ಎಲ್ಲ ಧರ್ಮವನ್ನ ಸಮಭಾವವಾಗಿ ನೋಡ್ತದೆ. ಯಾವುದೇ ಕಾನೂನು ಬಂದಿರಬೇಕಾದ್ರೆ ಎಲ್ಲಿಂದ ಬಂತು ಅಂತ ಒಂದು ಪ್ರಶ್ನೆ ಉದ್ಭವ ಆಗುತ್ತೆ. ನಾನು ಆಗ್ಲೇ ಒಂದು ಮಾತು ಹೇಳಿದೆ, ಹಿಮಾಲಯ ಸಮಾರಾಭ್ಯಾಂ ಯಾವದಿಂದು ಸರೋವರಂ ತಂ ದೇವ ನಿರ್ಮಿತಂ ದೇಶಂ ಹಿಂದುಸ್ತಾನಂ ಪ್ರಚಕ್ಷತಿ ಅಂತ. ಅದರ ಅರ್ಥ ಹಿಂದೂಸ್ತಾನ ಎನ್ನುವಂಥದ್ದು ದೇವ ನಿರ್ಮಿತ ಭೂಮಿ, ಇದು ಕರ್ಮ ಭೂಮಿ, ಇದು ಧರ್ಮ ಭೂಮಿ. ಧರ್ಮ ಎನ್ನುವಂಥದ್ದು ಕೇವಲ ಹಿಂದೂ ಧರ್ಮ ಅಥವಾ ಕ್ರೈಸ್ತ ಧರ್ಮ ಅಂತಲ್ಲ. ಮಾನವ ಧರ್ಮವನ್ನ ಮಾಧವನಂತ ನೋಡುವಂತಹ ಧರ್ಮ. ನಾವು ಕೆಲಸಗಳಲ್ಲಿ ಕರ್ಮಗಳಲ್ಲಿ ಧರ್ಮವನ್ನ ಕಂಡವರು. ಕಾಯಕವೇ ಕೈಲಾಸ. ನಾವು ನಮ್ಮ ಮನೆಯಲ್ಲಿ ಬೆಳೆದಿರತಕ್ಕಂತಹ ಗಿಡ ಪೊದೆಗಳಲ್ಲೂ ದೇವರನ್ನ ಕಂಡವರು, ಅದರಲ್ಲೂ ಜೀವವಿದೆ ಎನ್ನುವಂತ ತತ್ವವನ್ನ ಪರಿಪಾಲಿಸಿಕೊಂಡು ಬಂದವರು. ಪ್ರಾಯಶಃ ಇವತ್ತು ಕಾನೂನಿನ ಉಗಮ ಎಲ್ಲಿಂದ ಆಯಿತು ಅಂತ ಹೇಳಿದ್ರೆ ಪ್ರತಿಯೊಂದು ಧರ್ಮ ಗ್ರಂಥಗಳ ಮೂಲಕ ಆಯಿತು. ನಾನು
ಭಗವದ್ಗೀತೆಯ 18 ಅಧ್ಯಾಯಗಳು. ಮೊನ್ನೆ ತಾನೇ ಕೃಷ್ಣ ಮಠದಲ್ಲಿ ನಡೆತಕ್ಕಂಥ ಗೀತಾ ಜಯಂತಿಯಲ್ಲಿ ಪಾಲ್ಗೊಂಡಿದ್ದೆ. ಏನು ಕಲಿಸ್ತದೆ? ಜ್ಞಾನ ಯೋಗ, ಕರ್ಮಯೋಗ, ಮುಕ್ತಿಯೋಗ. ಜ್ಞಾನ ಫಸ್ಟು. ಯಾವಾಗ ಜ್ಞಾನ ಇದೆ ಅವನಿಗೆ ಕರ್ಮ ಮಾಡಲಿಕ್ಕೆ ಗೊತ್ತಿರುತ್ತೆ. ಕರ್ಮ ಅಂತ ಹೇಳಿದ್ರೆ ಕರ್ಮ ಅಲ್ಲ, ಕೆಲಸ. ನಾವಿವತ್ತು ಕರ್ಮ ಎನ್ನುವಂಥದ್ದು ಇನ್ವೈಟೆಡ್ ಕೋಮದಲ್ಲಿ ಬರ್ತಿದ್ದೀವಿ. ಅವನೆಂತ ಕರ್ಮ ಮಾತನಾಡ್ತಾನೆ ಮಾರೆ ಅಂತ. ಕರ್ಮ ಅಂದ್ರೆ ಅದಲ್ಲ, ಮಾಡುವ ಕಾಯಕ. ನಾವು ಜ್ಞಾನದ ಮೂಲಕ, ಕರ್ಮದ ಮೂಲಕ ನನ್ನ ಮುಂದಿನ ಜೀವನವನ್ನ ಮುಕ್ತಿ ಮಾರ್ಗಕ್ಕೆ ಸಚ್ಚಿಂತನೆಯ ಮೂಲಕ, ಸದ್ಭಾವದ ಮೂಲಕವನ್ನ ಕಂಡುಕೊಳ್ಳುವಂಥದ್ದು. ಅದರಲ್ಲೇ ಕಾನೂನು ಬಂದಿತ್ತು. ಮಿತಾಕ್ಷರ, ದಯಾಭಾಗ ಕಾನೂನುಗಳ ಮೂಲಕ ಹಿಂದೂ ಕಾನೂನುಗಳು ಬಂತು. ಹಳೆ ಒಡಂಬಡಿಕೆ, ಹೊಸ ಒಡಂಬಡಿಕೆ, ಟೆಸ್ಟಮೋನಿಯ ಮೂಲಕ, ಬೈಬಲ್ಗಳ ವರ್ಣಿಕೆಗಳ ಮೂಲಕ ಇಂಡಿಯನ್ ಸಕ್ಸೇಷನ್ ಆಕ್ಟ್ಗಳು ಬಂತು. ಮೊಹಮ್ಮಡಿಯನ್ ಲಾ ಬರಬೇಕಾದ್ರೆ ಅದರಲ್ಲಿ ಬರಬೇಕಾದ ಕುರಾನಿನ ಕೆಲವು ಉಕ್ತಿಗಳ ಮೂಲಕ, ಆ ಮೂಲಕಗಳು ನಮ್ಮನ್ನ ಮೊಹಮ್ಮದಿಯನ್ ಲಾಗಳು ಬಂತು. ನಾವು ಧರ್ಮಗಳನ್ನ ಬೆಸೆಯುವಂತಹ, ಮಾನವ ಸಂಬಂಧವನ್ನ ಬೆಸೆಯುವಂತಹ ಕೆಲಸ ಮಾಡಬೇಕು ವಿನಃ ಮಾನವ ಸಂಬಂಧವನ್ನ ಕಡಿಯುವಂತ ಕೆಲಸ ಯಾವತ್ತೂ ಮಾಡಬಾರ್ದು. ಧರ್ಮೋ ರಕ್ಷತಿ ರಕ್ಷಿತ ಅಂತ ಒಂದು ಉಕ್ತಿ ಇದೆ. ಯಾರು ಧರ್ಮವನ್ನು ರಕ್ಷಿಸ್ತಾನ, ಯಾರು ತನ್ನ ಅಂತಃಕರಣವನ್ನು ರಕ್ಷಿಸ್ತಾನ, ಯಾರು ನಮ್ಮ ಹಕ್ಕು, ಪ್ರತಿಪಾದ್ಯತೆ, ಕರ್ತವ್ಯಗಳನ್ನು ನಿರ್ವಹಿಸ್ತಾನ, ಅಂತವ ಯಾವತ್ತೂ ತಲೆ ತಗ್ಗಿಸುವುದಿಲ್ಲ. ನಾವು ಜೀವನದಲ್ಲಿ ಮುಂದೆ ಬರಬೇಕು ಅನ್ನುವಂಥದ್ದು ಪರಿಕಲ್ಪನೆ. ಇಂದಿನ ದಿನ ಯುವ ಸಮೂಹ ದಿಕ್ಕು ತಪ್ಪುತ್ತಾ ಇದೆ ಅನ್ನುವಂಥದ್ದು ಭಾರಿ ಬೇಸರದ ಸಂಗತಿ. ನಶಾಮುಕ್ತ ಭಾರತವನ್ನ ನಿರ್ಮಾಣ ಮಾಡಲಿಕ್ಕೆ, ಭಾರತವನ್ನ ವಿಶ್ವಗುರು ಮಾಡಲಿಕ್ಕೆ, ಸಂಕಲ್ಪಿತ ಭಾರತವನ್ನ, ಸದೃಢ ಭಾರತವನ್ನ, ಯುವ ಸಮೂಹವನ್ನ ಕಟ್ಟಬೇಕಾದ ಭಾರತವನ್ನ ಮುಂದಿನ ದಿನದಲ್ಲಿ ನೋಡಬೇಕಾದ್ರೆ ನಮ್ಮ ಯುವಕರು ಸರ್ವಧರ್ಮ ಸಮಭಾವ ಚಿಂತನೆಯನ್ನ ಬೆಳೆಸ್ಕೊಂಡು ಇಂಥ ಕಾರ್ಯಕ್ರಮದಲ್ಲಿ, ಪ್ರಾಜ್ಞರು ತುಂಬಿರತಕ್ಕಂಥ ಕಾರ್ಯಕ್ರಮದಲ್ಲಿ ತಾನೂ ಪಾಲ್ಗೊಂಡೆ ಎನ್ನುವಂಥ ಒಂದು ಧನ್ಯತಾ ಭಾವ ನನಗಿದೆ. ಕಾರಣಾಂತರದಿಂದ ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ತೊಡಗಿಸಿಕೊಳ್ಬೇಕಾದ ಅನಿವಾರ್ಯತೆ ಇರೋದ್ರಿಂದ ನಾನು ನನ್ನ ಭಾಷಣಕ್ಕೆ ಚುಕ್ಕಿ ಇಟ್ಟು ಮುಂದುವರಿಸ್ತೀನಿ. ದಯವಿಟ್ಟು ಕ್ಷಮೆ ಇರಲಿ. ಬರುವಾಗ ಲೇಟ್ ಆಯಿತು, ಬೇಗನೆ ತೆರಳಬೇಕಾಗಿದೆ. ಪ್ರತಿಯೊಬ್ಬರಿಗೂ ವಂದಿಸುತ್ತಾ, ಧನ್ಯವಾದವನ್ನು ಅರ್ಪಿಸುತ್ತಾ, ಹೊಸ ವರ್ಷ 2026 ಎಲ್ರಿಗೂ ಶುಭವನ್ನ ತರಲಿ. ಆದಷ್ಟು ಬೇಗ ನಮ್ಮ ಮನೋಕಾಮನೆಗಳು, ಸಚ್ಚಿಂತನೆಯ ಸತ್ಫಲಗಳು ಮೂಡಿ ಬರಲಿ. ಭಾರತ ದೇಶದಲ್ಲಿ ನಡೆಯತಕ್ಕಂಥ ಎಲ್ಲ ಅಭಿವೃದ್ಧಿಯ ಕಾರ್ಯಗಳಿಗೆ ಆ ಶ್ರೀ ದೇವರುಗಳ ಕೃಪೆಗಳು ಇರಲಿ. ಆದಷ್ಟು ಬೇಗ ಯುವ ಶಕ್ತಿ ಮುಂಬರುವ ದಿನದಲ್ಲಿ ಸದೃಢವಾಗಿ ಸಚ್ಚಿಂತನೆಗಳ ಮೂಲಕ ದೇಶವನ್ನ ಕಟ್ಟುವ ಕೆಲಸವನ್ನ ಮಾಡ್ತಾ ಇರಲಿ ಎನ್ನುವಂತ ಮಾತಿನ ಮೂಲಕ ಇಂಥ ಸರ್ವಧರ್ಮ ಸಮ್ಮೇಳನ ಹಳೆಯಂಗಡಿಯ ಸುಂದರ ಪರಿಸರದಲ್ಲಿ, ಪ್ರಾಯಶಃ ಹಳೆಯಂಗಡಿ ನನಗೆ ಭಾರಿ ಅಚ್ಚುಮೆಚ್ಚಿನ ಊರು, ಹರಿಭಟ್ರದ್ದು. ಅಂತಹ ಜನ್ಮ ತಾಳಿದ ನೆಲದಲ್ಲಿ ಇವತ್ತಿನ ದಿನ ಡೇನಿಯಲ್ ದೇವರಾಜ್ ಸರ್ ಮಾಡ್ತಾ ಇದ್ದೀರಿ. ತುಂಬ ತುಂಬ ಧನ್ಯವಾದಗಳು. ಧನ್ಯೋಸ್ಮಿ. ಧನ್ಯವಾದ. ಜೈ ಹಿಂದ್. ಬೋಲೋ ಭಾರತ್ ಮಾತಾ ಕಿ. ಅಧ್ಯಕ್ಷತೆ ವಹಿಸಿರುವ ಶ್ರೀ ಡೇನಿಯಲ್ ದೇವರಾಜ್ ಅಧ್ಯಕ್ಷರು, ಭಾರತದ ಕಾನೂನು ನೆರವು ಘಟಕ ಹಳೆಯಂಗಡಿ, ಇವರು ನಮ್ಮನ್ನು ಉದ್ದೇಶಿಸಿ ಚಿಕ್ಕದಾಗಿ ಚೊಕ್ಕದಾಗಿ ಮಾತಾಡಬೇಕಾಗಿ ಅಧಿಕಾರ ದಕ್ಷಿಣ ಕನ್ನಡ ಜಿಲ್ಲೆ ಮಂಗಳೂರು, ಭಾರತದ ಕ್ರೈಸ್ತ ಚರ್ಚ್ಗಳ ಒಕ್ಕೂಟ ಮಂಗಳೂರು, ಭಾರತದ ಕಾನೂನು ನೆರವು ಘಟಕ ಹಳೆಯಂಗಡಿ, ವಿಜಯ ಮಾಸ್ಟರ್ ಟ್ರಸ್ಟ್ ಹಳೆಯಂಗಡಿ ಇವರು ಸಂಯೋಜಿಸಿದ ಈ ಕ್ರಿಸ್ಮಸ್ ಸೌಹಾರ್ದ ಕೂಟದ ಅಧ್ಯಕ್ಷೀಯ ಭಾಷಣ 1 ನಿಮಿಷದಲ್ಲಿ ಮಾಡಿ ಮುಗಿಸಿ, ಸಮಯ ಮುಕ್ತಾಯ ಆಗ್ತಾ ಉಂಟು. ವೇದಿಕೆಯಲ್ಲಿರುವ ರೈಟ್ ರೆವರೆಂಡ್ ಮೋಹನ್ ಮನೋರಾಜ ವಿಶ್ರಾಂತ ಬಿಷಪ್ CSI KSD ರವರೇ ಹಾಗೂ ವೇದಿಕೆಯ ಮೇಲಿರುವ ಗೌರವಾನ್ವಿತ ವೇದಮೂರ್ತಿ ವಾದಿರಾಜ ಉಪಾಧ್ಯಾಯರು ಹಾಗೂ ವೇದಿಕೆಯಲ್ಲಿರುವ ಬಹುಮಾನ್ಯ P. ಅಬ್ದುಲ್ಲಾ ಜೈನಿ ಬಡಗನೂರು ಧರ್ಮಗುರುಗಳು ಕೇಂದ್ರ ಜುಮ್ಮಾ ಮಸೀದಿ ಹಾಗೂ ನ್ಯಾಯಾಂಗ ಇಲಾಖೆಯ ಎಲ್ಲ ಅಧಿಕಾರಿಗಳು, ಎಲ್ಲ ಧರ್ಮದ ಧರ್ಮಗುರುಗಳು, ಎಲ್ಲ ಅತಿಥಿಗಳು, ಸಂಪನ್ಮೂಲ ವ್ಯಕ್ತಿಗಳು,
ಇವೆ ನಮ್ಮ ಆಮಂತ್ರಣ ಪತ್ರಿಕೆ 60 ಜನ ಅತಿಥಿಗಳು, ಸಂಪನ್ಮೂಲ ಎಲ್ಲರಿಗೂ ಹಾಗೂ ಪತ್ರಕರ್ತರು, ಎಲ್ಲ ಕಾಲೇಜಿನ ಶಿಕ್ಷಕರು, ವಿದ್ಯಾರ್ಥಿಗಳು, ನಿವೃತ್ತ ಶಿಕ್ಷಕರು ಎಲ್ಲರಿಗೂ ವಂದಿಸುತ್ತಾ, ಹಾಗೂ ನಮ್ಮ ಹಲವಾರು ಕಕ್ಷಿಗಾರರು ಬಂದಿದ್ದಾರೆ, ಹಲವಾರು ಸಮಸ್ಯೆಗಳನ್ನು ಇಟ್ಟುಕೊಂಡು ಈ ಒಂದು ಕಾನೂನು ನೆರವಿಗಾಗಿ ಬಂದಿದೆ. ಎಲ್ಲರಿಗೂ ಈ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳನ್ನು ಹೇಳುತ್ತೇನೆ. ಮತ್ತು ಈ ಒಂದು ಕ್ರಿಸ್ಮಸ್ ಸಮಯದಲ್ಲಿ ನಾವೆಲ್ಲರೂ ಸಹೋದರ ಸಹೋದರಿಯರಿಗೆ ಅನ್ಯೋನ್ಯವಾಗಿ ಪ್ರೀತಿ ವಿಶ್ವಾಸದಿಂದ ಬಾಳೋಣ. ಈ ಕ್ರಿಸ್ಮಸ್ ಸಮಯದಲ್ಲಿ ಕೊಂಡುಕೊಳ್ಳುವಂಥ ಈ ಒಂದು ಹಬ್ಬದ ದಿವಸದಲ್ಲಿ ಸಂಭ್ರಮಿಸೋಣ. ಈ ಒಂದು ಹಬ್ಬ ಉತ್ತಮವಾಗಿ ನಡೆಯಲಿ. ಎಲ್ಲರಿಗೂ ನನ್ನ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳನ್ನು ಸಲ್ಲಿಸುತ್ತಾ ನನ್ನ ಅಧ್ಯಕ್ಷೀಯ ಭಾಷಣ ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. Christmas carols are songs of joy that carry the message of peace, hope and love. The melodious performance by students from different colleges have truly filled this occasion with the spirit of Christmas. We now proceed to announce the results of the carol singing competition. So now it's time to announce the results of carol singing competition. Even the smallest voices can spread the greatest joy. The third prize of the carol singing competition is jointly backed by Pompey College Aikala and the same time Government First Grade College Haleyangadi. I request all the students of both the colleges to kindly come forward to receive the prizes and ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿರುವ ರೈಟ್ ರೆವರೆಂಡ್ ಹೇಮಚಂದ್ರ ಕುಮಾರ್, ಬಿಷಪ್ CSI KST ಇವರಿಗೆ ಒಕ್ಕೂಟದ ವತಿಯಿಂದ ತುಂಬು ಹೃದಯದ ಧನ್ಯವಾದಗಳು. ರೈಟ್ ರೆವರೆಂಡ್ ಮೋಹನ್ ಮನ್ರಾಜ್, ವಿಶ್ರಾಂತ ಬಿಷಪರು CSI KST ಇವರಿಗೆ ಒಕ್ಕೂಟದ ವತಿಯಿಂದ ತುಂಬು ಹೃದಯದ ಧನ್ಯವಾದಗಳು. ಗೌರವಾನ್ವಿತ ಜಯಪ್ರಕಾಶ್ ಸೈಮಾನ್, ಮಾಜಿ ಅಧ್ಯಕ್ಷರು UBM ಡಿಸ್ಟ್ರಿಕ್ಟ್ ಚರ್ಚ್ ಬೋರ್ಡ್ ಉಡುಪಿ ಇವರಿಗೆ ಒಕ್ಕೂಟದ ವತಿಯಿಂದ ಧನ್ಯವಾದಗಳು. ಹಾಗೆಯೇ ಸಮಾರಂಭದ ಅಧ್ಯಕ್ಷತೆ ವಹಿಸಿರುವ ಶ್ರೀ ಡಿನಿಯಲ್ ದೇವರಾಜ್, ಅಧ್ಯಕ್ಷರು ಭಾರತದ ಕ್ರೈಸ್ತ ಚರ್ಚ್ಗಳ ಒಕ್ಕೂಟ ಮಂಗಳೂರು ಇವರಿಗೆ ಒಕ್ಕೂಟದ ವತಿಯಿಂದ ತುಂಬು ಹೃದಯದ ಧನ್ಯವಾದಗಳು. ಮುಖ್ಯ ಅತಿಥಿಗಳಾದ ವೇದಮೂರ್ತಿ P. ವಾದಿರಾಜ್ ಉಪಾಧ್ಯಾಯರು, ಪದ್ಮಶ್ರೀ ಕೊಲಕಾಡಿ ಮುಲ್ಕಿ ಇವರಿಗೆ ಒಕ್ಕೂಟದ ವತಿಯಿಂದ ತುಂಬು ಹೃದಯದ ಧನ್ಯವಾದಗಳು. ಮುಖ್ಯ ಅತಿಥಿಗಳಾದ ಬಹುಮಾನ್ಯ PA ಅಬ್ದುಲ್ಲಾ ಸೈನಿ, ಬಡಗನೂರು ಧರ್ಮಗುರುಗಳು, ಕೇಂದ್ರ ಜುಮ್ಮಾ ಮಸೀದಿ ಕದಿಕೆ ಇವರಿಗೆ ಒಕ್ಕೂಟದ ವತಿಯಿಂದ ತುಂಬು ಹೃದಯದ ಧನ್ಯವಾದಗಳು. ಮುಖ್ಯ ಅತಿಥಿಗಳಾದ ರೆವರೆಂಡ್ ಐಸನ್ ಪಾಲಾನ್, ವಿಶ್ರಾಂತ ಸಭಾಪಾಲಕರು CSI KST ಇವರಿಗೆ ಒಕ್ಕೂಟದ ವತಿಯಿಂದ ತುಂಬು ಹೃದಯದ ಧನ್ಯವಾದಗಳು. ಮುಖ್ಯ ಅತಿಥಿಗಳಾದ ರೆವರೆಂಡ್ ಗೋಲ್ಡಿನ್ ಜಿ ಬಂಗೇರ, CSI ವಲಯ ಅಧ್ಯಕ್ಷರು ದಕ್ಷಿಣ ಕನ್ನಡ ಜಿಲ್ಲೆ ಇವರಿಗೆ ಒಕ್ಕೂಟದ ವತಿಯಿಂದ ಧನ್ಯವಾದಗಳು. ಮುಖ್ಯ ಅತಿಥಿಗಳಾದ ರೆವರೆಂಡ್ ಸೆಬಸ್ಟಿಯನ್ ಜತನ್ನ, ಸಹಾಯಕ ಸಭಾಪಾಲಕರು CSI ಬಲ್ಮಠ ಇವರಿಗೆ ಒಕ್ಕೂಟದ ವತಿಯಿಂದ ಧನ್ಯವಾದಗಳು. ಹಾಗೆಯೇ ಮುಖ್ಯ ಅತಿಥಿಗಳಾದ ರೆವರೆಂಡ್ ವಿನಯಲಾಲ್ ಬಂಗೇರ, ಸಭಾಪಾಲಕರು CSI ಚರ್ಚ್ ಬೊಲ್ಬಾ ಇವರಿಗೆ ಒಕ್ಕೂಟದ ವತಿಯಿಂದ ತುಂಬು ಹೃದಯದ ಧನ್ಯವಾದಗಳು. ಮುಖ್ಯ ಅತಿಥಿಗಳಾದ ರೆವರೆಂಡ್ ಸ್ಟೀವನ್ ಸರ್ವೋತ್ತಮ, ಸಭಾಪಾಲಕರು CSI ಯೂನಿಟಿ ಚರ್ಚ್ ಮುಲ್ಕಿ ಇವರಿಗೆ ಒಕ್ಕೂಟದ ವತಿಯಿಂದ ಧನ್ಯವಾದಗಳು. ಮುಖ್ಯ ಅತಿಥಿಗಳಾದ ರೆವರೆಂಡ್ ಅಮೃತರಾಜ್ ಕೋಡೆ, ಸಭಾಪಾಲಕರು CSI ಚರ್ಚ್ ಹಳೆಯಂಗಡಿ ಇವರಿಗೂ ಕೂಡ ತುಂಬು ಹೃದಯದ ಧನ್ಯವಾದಗಳು. ಮುಖ್ಯ ಅತಿಥಿಗಳಾದ ರೆವರೆಂಡ್ ಸಂಧ್ಯಾ ಸುಪ್ರೀತಾ, CSI ಚರ್ಚ್ ಪಡಂಬೂರು ಇವರಿಗೆ ಒಕ್ಕೂಟದ ವತಿಯಿಂದ ತುಂಬು ಹೃದಯದ ಧನ್ಯವಾದಗಳು. ಹಾಗೆಯೇ ಇದೇ ವೇಳೆಗೆ ನಮ್ಮ ಅಧ್ಯಕ್ಷರು, ಸಭಾಧ್ಯಕ್ಷರು ಶ್ರೀ ಡೇನಿಯಲ್ ದೇವರಾಜ್ ಅವರು ಅತಿಥಿಗಳಿಗೆಲ್ಲರಿಗೂ ಸ್ಮರಣಿಕೆಯನ್ನು ನೀಡಲಿದ್ದಾರೆ. ಮುಖ್ಯ ಅತಿಥಿಗಳಾದ ರೆವರೆಂಡ್ ಶಶಿಕಲಾ ಅಂಚನ್, ಸಭಾಪಾಲಕರು CSI ಚರ್ಚ್ ಜೋಶಿಯ ಮೆಮೋರಿಯಲ್ ಚರ್ಚ್ ಶಕ್ತಿನಗರ ಇವರಿಗೆ ಒಕ್ಕೂಟದ ವತಿಯಿಂದ ಧನ್ಯವಾದಗಳು. ಮುಖ್ಯ ಅತಿಥಿಗಳಾದ ಜನಾಬ್ ಅಬೂಬಕರ್ ಸಿದ್ದಿಕ್, ಸಮಾಜ ಸೇವಕ ಶಿರ್ವಾ ಇವರಿಗೆ ಒಕ್ಕೂಟದ ವತಿಯಿಂದ ಧನ್ಯವಾದಗಳು. ಹಾಗೆಯೇ ಮುಖ್ಯ ಅತಿಥಿಗಳಾದ ರಾಹುಲ್ ಕರ್ಕಾಡ, ಮ್ಯಾನೇಜರ್ ನವರಂಗ ಡಿಸ್ಟ್ರಿಕ್ಟ್ ಬೆಂಗಳೂರು ಇವರಿಗೆ ಕೂಡ ಧನ್ಯವಾದಗಳು.
ಸಿಸ್ಟರ್ ರೀಟಾ ಶರಲ್ ಪ್ರಾಂಶುಪಾಲರು ಸೇಕ್ರೆಡ್ ಹಾರ್ಟ್ ಶಾಲೆ ಕುಲಶೇಖರ್ ಇವರಿಗೂ ಕೂಡ ಧನ್ಯವಾದಗಳು. ಮುಖ್ಯ ಅತಿಥಿಗಳಾದ ರೆವರೆಂಡ್ ಆಂಟನಿ ಸೇರಾ ಮುಖ್ಯ ಧರ್ಮಗಳು ಗುರುಗಳು ಇಮ್ಯಾಕ್ಯುಲೇಟ್ ಕನ್ಸೆಪ್ಷನ್ ಚರ್ಚ್ ಮಲ್ಕಿ ಇವರಿಗೆ ಕೂಡ ಒಕ್ಕೂಟದ ವತಿಯಿಂದ ತುಂಬು ಹೃದಯದ ಧನ್ಯವಾದಗಳು. ಹಾಗೆಯೇ ನಮ್ಮೊಂದಿಗಿದ್ದಾರೆ ಪಾಸ್ಟರ್ ರಾಜೇಶ್ ಕೊಟ್ಯಾನ್ ಇವರಿಗೆ ಒಕ್ಕೂಟದ ವತಿಯಿಂದ ತುಂಬು ಹೃದಯದ ಧನ್ಯವಾದಗಳು. ಮುಖ್ಯ ಅತಿಥಿಗಳಾದ ನಂದಾಪಾಯ ಸಮಾಜ ಸೇವಕಿ ಹಳೆ ಅಂಗಡಿ ದಕ್ಷಿಣ ಕನ್ನಡ ಇವರಿಗೆ ಕೂಡ ಒಕ್ಕೂಟದ ವತಿಯಿಂದ ತುಂಬು ಹೃದಯದ ಧನ್ಯವಾದಗಳು. ಮುಖ್ಯ ಅತಿಥಿಗಳಾದ ಶ್ರೀ ರಾಜಶೇಖರ್ ಸಮಾಜ ಸೇವಕರು ಚಿತ್ರದುರ್ಗ ಇವರಿಗೂ ಕೂಡ ಒಕ್ಕೂಟದ ವತಿಯಿಂದ ತುಂಬು ಹೃದಯದ ಧನ್ಯವಾದಗಳು. ಸಂಪನ್ಮೂಲ ವ್ಯಕ್ತಿಗಳಾದ ಶ್ರೀ ಪ್ರಕಾಶ್ ನಾಯಕ್ ಶಿರಸ್ತೆದಾರರು ನ್ಯಾಯಾಂಗ ಇಲಾಖೆ ಮಂಗಳೂರು ದಕ್ಷಿಣ ಕನ್ನಡ ಇವರಿಗೂ ಕೂಡ ಧನ್ಯವಾದಗಳು. ಶ್ರೀ ಎಂ ಸುಬ್ರಾಯ ಪ್ರಭು ನಿವೃತ್ತ ಹಿರಿಯ ಮ್ಯಾನೇಜರ್ ಕೆನರಾ ಬ್ಯಾಂಕ್, ಹಾಗೆಯೇ ಶ್ರೀಮತಿ ಹರಿಡಿ ಬಂಗೇರ ಸಮಾಜ ಸೇವಕಿ ಬಲ್ಮಾ ಮಂಗಳೂರು ಇವರಿಗೂ ಕೂಡ ಧನ್ಯವಾದಗಳು. ಶ್ರೀಮತಿ ರೇಷ್ಮಾ ಡಿಸೋಜ ಉಪನ್ಯಾಸಕರು ಪಾಂಪೆ ಕಾಲೇಜ್ ಐಕಳ ಇವರಿಗೂ ಕೂಡ ಧನ್ಯವಾದಗಳು. ಹಾಗೆಯೇ ಅಂತರ್ ಕಾಲೇಜು ಹಾಡುಗಳ ಸ್ಪರ್ಧೆಗೆ ತೀರ್ಪುಗಾರರಾಗಿ ಸಹಕರಿಸಿದ ಸಂಗೀತ ಶಿಕ್ಷಕರಾದ ಹರಿಣಿ ಸುಶಾಂತಿ ಬಂಗೇರ, ಮೇರಿ ಸ್ವಪ್ನ, ಸಿಸ್ಟರ್ ರೀಟಾ ಶರಲ್ ಇವರಿಗೂ ಕೂಡ ಒಕ್ಕೂಟದ ವತಿಯಿಂದ ತುಂಬು ಹೃದಯದ ಧನ್ಯವಾದಗಳು. ಅಂತರ್ ಕಾಲೇಜ್ ಕ್ರಿಸ್ಮಸ್ ಹಾಡುಗಳ ಸ್ಪರ್ಧೆಯಲ್ಲಿ ಭಾಗವಹಿಸಿದ ಎಲ್ಲ ಕಾಲೇಜ್ ವಿದ್ಯಾರ್ಥಿಗಳಿಗೆ, ಕಾಲೇಜ್ ಉಪನ್ಯಾಸಕರಿಗೆ ಒಕ್ಕೂಟದ ವತಿಯಿಂದ ತುಂಬು ಹೃದಯದ ಧನ್ಯವಾದಗಳು. ಹಾಗೆಯೇ ಸ್ಪರ್ಧೆಗೆ ಸಹಕರಿಸಿದ ಎಲ್ಲ ಕಾಲೇಜು ಪ್ರಾಂಶುಪಾಲರಿಗೂ ಒಕ್ಕೂಟದ ವತಿಯಿಂದ ತುಂಬು ಹೃದಯದ ಧನ್ಯವಾದಗಳು. ಕ್ರಿಸ್ಮಸ್ ಸೌಹಾರ್ದ ಕೂಟಕ್ಕೆ ರುಚಿಕರದ ಊಟ ತಯಾರಿಸಿದ ಕಾದ್ರಿ ಬಳಗ ಮತ್ತು ಮೇರಿ ಕೇಟರ್ಸ್ ಇವರಿಗೆ ಕೂಡ ಒಕ್ಕೂಟದ ವತಿಯಿಂದ ತುಂಬು ಹೃದಯದ ಧನ್ಯವಾದಗಳು. ಎಲ್ಲ ಪತ್ರಕರ್ತರಿಗೂ ದೃಶ್ಯ ಮಾಧ್ಯಮದವರಿಗೂ ಎಲ್ಲರಿಗೂ ಕೂಡ ತುಂಬು ಹೃದಯದ ಧನ್ಯವಾದಗಳು. ಶ್ರೀ ಹರೀಶ್ ಫೋಟೋಗ್ರಾಫರ್ ಇವರಿಗೂ ಕೂಡ ಒಕ್ಕೂಟದ ವತಿಯಿಂದ ತುಂಬು ಹೃದಯದ ಧನ್ಯವಾದಗಳು. ಪಾಂಪೆ ಕಾಲೇಜ್ NCC ಕೆಡೆಟ್ ಹಾಗೂ NCC ಅಧಿಕಾರಿಗಳಿಗೆ ಒಕ್ಕೂಟದ ವತಿಯಿಂದ ತುಂಬು ಹೃದಯದ ಧನ್ಯವಾದಗಳು. ಹಾಗೆಯೇ ಇಂದಿನ ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷ ಮತ್ತು ಪರೋಕ್ಷ ರೀತಿಯಿಂದ ಸಹಕರಿಸಿದ ಎಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳು. ಥ್ಯಾಂಕ್ ಯು ಒನ್ ಅಂಡ್ ಆಲ್. ಥ್ಯಾಂಕ್ ಯು. ಅಧಿನಾಯಕ ಜಯ ಹೇ ಭಾರತ ಭಾಗ್ಯ ವಿಧಾತ, ಪಂಜಾಬ ಸಿಂಧು ಗುಜರಾಟ ಮರಾಠ ದ್ರಾವಿಡ ಉತ್ಕಲ ವಂಗ, ವಿಂಧ್ಯ ಹಿಮಾಚಲ ಯಮುನಾ ಗಂಗಾ ಉಚ್ಚಲ ಜಲಧಿ ತರಂಗ, ತವ ಶುಭ ನಾಮೆ ಜಾಗೆ ತವ ಶುಭಾಶಿಸ ಮಾಗೆ, ಗಾಹೆ ತವ ಜಯ ಗಾತ, ಜನಗಣ ಮಂಗಳದಾಯಕ ಜಯ ಹೇ ಭಾರತ ಭಾಗ್ಯ ವಿಧಾತ, ಜಯ ಹೇ ಜಯ ಹೇ ಜಯ ಹೇ ಜಯ 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 ಹೇ. ಥ್ಯಾಂಕ್ ಯು. राती आसमान में एगो तारा चमकेला रे, बैतुलम गोहर घर में बालक यीशु जन्म लेला रे। आई चिरती आसमान में एगो तारा चमकेला रे, गोहर घर में बालक यीशु जन्म ले लाए रे। भला गवारे भैयारी छे नचारे बहिन हरे, खुशी कर दिना या लखरे।